ಇವತ್ತು ಮಾನ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತೆ ಇತರ ಎಲ್ಲ ಈ ಭಾಗದ ಹಾಲು ಉತ್ಪಾದಕರ ಸಂಘ ಮತ್ತೆ ಪಶುಸಂಗೋಪನಾ ಇಲಾಖೆಯ ಒಂದು ನೇತೃತ್ವದಲ್ಲಿ ಉಳಿದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ತಾವು ಕೃಷಿ ಪತ್ತಿನ ಸಹಕಾರಿ ಸಂಘದ ಜೊತೆಯಲ್ಲಿ ಸೇರಿಕೊಂಡು ಅತ್ಯಂತ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅತಿ ಹೆಚ್ಚು ಹಾಲು ಸಂಗ್ರಹಿಸುವ ಸ್ಪರ್ಧೆ, ಅದೇ ರೀತಿಯಲ್ಲಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ವಿಚಾರಗೋಷ್ಠಿಗಳು ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಜಾಥವನ್ನ ಇವತ್ತು ದೀಪ ಬೆಳಗಿಸಿ ತೆಂಗಿನಕಾಯಿ ಹೊಡೆದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳನ್ನ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಜಾಥವನ್ನ ಈಗ ದೀಪ ಬೆಳಗಿಸಿ ತೆಂಗಿನಕಾಯಿ ಹೊಡೆಯುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಸನ್ಮಾನ್ಯ ಸುಚರಿತ್ ಶೆಟ್ಟಿ ಮತ್ತೆ ಉಪಾಧ್ಯಕ್ಷರಾದ ಸನ್ಮಾನ್ಯ SP ಜಯರಾಮರಿಗಳು ಮತ್ತೆ ಇತರ ಎಲ್ಲ ಗಣ್ಯರು ಸೇರಿಕೊಂಡು ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಾಲು ಉತ್ಪಾದಕರಿದ್ದಾರೆ ಅವರು ಒಂದು ಅದೃಷ್ಟ ಚೀಟಿಯನ್ನು ಅವರ ಹೆಸರನ್ನು ಬರೆದು ಇಲ್ಲಿ ಒಂದು ಇಟ್ಟಂತ ಒಂದು ಬಾಕ್ಸ್ನಲ್ಲಿ ಹಾಕಬೇಕು. ಆ ಬಾಕ್ಸ್ನಲ್ಲಿ ಹಾಕಿದ ನಂತರ ಯಾರು ಅದೃಷ್ಟವಂತರು ಅಂತ ಹೇಳುವಂಥದ್ದು ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಒಂದು ಗೋ ಪೂಜೆ ಮಾಡಿಕೊಂಡು ಆ ಗೋವನ್ನ ಆ ಅದೃಷ್ಟ ಯಾರು ವಿಜೇತರಾಗಿದ್ದಾರೆ ಅವರಿಗೆ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ ಕೂಡ ಇದೆ. ಆ ರೀತಿಯ ವಿಶಿಷ್ಟವಾಗಿ ಆರಂಭವಾಗುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ವಿನಂತಿ ಮಾಡಿಕೊಳ್ತಾ, ಯಾರಾದರೂ ಈಗಾಗಲೇ ಬಂದವರಿಗೆ ಚೀಟಿಯನ್ನು ಕೊಟ್ಟು ಅವರ ಹೆಸರನ್ನು ಬರೀಲಿಕ್ಕೆ ಹಾಕ್ಲಿಕ್ಕೆ ಹೇಳಿದೆ. ಯಾರಾದ್ರೂ ಬಾಕಿ ಆಗಿದ್ರೆ ಅವರು ಈ ಸಂದರ್ಭದಲ್ಲಿ ಈಗ ಹಾಕಬೇಕು. ಇಲ್ಲಿ ಜಾಥಾ ಹೊರಟ ನಂತರ ದೇವಸ್ಥಾನದವರೆಗೆ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಹಾಕ್ಲಿಕ್ಕೆ ಅವಕಾಶಗಳಿಲ್ಲ. ಆದ್ರಿಂದ ಈಗ ಸಂದರ್ಭದಲ್ಲಿ ಚೀಟಿಯನ್ನ ಬರೆದು ಹಾಕಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇವೆ.
ಧರ್ಮವು ಗುರುವಿಂದಾಗಿಹುದು, ಗುರುವಿಂದಾಗಿಹುದು. ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ, ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಬಂದಳು ಸಮುದ್ರ ಮಂಥನದಿಂದ ಕ್ಷೀರ ಕೊಡಲೆಂದೇ, ನಮಗೆ ಕ್ಷೀರ ಕೊಡಲೆಂದೇ. ವಿಜೇತರಾದಂತಹ ಅದೃಷ್ಟಶಾಲಿಗಳಿಗೆ ನೀಡುವಂತಹ ಹಸು ಮತ್ತು ಕರು ಜಾಥಾದಲ್ಲಿ ನಮ್ಮೊಂದಿಗೆ ಮೆರವಣಿಗೆಯಲ್ಲಿ ತೆರಳುತ್ತಾ ಇದೆ. ಹಾಗೆಯೇ ನಾಸಿಕ್ ಬ್ಯಾಂಡ್, ಭಜನಾ ತಂಡಗಳು, ಡ್ಯಾನ್ಸರ್ಸ್, ಈ ಎಲ್ಲ ಕಲಾವಿದರು ಸದಸ್ಯರುಗಳು, ಎಲ್ಲ ಆಲೋಚನಾ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಆಲೋಚನಾ ಸಹಕಾರ ಸಂಘದ ನಿರ್ದೇಶಕರುಗಳು, ಸದಸ್ಯರು ಎಲ್ಲರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಪುತ್ತೂರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದ ಆವರಣದಲ್ಲಿ ಈಗ ಮೆರವಣಿಗೆಯು ತಲುಪಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಒಟ್ಟಿದ ಕಾರ್ಯಕ್ರಮವ ಶ್ರೀಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿದೆ. ಶ್ರೀ ನರೇಂದ್ರ ಟ್ರಸ್ಟ್ಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿದ್ದಾರೆ. ಮೆರವಣಿಗೆಯನ್ನು ಶೋಭೆಯನ್ನು ಹೆಚ್ಚಿಸಿಕೊಂಡಂತಹ ಭಜನಾ ತಂಡದವರು ಹಾಗೂ ಬ್ಯಾಂಕ್ ತಂಡವರು, ಕೊಂಡೆ ಮೂರ್ತಿ ತಂಡದವರು, ಬ್ಯಾಂಕ್ ತಂಡವರು, ಆಡಳಿತ
ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಈ ದಿನ ಪುತ್ತೂರು ತಾಲೂಕಿನ ಕಾವು ಮಡ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು ಹತ್ತಿರದ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಈ ತಾಲೂಕಿನ ಬೇರೆ ಬೇರೆ ಸಂಘಗಳು ಸೇರಿಕೊಂಡು ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆ, ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ಕರುಗಳ ಪ್ರದರ್ಶನವನ್ನು ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ಈ ಒಂದು ಪುಣ್ಯ ಭೂಮಿಯಲ್ಲಿ ಊರಿನ ಎಲ್ಲ ರೈತರ, ಊರಿನ ಎಲ್ಲ ಹೈನುಗಾರರ ಅಭಿಮಾನಿಗಳ ಸಮ್ಮುಖ ನಾವು ಕಾವು ಸೊಸೈಟಿಯಿಂದ ಇಲ್ಲಿಯವರೆಗೆ ದನವನ್ನು ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಸೇರಿಕೊಂಡು ಸಂಭ್ರಮದಿಂದ ನಡೆದುಕೊಂಡು ಬಂದಂಥ ಈ ಸಂಭ್ರಮದ ಕಾರ್ಯಕ್ರಮ ಬಹುಶಃ ನಮ್ಮ ದೇಶ ಕೃಷ್ಣನ ನಾಡು. ಸಣ್ಣ ಪ್ರಾಯದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಗೋವಳರ ಬುಡಕಟ್ಟಿನಲ್ಲಿ ತನ್ನ ಸಾಕು ತಾಯಿಯ ಮನೆಯಲ್ಲಿ ಸಣ್ಣ ಹುಡುಗನಿದ್ದಾಗಲೇ ಹಾಲನ್ನು ಕುಡಿದ, ಬೆಣ್ಣೆಯನ್ನು ಕದ್ದ. ಇದರ ಅರ್ಥ ಏನು ಅಂತ ಹೇಳಿದರೆ ಬಹುಶಃ ಸಣ್ಣ ಪ್ರಾಯದಲ್ಲಿ ಸಮುದಾಯದ ಎಲ್ಲವರೂ ಕೂಡ ಸಾತ್ವಿಕವಾದ ಹಾಲನ್ನು ಕುಡಿದು ಜಗತ್ತಿರುವ ತನಕ ಹಾಲಿನ ಉತ್ಪಾದನೆಯಾಗಬೇಕು, ಕೃಷಿ ಇರಬೇಕು, ಪಶು ಸಂಪತ್ತುಗಳಿರಬೇಕು. ಬಹುಶಃ ಅಲ್ಲೇ ಆಧ್ಯಾತ್ಮಿಕವಾದಂಥ ವಿಚಾರಗಳು ಅಲ್ಲೇ ಇರುವುದು. ಪಂಚಲಿಂಗೇಶ್ವರನ ದಿವ್ಯ ಸನ್ನಿಧಾನ ಇದು. ಬಹುಶಃ ಅಂಥ ಒಂದು ಸನ್ನಿಧಾನದಲ್ಲಿ ಬಹುಶಃ ಒಂದು ರೀತಿಯಲ್ಲಿ ಅವಿಭಜಿತ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಪ್ರತಿಕೂಲ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿನ ಹಾಲು ಉತ್ಪಾದಕರ ಸಂಘ, ಇಲ್ಲಿನ ರೈತರು, ಇಲ್ಲಿನ ಬೇರೆ ಬೇರೆ ಸಂಘಗಳು ಸರಕಾರ ಜೊಟ್ಟಿಗೆ ಕೈ ಜೋಡಿಸಿಕೊಂಡು ಇವತ್ತು ಈ ಒಂದು ಜಾನುವಾರು ಪ್ರದರ್ಶನ ಮತ್ತು ಕರುಗಳ ಪ್ರದರ್ಶನವನ್ನು ಮಾಡಿದ್ದನ್ನು ನೋಡುವಾಗ ಭವಿಷ್ಯದಲ್ಲಿ ಮತ್ತೆ ಅವಿಭಜಿತ ಜಿಲ್ಲೆಯ ಕರಾವಳಿಯ ಈ ನಾಡಿನಲ್ಲಿ ಸಮೃದ್ಧವಾದ ಪಶು ಸಂಪತ್ತು ಮನೆಗಳಲ್ಲಿ ಇರುವ ಮೂಲಕ ಸಮುದಾಯದ ಕುಟುಂಬಗಳು ಕೂಡ ಒಂದು ಉತ್ತಮವಾದಂಥ ಕೃಷಿಗೆ ಪೂರಕವಾದ ಹೈನುಗಾರಿಕೆಯ ಸ್ವಾವಲಂಬನೆಯ ಬದುಕನ್ನು ಕಟ್ಟಬೇಕು. ಆರೋಗ್ಯಪೂರ್ಣವಾದ ದನವನ್ನು ಸಾಕುವ ಮೂಲಕ ಗುಣಮಟ್ಟದ ಹಾಲು ಉತ್ಪಾದನೆಯಾಗಬೇಕು. ಪ್ರತಿಯೊಬ್ಬನಿಗೂ ಕೂಡ ಒಳ್ಳೆಯ ಹಾಲು ಸಿಗಬೇಕು. ಅದರೊಟ್ಟಿಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಪಶುಸಂಗೋಪನೆಗೆ ಅಥವಾ ಹೈನುಗಾರಿಕೆಗೆ ಕರು ಸಾಕಾಣಿಕೆಗೆ ವಿಶೇಷ ಯೋಜನೆಗಳನ್ನು ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ
ಇಲಾಖೆಯ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಡಾಕ್ಟರ್ಗಳು ಕೂಡ ಒಳ್ಳೆಯ ಕೆಲಸವನ್ನು ಸರ್ಕಾರದ ಯೋಜನೆಗಳನ್ನು ತರ್ತಾ ಇದ್ದಾರೆ. ಇದರ ಸದ್ವಿನಿಯೋಗ ಆಗಬೇಕು. ಸುದ್ದಿ ಅಂತ ಒಂದು ಒಳ್ಳೆಯ ಮಾಧ್ಯಮ ಹೈನುಗಾರಿಕೆಗೆ ವಿಶೇಷ ಮಹತ್ವವನ್ನು ಕೊಟ್ಟು ನಮ್ಮ 2 ಜಿಲ್ಲೆಯ ಯುವ ಶಕ್ತಿಗಳು ಶಿಕ್ಷಣ ಪಡೆದಂಥ ಯುವಕ ಯುವತಿಯರು ಕೂಡ ಪ್ರತಿ ಹಳ್ಳಿಯಲ್ಲಿ ಒಂದು 10 ಕುಟುಂಬ ಹೈನುಗಾರಿಕೆ ಕೃಷಿಯಿಂದಲೇ ಸುಂದರ ಬದುಕನ್ನು ಕಟ್ಟಿ ಒಂದು ರೀತಿಯಲ್ಲಿ ಊರಿಗೆ ನಾಯಕತ್ವವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು. ಬಹುಶಃ ನನಗೆ ತುಂಬ ಸಂತೋಷ. ಇಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ, ಹಿರಿಯರು ಭಾಗವಹಿಸ್ತಾ ಇದ್ದಾರೆ, ಬೇರೆ ಬೇರೆ ಊರಿನ ಮುಖಂಡರಿದ್ದಾರೆ, ಅದರೊಟ್ಟಿಗೆ ಸರ್ಕಾರದ ಅಧಿಕಾರಿಗಳು, ನಮ್ಮ KMFನ ಅಧಿಕಾರಿಗಳು ಎಲ್ಲರೂ ಇದ್ದೀರಿ, ನಾವೆಲ್ಲ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಒಂದು ಕಡೆ ಏನೋ ಒಂದು ಸುಂದರ ಭವಿಷ್ಯವನ್ನು ಬಹುಶಃ ಇಂಥ ಒಂದು ಆಧ್ಯಾತ್ಮಿಕವಾದ ಪಂಚಲಿಂಗೇಶ್ವರನ ತಾಣದಲ್ಲಿ ಕಾಣ್ತಾ ಇದ್ದೇವೆ. ಕಾವಿನ ಈ ಊರಿನಲ್ಲಿ ಒಳ್ಳೆಯ ಕೃಷಿ ಇರಲಿ, ಒಳ್ಳೆಯ ಸಾಮರಸ್ಯದ ಬದುಕಿರಲಿ, ಎಲ್ಲ ರೀತಿಯ ಜನ ವಿಶಿಷ್ಟತೆಯಲ್ಲಿ ಏಕತೆಯನ್ನು ಸಂಭ್ರಮಿಸುತ್ತಾ ನಮ್ಮ ಹಿರಿಯರ ಪರಂಪರೆಯಾಗಿರುವಂಥ ಗೋ ಸಂಪತ್ತನ್ನು ಉಳಿಸುವ ಮೂಲಕ ಒಂದು ರೀತಿಯಲ್ಲಿ ಸಮೃದ್ಧವಾದ ಪ್ರಕೃತಿಯನ್ನು ಭವಿಷ್ಯಕ್ಕೆ ನೀಡುವಂಥ ಭವಿಷ್ಯದ ಮಕ್ಕಳು ಕೂಡ ಪ್ರಕೃತಿಯನ್ನು ಪ್ರೀತಿಸುವ, ಗೋವನ್ನು ಪ್ರೀತಿಸುವ ಒಂದು ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಸುಂದರ ಬದುಕನ್ನು ಕಟ್ಟುವಂತಾಗಲಿ. ಬಹುಶಃ ಇವತ್ತಿನ ಈ ಒಂದೇನು ಕಾರ್ಯಕ್ರಮ ಇದೆ, ಇದು ಒಂದು ಕಡೆ ಧಾರ್ಮಿಕವಾದ ಕಾರ್ಯಕ್ರಮ. ನಮ್ಮ ದೇಶದ ಜನ ಗೋವನ್ನು ತಾಯಿಯಾಗಿ ಪೂಜಿಸಿದಂಥ ದೇಶ ನಮ್ಮದು. ಎತ್ತ ತಾಯಿಯನ್ನು ಹೊತ್ತ ಭೂಮಿಯನ್ನು ಹಾಲು ನೀಡುವ ಗೋವನ್ನು ಪ್ರಕೃತಿಯನ್ನು ದೇವರಂತ ಕಂಡಂಥ ಈ ಒಂದು ಸುಂದರ ಭವ್ಯ ಭಾರತ ಇನ್ನಷ್ಟು ಸಮೃದ್ಧಿ ಆಗಬೇಕಿದ್ರೆ ಮನೆಯಲ್ಲೂ ಕೂಡ ಗೋ ಸಂಪತ್ತು ಸಂತೋಷದಿಂದ ಆರೋಗ್ಯಪೂರ್ಣವಾಗಿ ಮನೆಯ ಕುಟುಂಬದ ಬದುಕು ಕೂಡ ಆರೋಗ್ಯಪೂರ್ಣವಾಗಿ ಒಂದು ಉತ್ತಮವಾದಂಥ ಸಾತ್ವಿಕ ಕೃಷಿ ಸಂಪತ್ತು, ಧಾರ್ಮಿಕ ಮನಸ್ಸುಗಳು, ಸಾಮುದಾಯಿಕವಾದಂಥ ಒಗ್ಗಟ್ಟು, ಅದರೊಟ್ಟಿಗೆ ನೆಲ ಜಲದ ಪ್ರೀತಿ, ಸಂಸ್ಕೃತಿಯ ಪ್ರೀತಿ ಬೇಕು. ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮ ಇದಕ್ಕೆ ಮುನ್ನುಡಿಯನ್ನು ಬರೆಯಲಿ ಅನ್ನುವ ಮಾತನ್ನು ಹೇಳುತ್ತಾ ಈ ಊರಿನಲ್ಲಿ ಸದಾ ಗೋ ಸಂಪತ್ತು, ಈ ಊರಿನ ಜನ ಸಮುದಾಯದ ಜನ ಪ್ರೀತಿ ವಿಶ್ವಾಸದಿಂದ ಸಹಕಾರಿ ಮನೋಭಾವದಿಂದ ಸರಕಾರಿ ವ್ಯವಸ್ಥೆಯನ್ನು ಸದ್ವಿನಿಯೋಗ ಮಾಡಿ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕಾರ್ಯಕ್ರಮಗಳಿಗೂ ಕೂಡ ಕೈಜೋಡಿಸಿ ಪ್ರಾಥಮಿಕ ಹಾಲು ಸಂಘದೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ. ಇಲ್ಲಿನ ಎಲ್ಲರ ಹಿರಿಯರಿಗೆ ದೇವರ ಆಶೀರ್ವಾದ ಇರಲಿ ಅಂತ ಹಾರೈಸಿ ಮಗದೊಮ್ಮೆ ಸುದ್ದಿ ಪತ್ರಿಕೆಯವರ ಹತ್ರ, ಸುದ್ದಿ ಮಾಧ್ಯಮದವರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕಾರ್ಯಕ್ರಮಕ್ಕೆ ವಿಶೇಷ ಒಂದು ಸಹಕಾರವನ್ನು ಕೊಡುವ ನೀವು ಇನ್ನಷ್ಟು ನಮ್ಮ ಕಾರ್ಯಕ್ರಮದ ಬಗ್ಗೆ, ಹೈನುಗಾರಿಕೆಯ ಸಮೃದ್ಧಿಯ ಬಗ್ಗೆ, ರೈತರ ಆಸಕ್ತಿಗಳ ಬಗ್ಗೆ, ವಿವಿಧ ಸಸ್ಯ ಗಿಡಗಳ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಿಮ್ಮ ಸಾಧನೆಯನ್ನು, ನಿಮ್ಮ ಜವಾಬ್ದಾರಿಯನ್ನು ಮಾಡಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಧರ್ಮಪಾಲ್, ಸಹಾಯಕ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆ ಇಲಾಖೆ ಪುತ್ತೂರು. ಇವತ್ತು ನಾವು ಇಲ್ಲಿ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಮಿಶ್ರತಳಿ ಹೆಣ್ಣುಗರುಗಳ ಪ್ರದರ್ಶನ ಮತ್ತು ಹಾಲು ಕರೆಯುವ ಸ್ಪರ್ಧೆ, ಇದು ತಾಲೂಕು ಮಟ್ಟದ ಕಾರ್ಯಕ್ರಮವಾಗಿದ್ದು, ಈಗ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ನಾವು ಈಗಾಗಲೇ ಅವರ ಮನೆ ಮನೆಗೆ ಹೋಗಿ ಹಾಲನ್ನು ಕರೆದು 2 ಹೊತ್ತು ಹಾಲು ಕರೆದು ಅದರಲ್ಲಿ 15 ದನಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರಿಗೆ ಮೊದಲೇ ಒಂದು ಲಿಸ್ಟ್ ಕೊಟ್ಟು 15 ದನಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಈಗ 3 ದನಗಳನ್ನು ಪ್ರಥಮ, ದ್ವಿತೀಯ, ತೃತೀಯ ಅಂತ ಸೆಲೆಕ್ಷನ್ ಮಾಡಿ ಅದನ್ನು ಬಂದು ಆ 3 ಹಸುಗಳನ್ನು ನಾವು ಇಲ್ಲಿ ತಂದು ಕಟ್ಟಿದ್ದೇವೆ. ಇದು ಅಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ಈ 3 ಹಸುಗಳಿಗೆ ನಾವು ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಘೋಷಣೆ ಮಾಡಿದ್ದೇವೆ. ಇನ್ನು ಮಿಶ್ರತಳಿ ಹೆಣ್ಣುಗರುಗಳ ಪ್ರದರ್ಶನ, ಇಲ್ಲಿ ಮಿಶ್ರತಳಿ ಅಂದರೆ ಜರ್ಸಿ, HF ಮತ್ತು ದೇಶೀಯ ತಳಿಯಲ್ಲಿ ಮಲ್ನಾಡು ಗಿಡ್ಡ, ಗಿರ್ ಇಂಥದ್ದು ಬರ್ತದೆ. ಇಲ್ಲಿ ನಾವು ಪ್ರತಿ ವಿಭಾಗ ಅಂದರೆ ಜರ್ಸಿಯಲ್ಲಿ 3 ವಿಭಾಗ, ಅಂದರೆ 0 to 6 ಮಂತ್, ಮತ್ತು 6ರಿಂದ 12, 13ರಿಂದ 18 ತಿಂಗಳು, ಹಾಗೆ 3 ವಿಭಾಗ. HF ಅಲ್ಲಿ ಅದೇ ಥರ 3 ವಿಭಾಗ, ಮತ್ತು ದೇಶೀಯ ತಳಿಯಲ್ಲೂ 3 ವಿಭಾಗಗಳನ್ನು ಮಾಡಿದ್ದೇವೆ. ಈ 3 ವಿಭಾಗಗಳಲ್ಲಿ ಒಟ್ಟು ಒಂದೊಂದು ತಳಿಗಳಿಗೆ 9 ಪ್ರೈಸ್ ಬರ್ತದೆ, 3 ಪ್ರೈಸಸ್ ಬರ್ತದೆ, ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ. ಆಮೇಲೆ ಎಲ್ಲ ಕರುಗಳನ್ನು ಒಟ್ಟು ಸೇರಿಸಿ ಅದರಲ್ಲಿ ಒಂದು ಚಾಂಪಿಯನ್ ಅಂತ ಮಾಡಿದ್ದೇವೆ. ಆ ಚಾಂಪಿಯನ್ಗೆ ನಾವು ಚಿನ್ನದ ಕಾಯಿನ್ ಬಹುಮಾನವಾಗಿ ನೀಡ್ತಾ ಇದ್ದೇವೆ. ಈ ಕರುಗಳಿಗೆ ಬೆಳ್ಳಿಯ ನಾಣ್ಯಗಳನ್ನು ಬಹುಮಾನ. ಇದರ ಉದ್ದೇಶ ಏನಂದರೆ, ಈಗಾಗಲೇ ನಮ್ಮಲ್ಲಿ ಹೈನುಗಾರಿಕೆಯಲ್ಲಿ ತುಂಬ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಜನರು. ಒಂದು ಕಡೆಯಿಂದ ಅದರ ಲೇಬರ್ ಅಂದರೆ ಉತ್ಪಾದನಾ ವೆಚ್ಚಗಳು ಜಾಸ್ತಿ ಆಗೋ ಈ ಸಂದರ್ಭದಲ್ಲಿ ಹಸುಗಳನ್ನು ಸಾಕಲು ರೈತರು ತುಂಬ ಹಿಂದೇಟು ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಂಥ ಪ್ರದರ್ಶನಗಳನ್ನು, ಹೆಣ್ಣುಗರುಗಳ ಪ್ರದರ್ಶನಗಳನ್ನು ಮಾಡಿ ಅವರಲ್ಲಿ ಹೈನುಗಾರಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಒಂದು ಸರ್ಕಾರದ ಯೋಜನೆ ಆಗಿದ್ದು, ಇದನ್ನು ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಉತ್ತಮ ಕಾರ್ಯಕ್ರಮ. ಅದೇ ಥರ ಹಾಲು ಕರೆಯುವ ಸ್ಪರ್ಧೆ ಸಹ ಅದೇ, ಯಾಕಂದರೆ ನಾವು ಅಲ್ಲಿ ಸಹ ಹೈನುಗಾರಿಕೆ ಪ್ರೋತ್ಸಾಹ ಕೊಡುವಂಥ ಒಂದು ಯೋಜನೆ ಆಗಿದ್ದು, ಇದನ್ನು ಸಹ ನಾವು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ಇದು ಕಳೆದ ವರ್ಷ ನಾವು ಈಶ್ವರಮಂಗಲ ದೇವಸ್ಥಾನದಲ್ಲಿ ಮಾಡಿದ್ದೇವೆ, ನಮ್ಮ ಪುತ್ತೂರು ತಾಲೂಕು ಸಂಬಂಧಪಟ್ಟಾಗಿ. ಈ ವರ್ಷ ಕಾವು ಪಂಚಲಿಂಗೇಶ್ವರ ದೇವಸ್ಥಾನ. ಇವತ್ತು ಇಲ್ಲಿ ನಮಗೆ ನಮ್ಮ ಪಶುಸಂಗೋಪನಾ ಇಲಾಖೆ ಅಲ್ಲದೆ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಹಾಲು ಉತ್ಪಾದಕರ ಒಕ್ಕೂಟ ಪುತ್ತೂರು ಹಾಗೂ ಮಾಡ್ನೂರು ಕ್ಲಸ್ಟರ್ಸ್ನ ಎಲ್ಲ ಹಾಲು ಉತ್ಪಾದಕರ ಸಂಘಗಳು ನಮಗೆ ತುಂಬ ನೆರವನ್ನು ನೀಡಿದ್ದೇವೆ. ಅವರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಮುಂದೆ ಒಳ್ಳೆಯದಾಗಿ ರೂಪುಗೊಳ್ಳಿ ಅಂತ ಹೇಳಿ ನಾನು ಈ ಒಂದು ಸ್ಥಳದಲ್ಲಿ ನಿಂತು ಹೇಳುತ್ತಾ, ಇದರಿಂದ ಹೈನುಗಾರಿಕೆ ಒಳ್ಳೆಯದಾಗಲಿ, ಮುಂದಕ್ಕೆ ಅವರಿಗೆ ಹೈನುಗಾರಿಕೆಯನ್ನು ನಡೆಸಲು ಒಂದು ಉತ್ತೇಜನ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ಹಾಗೆ ಹೈನುಗಾರಿಕೆಯನ್ನು ಮಾಡಲು ರೈತರಿಗೆ ಒಂದು ಒಳ್ಳೆಯ ಉತ್ತೇಜನ ಕೊಡುವಲ್ಲಿ ದೇವರು ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಒಂದು ಈ ಸ್ಥಳದಲ್ಲಿ ನಿಂತು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಹೈನುಗಾರರು ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಗೆ ಈಗಲೇ ಕರುಗಳಿಂದ 6 ತಿಂಗಳು, 12 ತಿಂಗಳು ಮತ್ತು 18 ತಿಂಗಳು ಈ ಕರುಗಳು ತುಂಬ ಈಗಾಗಲೇ ಒಂದು 80ರಿಂದ 90 ರಿಜಿಸ್ಟ್ರೇಷನ್ ಆಗಿದೆ, ಈಗಲೂ ಬರ್ತಾ ಇದೆ. ಸೊ ಇನ್ನು ನಾವು ಅದನ್ನು ಈಗ ನಮ್ಮ ನುರಿತ ಪಶುವೈದ್ಯರ ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ತಾಯಿಯ ಇಳುವರಿ, ಅದರ ಚರ್ಮದ ಒಂದು ಲಕ್ಷಣ, ಆಮೇಲೆ ಆ ಕರುವಿನ ಲಕ್ಷಣ ನೋಡಿಕೊಂಡು ಅದನ್ನೊಂದು ಅವರು ಜಡ್ಜ್ಮೆಂಟ್ ಮಾಡ್ತಾರೆ. ಆ ಜಡ್ಜ್ಮೆಂಟ್ ಮಾಡಿ ಒಂದು ಮಾರ್ಕ್ ಕೊಡ್ತಾರೆ. ಅಂದರೆ 3 ಜನರದ್ದು ಬೇರೆ ಬೇರೆ ಮಾರ್ಕ್ಗಳಿರ್ತದೆ. ಆ ಪಟ್ಟಿಯನ್ನು ಮತ್ತು ಅವರು ಒಂದು ತುಲನೆ ಮಾಡಿ ಅದರಲ್ಲಿ ಯಾವುದು ಫಸ್ಟ್, ಸೆಕೆಂಡ್ ಅಂತ ಅದನ್ನು ಆಯ್ಕೆ ಮಾಡ್ತಾರೆ.
ಹೇಳಿದ್ದಾರೆ. ಗೋಮಯೇ ವಸತೆ ಲಕ್ಷ್ಮಿ, ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಮಕ್ಕಳು, ನಾವೆಲ್ಲ ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡ್ತೇವೆ? ಈ ಪ್ರಶ್ನೆಗೆ ಉತ್ತರಕ್ಕೆ ಬಹುಮಾನ ಇಲ್ಲ. ಎಷ್ಟು ಗಂಟೆ ನಿದ್ದೆ ಮಾಡ್ತೇವೆ ನಾವು? 8 ಗಂಟೆ ನಿದ್ದೆ ಮಾಡ್ತೇವೆ, ಹೌದಾ? ಈಗ ಪ್ರಶ್ನೆ ಏನು ಅಂತ ಹೇಳಿದರೆ, ದನಗಳು ಸಾಮಾನ್ಯವಾಗಿ ದಿನದಲ್ಲಿ ಎಷ್ಟು ಗಂಟೆ ನಿದ್ರೆ ಮಾಡ್ತದೆ? ಉತ್ತರ ಹೇಳಬಾರ್ದು ಯಾರೂ ಕೂಡ, ಕೈ ಎತ್ತುದು ಮಾತ್ರ. 4 ಗಂಟೆ ಹೇಳಿದ್ದಾನೆ ಅವನು, ಸರಿಯಾದ ಉತ್ತರ ಹೇಳಿದ್ದಾನೆ. ಸೊ ಇನ್ನು ಯಾರಾದರೂ ಮನೆಯಲ್ಲಿ ನಿಮಗೆ ಗೋಣೆ ಜೆತ್ತಲೆಕ್ಕ ಜೆತ್ತದೆ ಲಕ್ಕು ಜನ ಅಂತ ಹೇಳಿದರೆ ಹೇಳಿ, ಗೋಣೆರ್ಲು 4 ಗಂಟೆ ನಿದ್ದೆ ಮಾಡೋದು. ಎಂತಣ್ಣ ಹೆಸರು? ರತನ್. ಯಾವುದು ಶಾಲೆ? ಗಜಾನನ, ಈಶ್ವರ ಮಂಗಲ ಗಜಾನನ ಶಾಲೆಯ ರತನ್. ನಮ್ಮ ಆಯುಸ್ಸು ಸಾಮಾನ್ಯವಾಗಿ 70, 75, 80 ವರ್ಷ ಇರ್ತದೆ. ದನಗಳ ಆಯುಸ್ಸು ಸಾಮಾನ್ಯವಾಗಿ ಎಷ್ಟು? 108. ಎಷ್ಟು ಹೇಳಿದ್ದು? ನನ್ನ ಪ್ರಶ್ನೆ ಅರ್ಥ ಆಯ್ತಾ ಇಲ್ಲೋ ಗೊತ್ತಿಲ್ಲ ನಮಗೆ. ದನಗಳ ಆಯುಸ್ಸು ಎಷ್ಟು ಸಾಮಾನ್ಯವಾಗಿ? ಸರಿ ಇಲ್ಲ. ಹಾಂ, 20 ಹೇಳಿದ್ದು ಸರಿ ಇದೆ. ದನಗಳ ಆಯುಸ್ಸು 18ರಿಂದ 20 ವರ್ಷ ಇರ್ತದೆ. ಏನು ಹೆಸರು? ಅನುಷ್ಕಾ. ಯಾವುದು ಶಾಲೆ? ಗಜಾನನ ಶಾಲೆಯ ಅನುಷ್ಕಾ, ಅವಳಿಗೆ ಬಹುಮಾನ. ಡಾಕ್ಟ್ರೆ, ಬಹುಮಾನ. ಈಗ ಮುಂದಿನ ಪ್ರಶ್ನೆ ನೋಡಿ. ನಮಗೆಲ್ಲರಿಗೆ ಹಲ್ಲಿದೆ, ದನಗಳಿಗೂ ಸಹ ಹಲ್ಲಿದೆ. ಇಲ್ಲಿ ಎದುರಿಗೆ ಇರುವ ಹಲ್ಲಿಗೆ ಬಾಚಿ ಹಲ್ಲು ಹೇಳ್ತಾರೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಇಂಗ್ಲೀಷ್ನಲ್ಲಿ ಆದರೆ ಇನ್ಸೈಸರ್ಸ್ ಹೇಳ್ತಾರೆ. ಅದರಿಂದ ನಂತರ ಕೋರೆ ಹಲ್ಲು ಇದೆ, ಮೂಳೆ ಎಲ್ಲ ಕಚ್ಚಿ ತಿನ್ನಲಿಕ್ಕೆ. ಆಮೇಲೆ ದವಡೆ ಹಲ್ಲಿದೆ. ಸೊ ದನಗಳಲ್ಲಿ ಇರುವಂತಹ ಈ ಬಾಚಿ ಹಲ್ಲಿಗೆ ಒಂದು ವಿಶೇಷತೆ ಇದೆ, ನೋಡಿದ್ದೀರಾ ನೀವು? ಏನು ಅಂತ ಹೇಳಬೇಕು? ದನದ ಬಾಚಿ ಹಲ್ಲಿನ ವಿಶೇಷತೆ ಏನು? ಅಲ್ಲಿ ಯಾರೋ ಕೈ ಎತ್ತಿದ್ರು, ಹೇಳ್ತೀರಾ? ಹೇಳಿಲ್ಲ. ಶಾರ್ಪ್. ಶಾರ್ಪಲ್ಲ. ಗೊತ್ತಿಲ್ಲ. ಕಾಯಿ ಕಡುಪಿನ ಅದು ಆಗಾಗಿದೆ, ಕಾಯಿ ಕಡುಪಿನದ್ದು ಆಗಾಯಿತು, ಮೆಲುಕು ಹಾಕೋದು. ಪ್ರಶ್ನೆ ಗೊತ್ತಾಯ್ತಾ ನಿಮಗೆ? ದನದ ಬಾಚಿಯಲ್ಲಿಗೂ ನಮಗೆ ಮನುಷ್ಯರಿಗಿದ್ದಾಗ ಏನು ವ್ಯತ್ಯಾಸ ಅಂತ. ಇದಕ್ಕೆ ಬಹುಶಃ ಇವರು ಯಾರು ಉತ್ತರ ಹೇಳಲಿಲ್ಲ. ದೊಡ್ಡವರು ಹೇಳ್ಬೋದು, ನಿಮಗೆ ಪ್ರೈಸ್ ಇಲ್ಲ. ದನದ, ನೀವೆಲ್ಲರೂ ನೋಡಿರ್ತೀರಿ, ದನದ ಬಾಯಿ ಓಪನ್ ಮಾಡಿ ನೋಡಿದ್ದೀರಲ್ಲ. ದನಗಳಿಗೆ ಬಾಚಿ ಹಲ್ಲು ಕೆಳದವಡೆಯಲ್ಲಿ ಮಾತ್ರ ಇರ್ತದೆ, ಮೇಲ್ದವಡೆಯಲ್ಲಿ ಹಲ್ಲಿಲ್ಲ. ದನಗಳಿಗೆ ಬಾಚಿ ಹಲ್ಲಿಲ್ಲ, ದವಡೆ ಹಲ್ಲಿದೆ. ಮನೆಗೆ ಹೋದ ಮೇಲೆ ನೋಡಿ ಆಯ್ತಾ ದನ. ಮುಂದಿನ ಪ್ರಶ್ನೆ. ಎಂತ? ಈಗ ನೋಡಿ, ನಿಮಗೆಲ್ಲ ಸಣ್ಣ ಇರುವಾಗ ಬಾಲೆ ಅಂತ ಹೇಳ್ತಾರೆ, ಸ್ವಲ್ಪ ದೊಡ್ಡದಾದರೆ ಮಕ್ಕಳು ಅಂತ ಹೇಳ್ತಾರೆ. ಈಗ ನೀವೆಲ್ಲ ಮಕ್ಕಳು. ಆಮೇಲೆ ಪ್ರಾಯಕ್ಕೆ ಬಂದರೆ ನಿಮ್ಮನ್ನು ತರುಣ ಅಥವಾ ತರುಣಿ, ಯುವಕರು ಅಂತ ಹೇಳ್ತಾರೆ. ಆಮೇಲೆ ಅಜ್ಜೇರಿ ಅಂತ ಹೇಳ್ತಾರೆ, ನನ್ನನ್ನೆಲ್ಲ ಅಜ್ಜೇರಿ ಅಂತ ಹೇಳ್ತಾರೆ. ಸೊ ಈಗ ಕರುಗಳಲ್ಲಿ ಚಿಕ್ಕದಿರುವಾಗ ಅದಕ್ಕೆ ಕರು ಅಥವಾ ಕಂಜಿ ಅಂತ ಹೇಳ್ತಾರೆ. ಅದು ದೊಡ್ಡದಾಗಿ ಗಬ್ಬಲಾಗಿ ಕರು ಹಾಕಿದರೆ ಮತ್ತೆ ಅದಕ್ಕೆ ದನ ಅಂತ ಹೇಳ್ತೇವೆ ನಾವು, ಅಲ್ವಾ? ಇದರ ಮಧ್ಯದಲ್ಲಿ ಕರುವಿಗಿಂತ ದೊಡ್ಡದು ಕರು ಇನ್ನೊಂದು. ಯಾರಾದರೂ ಒಬ್ಬರು ಹೇಳಿ, ಒಬ್ಬರೊಬ್ಬರು. ಗಡಸು ಅಂತ ಹೇಳಿದ್ದಾರೆ ಅವರು, ಸರಿಯಾದ ಉತ್ತರ. ಕನ್ನಡದಲ್ಲಿ ಮಣಕ, ಪಡ್ಡೆ ಎಲ್ಲ ಹೇಳ್ತಾರೆ. ಏನು ಹೆಸರು? ಯಾವುದು ಶಾಲೆ? ಗಜಾನನ ಶಾಲೆಯ ಸೃಷ್ಟಿಯವರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ.
ಈಗ ಬೇರೆ ಕೆಲವು ವಿಷಯದಲ್ಲೆಲ್ಲ ದೇಶ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿ ಇಲ್ಲ, ಸೆಕೆಂಡ್ ಥರ್ಡ್ ಎಲ್ಲ ಇದೆ, ಬೇರೆ ಬೇರೆ ಸ್ಥಾನದಲ್ಲಿದೆ. ಆದರೆ ಒಂದು ವಿಷಯದಲ್ಲಿ ಜಾಗತಿಕವಾಗಿ ಯಾವುದೋ ಒಂದು ದೇಶ ಇರ್ತದೆ. ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲ. ಭಾರತ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. ಬೇರೆ ಎಷ್ಟೋ ವಿಷಯದಲ್ಲಿ ಇಲ್ಲ. ಭಾರತ ಜಾಗತಿಕವಾಗಿ ಹಾಲು ಉತ್ಪಾದನೆಯಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರ ಪ್ರಥಮ ಸ್ಥಾನದಲ್ಲಿದೆ. ಏನು ಹೆಸರು? ಗುರುತ್ವಿಕ್ ಗಜಾನನ ಶಾಲೆ. ಇನ್ನೂ ಸುಲಭದ ಪ್ರಶ್ನೆ. ಈಗ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಸಂಸ್ಥೆ ಇದೆ. ಹೆಸರು ಏನು? ಬ್ರ್ಯಾಂಡ್ ನೇಮ್, ಇಂಗ್ಲೀಷ್ನಲ್ಲಿ ಬ್ರ್ಯಾಂಡ್ ನೇಮ್ ಹೇಳ್ತಾರೆ. ನಮ್ಮ ಮಾಸ್ಟ್ರು ನೋಡ್ತಾ ಇದ್ದಾರೆ ಯಾರು ಫಸ್ಟ್ ಹೇಳಿದ್ದಾರೆ ಅಂತ, ಕೈ ಎತ್ತಿದ್ದಾರೆ ಅಂತ. ಅದು ಬ್ರ್ಯಾಂಡ್ ನೇಮ್ ಅಲ್ಲ, ಅದು ಸಂಸ್ಥೆ. ನೀವು ಹೇಳಿದ್ದು ನಂದಿನಿ ಹೇಳಿದ್ದಾರೆ. ಬಾಣ ನಂದಿನಿ ಕೇಳಿದಿರಲ್ಲ ಎಲ್ಲರೂ ಕೂಡ. ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ರದ್ದು ಹೆಸರು ನಿಮ್ಗೆ ಗೊತ್ತಿದೆ, ಅಮೂಲ್. ಕಾವು ಗೌರ್ಮೆಂಟ್ ಶಾಲೆಯ ಲಹರ್. ಈಗ ದೇಶದಲ್ಲಿ ಬೇರೆ ಬೇರೆ ತಳಿಗಳಿದೆ ಅಂತ ಹೇಳಿದೆ. ನಮ್ಮ ಊರಿನಲ್ಲಿ ಒಂದು ತಳಿ ಇದೆ, ದಕ್ಷಿಣ ಕನ್ನಡದ ಉಡುಪಿಯಲ್ಲಿರುವಂತಹ ಸ್ಥಳೀಯವಾದಂಥ ತಳಿ, ನಾಟಿ ತಳಿ ಅಥವಾ ಕಾಟುಪೆತ್ತ ಅಂತ ಹೇಳ್ತೀವಿ. ಅದಕ್ಕೊಂದು ಹೆಸರಿದೆ. ಆ ತಳಿಗೆ ಏನು ಹೆಸರು? ಕಾಟಿ ಅಲ್ಲ. ಅಲ್ಲಿ ಒಬ್ಬ ಹುಡುಗ ಮಲ್ನಾಡು ಗಿಡ್ಡ ಹೇಳಿದ್ದಾರೆ, ಅದು ಸರಿಯಾದ ಹೆಸರು. ನಮ್ಮ ಊರಿನ ತಳಿ ಅದು ಮಲ್ನಾಡು ಗಿಡ್ಡ. ಎಂತಣ್ಣ ಹೆಸರು? ಗಜಾನನ ಶಾಲೆಯ ಯಶ್ ಶೆಟ್ಟಿ. ಮೊನ್ನೆ ಒಂದು ಕಡೆ ಹೀಗೆ ಪ್ರಶ್ನೆ ಕೇಳಿದೆ ನಾನು, ಕ್ಷೀರಕ್ರಾಂತಿಯ ಹರಿಕಾರ ಯಾರು ಅಂತ. ನನ್ನ ತಾಯಿ ಎಂದು ಬಿಟ್ಟರು ಒಬ್ಬರು. ಯಾಕೆ? ನಮ್ಮ ಮನೆಯಲ್ಲೆಲ್ಲ ಅವರೇ ಮಾಡೋದು ಕೆಲಸ, ದನದ್ದೆಲ್ಲ. ತಂದೆ ಹಾಲು ತಗೊಂಡು ಹೋಗ್ತಾರೆ, ದುಡ್ಡು ತಗೊಳ್ತಾರೆ ಮಾತ್ರ ಅಂತ. ಈಗ ಪ್ರಶ್ನೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಭಾರತ ದೇಶದಲ್ಲಿ ಕ್ಷೀರಕ್ರಾಂತಿಯ ಹರಿಕಾರ ಅಂತೇಳಿ ಯಾರನ್ನು ಕರೀತಾರೆ? ಒಬ್ಬ ವ್ಯಕ್ತಿಯ ಹೆಸರು ಕ್ಷೀರಕ್ರಾಂತಿಯ ಹರಿಕಾರ. ರೈತ ಅಂತ ಹೇಳಿದ್ದಾರೆ, ಮಹಿಳೆ ಅಂತ ಹೇಳಿದರೆ ಅದೆಲ್ಲ ಸ್ಪೆಸಿಫಿಕ್ ಆಗುದಿಲ್ಲ. ನಾನು ಅದಕ್ಕೆ ಹೇಳಿದೆ, ಒಬ್ಬ ವ್ಯಕ್ತಿಯ ಹೆಸರು ಹೇಳಬೇಕು. ಕುರಿಯನ್ ಅಂತ ಹೇಳಿದ್ದಾರೆ, ಅರ್ಧ ಹೆಸರು. ತೊಂದರೆ ಇಲ್ಲ, ಅವರಿಗೆ ಮಾರ್ಕ್ ಕೊಡುವ. ಡಾಕ್ಟರ್ ವರ್ಗೀಸ್ ಕುರಿಯನ್. ಗುಜರಾತ್ನಲ್ಲಿ ಮೊದಲನೇ ಬಾರಿಗೆ ಅಮೂಲ್ ಹೆಸರಿನಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಅವರು ಮುಂದಕ್ಕೆ. ಎಂತ ಹೆಸರು? ಸುಹಾನ. ಯಾವುದು ಶಾಲೆ? ಕಾವು ಶಾಲೆಯ ಸುಹಾನ ಅವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ನೋಡಿ, ಇನ್ನು 2 ಪ್ರಶ್ನೆ ಇದೆ. ಯಾರಿಗೆ ಅವಕಾಶ ಸಿಗಲಿಲ್ಲ ನೀವು ಬಹುಮಾನ ಪಡ್ಕೊಳ್ಬೋದು. ಉತ್ತರ ಹೇಳಿ. ನೋಡಿ, ಹಾಲಿನಲ್ಲಿ ಭಾಳ ಬೇಗ ಕೆಡುವಂಥ ಒಂದು ಪದಾರ್ಥ ಅದು. ಸೊ ಅದು ಹಾಳಾಗಬಾರ್ದು. ಯಾಕೆ ಹಾಲು ಹಾಳಾಗ್ತದೆ ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಹಾಳಾಗ್ತದೆ. ಕೆಲವು ಹಾನಿಕಾರಕ ಬ್ಯಾಕ್ಟೀರಿಯಾ ಇರುವಂಥದ್ದನ್ನು ನಾಶಪಡಿಸುವಂಥ ಒಂದು ವಿಧಾನ ಇದೆ. ಅದಕ್ಕೆ ಹೆಸರು ಏನು? ಇರ್ರಿ, ಅಲ್ಲಿ ಹೇಳ್ತಾಳೆ ಒಬ್ಬಳು. ಅವಳು ಹೇಳದಿದ್ದರೆ ನಿಮ್ಗೆ ಕೊಡ್ತೇನೆ. ಪ್ರೋಸೆಸ್ ಅಂದರೆ ಪ್ರಕ್ರಿಯೆ. ಈಗ ನೋಡಿ, ಅದನ್ನು ಶೀತಲೀಕರಣ ಮಾಡೋದಿದೆ, ಫ್ರಿಜ್ಜಿನಲ್ಲಿ ಇಡುವಂಥದ್ದು. ಅದರಿಂದ ಬ್ಯಾಕ್ಟೀರಿಯಾ ಸಾಯುವುದಿಲ್ಲ. ಈ ಬ್ಯಾಕ್ಟೀರಿಯಾವನ್ನು ನಾಶಗೊಳಿಸುವಂಥ ಒಂದು ಪ್ರಕ್ರಿಯೆ ಇದೆ. ಮೊಸರಲ್ಲ, ಆ ಪ್ರಕ್ರಿಯೆಗೆ ಹೆಸರು, ಆ ಪ್ರೋಸೆಸ್. ನೀವು ಪ್ರಾಡಕ್ಟ್ ಹೇಳ್ತಾ ಇದ್ದೀರಿ. ಪ್ರಾಡಕ್ಟ್ ಎಲ್ಲ ನಾನು ಕೇಳಿದ್ದು ಪ್ರೋಸೆಸ್, ಪ್ರಕ್ರಿಯೆ. ಏನು ಮಾಡಿದರೆ ಬ್ಯಾಕ್ಟೀರಿಯಾ ನಾಶ ಆಗ್ತದೆ ಹಾಲಿನಲ್ಲಿರುವಂಥದ್ದು. ನಮ್ಮಲ್ಲಿ ಡೈರಿಯಲ್ಲಿ ಅದನ್ನೇ ಮಾಡಿ ನಾವು ಪ್ಯಾಶ್ಚರೈಸೇಷನ್ ಹೇಳಿದ್ದಾರೆ. ಕರೆಕ್ಟ್ ಉತ್ತರ ಅದು. ಮುಗೀತು.
ಕೊನೆಯ ಪ್ರಶ್ನೆ ಈಗ. ಏನು ಹೆಸರು? ಅನನ್ಯ. ಯಾವುದು ಶಾಲೆ? ಗಜಾನನ. ಗಜಾನನ ಶಾಲೆಯ ಅನನ್ಯ. ಇದು ಕೊನೆಯ ಪ್ರಶ್ನೆ. ಈ ಹಾಲು ಸಿಹಿ ಇದೆ ಅಲ್ವಾ, ಅದರಲ್ಲಿ ಒಂದು ಸಕ್ಕರೆಯ ಅಂಶ ಇದೆ. ಆ ಸಕ್ಕರೆಯ ಅಂಶಕ್ಕೆ ಏನು ಹೇಳ್ತಾರೆ? ಅಲ್ಲಿ ಒಬ್ಬರು ಅಲ್ಲಲ್ಲಿ ಇರಿ, ಉಳಿದವರು ಉತ್ತರ ಹೇಳಬೇಡಿ ಈಗ ಯಾರು ಸಹ. ಗೊತ್ತಿದ್ರೆ ಆಮೇಲೆ ಸೆಕೆಂಡ್ ಚಾನ್ಸ್ ನಿಮಗೆ, ಫಸ್ಟ್ ಚಾನ್ಸ್ ಒಬ್ಬರಿಗೆ ಬರ್ತದೆ. ಕಾರ್ಬೋಹೈಡ್ರೇಟ್ ಅಲ್ಲ, ಸಕ್ಕರೆ, ಅದಕ್ಕೆ ಹೆಸರಿರ್ತದೆ. ಎರಡನೇದು ತುಪ್ಪ ಅಲ್ಲ, ಹಾಲಿನಲ್ಲಿರುವ ಸಕ್ಕರೆಯ ಅಂಶಕ್ಕೆ ಏನು ಹೆಸರು? ಗ್ಲೂಕೋಸ್ ಅಲ್ಲ. ಹೇಳಿದ್ದಾರೆ ಯಾರು? ಸೊ ಇಲ್ಲಿಗೆ ಮಕ್ಕಳ ರಸಪ್ರಶ್ನೆ ಮುಗಿಯಿತು. ಏನು ಅದು ಅವ್ರಿಗೆ ಬಿಟ್ಟದ್ದು. ಸಹನ ಯಾವುದು ಶಾಲೆ? ಕಾವು ಶಾಲೆಯ ಸಹನ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಚಂದ್ರಶೇಖರ್ ಭಟ್ರವರಿಗೆ ಕೃತಜ್ಞತೆಗಳು.
ಕಾಂಪಿಟೇಷನ್ ಈ ಪಂಚಲಿಂಗೇಶ್ವರ ದೇವಸ್ಥಾನದ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಮ್ಮ ಪಶುಸಂಗೋಪನಾ ಇಲಾಖೆ, ಕರ್ನಾಟಕ ಹಾಲು ಉತ್ಪಾದಕರ ಸಂಘ KMF, ಆನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಮತ್ತು ಈ ಭಾಗದ ಎಲ್ಲ ಸೊಸೈಟಿಗಳ ಜೊತೆ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಮಿತ್ರತಳಿ ಹಸು ಮತ್ತು ಕರುಗಳ ಪ್ರದರ್ಶನ ಮತ್ತು ಹಾಲು ಕರೆಯುವಂಥ ಸ್ಪರ್ಧೆ. ಇದರಲ್ಲಿ ಎಲ್ರಿಗೂ ಯಾರ್ಯಾರು ಇದಕ್ಕೆ ಭಾಗವಹಿಸ್ತಾರೆ ಅವರಿಗೂ ಬಹುಮಾನ ಕೊಡ್ತಾರೆ ಮತ್ತು ಮೊದಲ 3 ಬಹುಮಾನಗಳನ್ನು ಇಡ್ತಾರೆ. ಅದು ಸುಮಾರು 1 ಲಕ್ಷ ರೂಪಾಯಿವರೆಗಿನ ಬಹುಮಾನವನ್ನು ಕೂಡ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಏನು ಹಸುವಿನ ಬಗ್ಗೆ ನಮಗೆ ಅರಿವನ್ನು ಮೂಡಿಸುವಂಥದ್ದು, ಪಶುಸಂಗೋಪನೆಯ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಇವತ್ತು ನೋಡಿದರೆ ಗೊತ್ತಾಗ್ತದೆ. ಎಲ್ಲ ರೈತರು ಅವರ ಈ ಹಸು ಮತ್ತು ಕರುಗಳನ್ನು ತಂದಿರುವುದು ಬಹುಮಾನಕ್ಕೆ ಆಗಲ್ಲ. ಅದನ್ನು ನೋಡುವವರೆಗೂ ನಮಗೂ ಕೂಡ ಅತ್ಯಂತ ಸಂತೋಷ ಆಗ್ತದೆ. ಇದೊಂದು ಉತ್ತೇಜನ ಕೊಡುವಂಥ ಒಂದು ಕೆಲಸ ಆಗ್ತದೆ. ಇಲ್ಲಿ ಒಂದು ಡ್ರಾವನ್ನು ಕೂಡ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಪಶುಸಂಗೋಪನೆಗೆ ಯುವಕರನ್ನು ತೊಡಗಿಸಿಕೊಳ್ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಅದರ ಜೊತೆಗೆ ಇಂಥ ಮೇಳೆಗಳನ್ನು ಅಳವಡಿಸುವ ಮುಖಾಂತರ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದಾಗ್ತದೆ. ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಊರಿನ ಎಲ್ಲ ಜನರು ತಮ್ಮ ಹಸುಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಎಲ್ರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಮಾನ್ಯ ಶಾಸಕರಿಗೆ ಹೂ ನೀಡಿ ಶಾಲು ಹಾಕಿ ಶ್ರೀ ನನ್ಯ ಅಚ್ಯುತ ಮೂಡಿತಾಯರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಾನ್ಯ ಅಚ್ಯುತ ಮೂಡಿತಾಯರವರಿಗೆ ಶಾಲು ಹಾಕಿ ಹೂ ನೀಡಿ ಸ್ವಾಗತಿಸ. ಸನ್ಮಾನ್ಯ ವಿವೇಕ್ ಡಿ ವ್ಯವಸ್ಥಾಪನಾ ನಿರ್ದೇಶಕರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಶ್ರೀ ವಿವೇಕ್ ಡಿ ರವರಿಗೆ ಶ್ರೀ ಕೆ ಕೃಷ್ಣಪ್ರಸಾದ್ ಕೊಚ್ಚಿರವರು ಶಾಲು ಹಾಕಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. SB ಜಯರಾಮರೈ ಬಲ್ಲಜ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ಕೃಷ್ಣಪ್ರಸಾದ್ ರವರು ಶ್ರೀ ವಿವೇಕ್ ಡಿ ರವರಿಗೆ ಶಾಲು ಹಾಕಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನನ್ಯ ಅಚ್ಯುತ ಮೂಡಿತಾಯರು, ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ ಕಾವು, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಶ್ರೀ ಚಂದ್ರಶೇಖರ್ ರಾವ್ರವರು SB ಜಯರಾಮರೈರವರಿಗೆ. ಸನ್ಮಾನ್ಯ ಚಂದ್ರಶೇಖರ್ ರಾವ್, ಅಧ್ಯಕ್ಷರು, ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಧೀರ್ ಬಿ ರವರು ವಿವೇಕ್ ಡಿ ರವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ದಿವ್ಯನಾಥ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಕಾವು ಪಂಚಲಿಂಗೇಶ್ವರ ದೇವಸ್ಥಾನ, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಶ್ರೀ ಸುರೇಂದ್ರ ಬೋರ್ಕರ್ ರವರು ಶ್ರೀ ದಿವ್ಯನಾಥ್ ಶೆಟ್ಟಿ ರವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಎಲ್ಲಿದ್ದಾರೆ ದಿವ್ಯರಾಜ್ ಶೆಟ್ಟಿರವರನ್ನು ನಾರಾಯಣ್ ಶರ್ಮಾರವರು ಸವಿತಾ ಎನ್ ಶೆಟ್ಟಿ ನಿರ್ದೇಶಕರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಶ್ರೀಮತಿ ಚಂದ್ರಾವತಿರವರು ಡಾಕ್ಟರ್ ಉಡುಪ ಹಾಗೂ ಡಾಕ್ಟರ್ ಸತೀಶ್ ಹಾಲು ಉತ್ಪಾದಕ ಒಕ್ಕೂಟ ಮಂಗಳೂರು ತಮ್ಮನ್ನು ಈ ಒಂದು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿ ಶ್ರೀಮತಿ ಸವಿತಾರವರನ್ನ ಮೇಡಮ್ ಅನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಕೃಷ್ಣ ಪ್ರಸಾದ್ ಆಲೂರು ನಮ್ಮ ಕೊಚ್ಚಿಯವರು ಇದ್ದಾರೆ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಇವತ್ತು ಈ ಒಂದು ರೈತಾಪಿ ವರ್ಗದ ಜನರ ಹೈನುಗಾರರನ್ನು ಎಲ್ಲರನ್ನು ಈ ಒಂದು ಸ್ವಾಗತಿಸ್ತಾ, ಅದೇ ಥರ ಇಲ್ಲಿ ಸೇರಿರುವಂಥ ನಮ್ಮ ಮಾಧ್ಯಮದ ಮಿತ್ರರು ಪತ್ರಕರ್ತರು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೆ ನಾನೊಂದು ಸಣ್ಣದಾಗಿ ಈ ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಇಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ, ಗ್ರಾಮೀಣ ಭಾಗದಲ್ಲಿ ಉತ್ತಮ ತಳಿಯ ಕರುಗಳ ಪ್ರದರ್ಶನವನ್ನು ಆಯೋಜಿಸಿ ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ 2024-25 ಸಾಲಿನ ಜಿಲ್ಲಾ ಪಂಚಾಯತ್ ವಿಸ್ತರಣಾ ಘಟಕಗಳ ಬಲಪಡಿಸುವಿಕೆ ಪುತ್ತೂರು ತಾಲೂಕಿನ ಮಾಡ್ನೂರು ಗ್ರಾಮದ ಕಾವು ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ವಠಾರದಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳ ತಳಿವಾರು ಹಾಗೂ ವಿಭಾಗವಾರು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ. ಇದರಲ್ಲಿ ಜರ್ಸಿ, HF ಹಾಗೂ ದೇಶಿ ತಳಿ ಕರುಗಳಲ್ಲಿ 6 ತಿಂಗಳು, 7ರಿಂದ 12 ತಿಂಗಳು, 12ರಿಂದ 18 ತಿಂಗಳ ಕರುಗಳ ವಿಭಾಗವಾರು ಪ್ರದರ್ಶನ ನಡೆಸಲಾಗ್ತದೆ. ಪ್ರತಿ ವಿಭಾಗದಲ್ಲಿಯೂ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಬಹುಮಾನ ನೀಡಲಾಗ್ತದೆ. ಪ್ರದರ್ಶನದಲ್ಲಿ ಭಾಗವಹಿಸುವ ಎಲ್ಲ ಕರುಗಳ ಮಾಲಕರಿಗೂ ಪ್ರೋತ್ಸಾಹ ಬಹುಮಾನವನ್ನು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಿದೆ. ಭಾಗವಹಿಸುವ ಎಲ್ಲ ಕರುಗಳಲ್ಲಿ ಅತ್ಯುತ್ತಮ ಕರುವನ್ನು ಚಾಂಪಿಯನ್ ಆಗಿ ಆಯ್ಕೆ ಮಾಡಿ ಚಿನ್ನದ ನಾಣ್ಯ ಮತ್ತು ಪ್ರಶಸ್ತಿ ಫಲಕವನ್ನು ನೀಡುವುದರ ಮುಖಾಂತರ ಗ್ರಾಮೀಣ ಭಾಗದ ರೈತರಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡಲಾಗ್ತಿದೆ. ಉತ್ತಮ ಕರುಗಳನ್ನು ಪ್ರದರ್ಶನ ಮಾಡುವುದು ಯುವಜನತೆಗೆ ಹೈನುಗಾರಿಕೆಯ ಬಗ್ಗೆ ಅರಿವು ಮೂಡಿಸಿ ದೇಶಿ ತಳಿಗಳ ಸಾಕಾಣಿಕೆ ಬಗ್ಗೆಯೂ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆ ಇಲಾಖೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇನ್ನೊಂದು ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ. ಹಾಲಿನ ಕೊರತೆ ಇರುವ ಈ ಸಂದರ್ಭದಲ್ಲಿ ಹೈನುಗಾರಿಕೆ ಉತ್ತೇಜನ ನೀಡಿ ರೈತರಲ್ಲಿ ಹೈನುಗಾರಿಕೆ ಬಗ್ಗೆ ಆಸಕ್ತಿ ಮೂಡಿಸಿ ಉತ್ತಮ ತಳಿ ಹಸುಗಳನ್ನು ಸಾಕಾಣಿಕೆ ಮಾಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ. ಗುಡ್ಡಗಾಡು ಪ್ರದೇಶವಾಗಿರುವ ಪುತ್ತೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ತಾಲೂಕಿನಾದ್ಯಂತ ಒಂದೇ ಕಡೆ ಹಸುಗಳನ್ನು ತಂದು ಸ್ಪರ್ಧೆಯನ್ನು ಏರ್ಪಡಿಸುವುದು ಅಸಾಧ್ಯವಾಗಿರುವ ಕಾರಣ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆ ಇಲಾಖೆ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟಗಳು ಜಂಟಿಯಾಗಿ ಸಭೆಗಳನ್ನು ನಡೆಸಿ ಒಟ್ಟು 7 ತಂಡಗಳನ್ನು ರಚಿಸಿ ಹೆಸರು ನೋಂದಾಯಿಸಿರುವ ಹೈನುಗಾರರ ಮನೆಗೆ ತಂಡದ ಸದಸ್ಯರು ಒಂದು ದಿನ ಬೆಳಿಗ್ಗೆ ಹಾಗೂ ಒಂದು ದಿನ ಸಂಜೆ ಹಾಲು ಕರೆಯುವ ಸಂದರ್ಭದಲ್ಲಿ ಖುದ್ದು ಭೇಟಿ ನೀಡಿ ಆ ಒಂದು ದಿನದ ಕರೆಯಲಾಗಿರುವ ಹಾಲನ್ನು ತಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ತೂಕ ಮಾಡಿ ಅತಿ ಹೆಚ್ಚು ಹಾಲನ್ನು ನೀಡಿರುವ ಹಸುಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಿರುವ 3 ಹಸುಗಳ ಮಾಲಕರಿಗೆ ಚಿನ್ನದ ನಾಣ್ಯ ಹಾಗೂ ಪ್ರಶಸ್ತಿ ಫಲಕವನ್ನು ನೀಡಲಾಗ್ತಿದೆ. ಅತಿ ಹೆಚ್ಚು ಹಾಲು ನೀಡುವ ಹಸುಗಳ ಮಾಲೀಕರನ್ನು ಗೌರವಿಸುವ ಮುಖಾಂತರ ಹೆಚ್ಚು ಹಾಲು ನೀಡುವ ಉತ್ತಮ ತಳಿಗಳ ಹಸುಗಳ ಸಾಕಾಣಿಕೆಗೆ ಯುವಜನತೆಯನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ಇಲಾಖಾ ಮುಖಾಂತರ ಆಯೋಜಿಸಲಾಗಿದೆ. ಇದು ಪ್ರಾಸ್ತಾವಿಕ. ಸೊ ಈ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಈಶ್ವರಮಂಗಲದಲ್ಲಿ ಇದೇ ಕಾರ್ಯಕ್ರಮವನ್ನು ಆಯೋಜಿಸಿದೆ ಸರ್. ತಮಗೆ ಆ ಕಾರ್ಯಕ್ರಮಕ್ಕೆ ಬರಲು ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಇಲ್ಲಿ ನನಗೆ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು ಸರ್ ತಮಗೆ, ಧರ್ಮಪಾಲ್ ಕೆರವರಿಗೆ. ಹಾಗೆಯೇ ಈ ಒಂದು ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ನನ್ಯ ಅಚ್ಯುತ ಮೂಡಿತಾಯವರಿಂದ ಪ್ರಾಸ್ತಾವಿಕವಾಗಿ 2 ಮಾತನ್ನು ಹೇಳಲಿಕ್ಕಿದ್ದಾರೆ. ಮಾನ್ಯ ಶಾಸಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಸನ್ಮಾನ್ಯ ಅಶೋಕ್ ರೈ ರವರು ನಮ್ಮ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಜಾನುವಾರುಗಳ ಪ್ರದರ್ಶನವನ್ನು ವೀಕ್ಷಿಸಿ ಶ್ರೀ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇದೀಗ ಕಾರ್ಯಕ್ರಮದ ಸಮಾರಂಭದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇದೀಗ ಎಸ್ ಬಿ ಜಯರಾಮ್ ರೈಗಳವರು ಜ್ಯೋತಿ ಬೆಳಗಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ವಿವೇಕ್ ಡಿರವರು, ಹಾಗೆಯೇ ಎಲ್ಲ ಗಣ್ಯ ಮಹನೀಯರು ಕೈ ಜೋಡಿಸುವುದರೊಂದಿಗೆ ಜ್ಯೋತಿ ಬೆಳಗುವಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿದ್ದಾರೆ. ಎಲ್ಲ ಅತಿಥಿ ಗಣ್ಯರಿಗೆ
ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜ್ಯೋತಿ ಬೆಳಗುವುದರ ಮೂಲಕ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ಒಂದು ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸುಮಾರು ಈ ಒಂದು ಸಹಕಾರಿ ಸಂಘ ಆರಂಭಗೊಂಡು 39 ಅದೃಷ್ಟ ಚೀಟಿಯನ್ನು ಎತ್ತುವಂಥ ಒಂದು ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಅದರಲ್ಲಿ ಈ ದಿನದ ಜಾನುವಾರು ಜಾಥಾದಲ್ಲಿ ಭಾಗವಹಿಸಿರ್ತಕ್ಕಂತಹ ರೈತರುಗಳ ಹೆಸರನ್ನು ಅದರಲ್ಲಿ ಈಗಾಗಲೇ ಹಾಕಿರ್ತದೆ. ಅದನ್ನು ಚೀಟಿ ಎತ್ತುವುದರ ಮೂಲಕ ಅದೃಷ್ಟಶಾಲಿಗಳನ್ನು ಈ ಒಂದು ವೇದಿಕೆಯಲ್ಲಿ ಘೋಷಣೆ ಆಗಲಿಕ್ಕಿದೆ. ವಿಜೇತ ಸದಸ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಒಂದು ದನ ಮತ್ತು ಕರು ಬಹುಮಾನವಾಗಿ ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರದಿಂದ ದೊರೆಯಲಿಕ್ಕಿದೆ. ಆ ದನವನ್ನು ಅವರು ಅದೃಷ್ಟಶಾಲಿಗಳು ಪಡೆದುಕೊಳ್ಳಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಇನ್ನಷ್ಟು ಹೆಚ್ಚಿನ ಉತ್ತೇಜನ ಈ ಒಂದು ಕಾರ್ಯದಿಂದ ಲಭಿಸಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಮಾನ್ಯ ಶಾಸಕರು ಆ ಚೀಟಿಯನ್ನು ತೆರೆಯುವುದರ ಮೂಲಕ ಅದೃಷ್ಟಶಾಲಿಗಳನ್ನು ಗುರುತಿಸ್ತಾ ಇದ್ದಾರೆ. ಒಬ್ಬರೇ ಒಬ್ಬರು ಅದೃಷ್ಟಶಾಲಿಗಳಿಗೆ ದನ ಮತ್ತು ಕರು ದೊರೆಯಲಿಕ್ಕಿದೆ. ಕಾವು ಗೋಪೂಜಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಭಾಸ್ಕರ ಬಲ್ಯಾಯ ನನ್ಯರವರು ಆ ಒಂದು ಬಹುಮಾನವನ್ನು ನೀಡಲಿಕ್ಕಿದ್ದಾರೆ. ಈಗಾಗಲೇ ಬಡಗನ್ನೂರು ಮಹಮ್ಮದ್ ಕುಂಜೀರವರು ಈ ಒಂದು ಬಹುಮಾನವನ್ನು ವಿಜೇತರಾಗಿದ್ದಾರೆ. ಬಡಗನ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘದ ಸದಸ್ಯರು ಬಡಗನ್ನೂರು ಮಹಮ್ಮದ್ ಕುಂಜೀರವರು ಅದೃಷ್ಟಶಾಲಿಗಳಾಗಿ ಮೂಡಿ ಬಂದಿದ್ದಾರೆ. ಮಹಮ್ಮದ್ ಬಡಗನ್ನೂರು ಮಹಮ್ಮದ್ ಕುಂಜಿ ಬಡಗನ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘದ ಸದಸ್ಯರು ಮಹಮ್ಮದ್ ಕುಂಜಿ ಬಡಗನ್ನೂರವರು ಈ ಒಂದು ಅದೃಷ್ಟಶಾಲಿಗಳಾಗಿ ಮೂಡಿ ಬಂದಿದ್ದಾರೆ. ಹಸು ಮತ್ತು ಕರು ಅವರಿಗೆ ಒಲಿದು ಬಂದಿದೆ. ಇದೀಗ ನಮ್ಮ ಕಾವು ಮಾಡ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘ ಸುದೀರ್ಘ ಸಮಯದಿಂದ ನಡೆದು ಬಂದದಕ್ಕೆ ಮುಖ್ಯ ಕಾರಣೀಕರ್ತರಾದಂತಹ ಈ ಒಂದು ಸಂಘದ ಮಾಜಿ ಕಾರ್ಯದರ್ಶಿಗಳು ಶ್ರೀ ಬಾಲಕೃಷ್ಣ ಕೀದಿಲಾಯರವರು ಸುಮಾರು 39 ವರ್ಷಗಳ ಕಾಲ ಈ ಒಂದು ಕಾವು ಮಾಡ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘವು ನಡೆದು ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ಅಹರ್ನಿಶಿ ದುಡಿಮೆ ಹಾಗೂ ದಕ್ಷತೆಯಿಂದ ಕಾವು ಹಾಲೋತ್ಪಾದಕರ ಸಹಕಾರಿ ಸಂಘಕ್ಕೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ, ಗುಣಮಟ್ಟದ ಹಾಲನ್ನು ಇಲ್ಲಿಗೆ ಸರಬರಾಜಾಗುವಲ್ಲಿ ಸಹಕರಿಸಿದಂಥ ಒಂದು ಹೆಮ್ಮೆ ಹಾಗೂ 10 ಹಲವು ಪ್ರಶಸ್ತಿಗಳು ಈ ಒಂದು ಸಂಘಕ್ಕೆ ಸಂದಿದೆ. ಹಾಗೆಯೇ ಅತಿ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಡೆಸುವುದಕ್ಕೆ ಶ್ರೀ ಬಾಲಕೃಷ್ಣ ಕಿದಿಲಾಯರವರ ಒಂದು ಸಾರಥ್ಯ ಕಾರಣವಾಗಿದೆ ಎಂದೇ ತಪ್ಪಾಗಲಿಕ್ಕಿಲ್ಲ. ಊರವರ ಸಮಸ್ತ ಹೈನುಗಾರರ ವತಿಯಿಂದ ಈ ಒಂದು ಶಾಲು ಹೊದಿಸಿ ಶಾಸಕರ ಹಸ್ತದಿಂದ ಹಾರಾರ್ಪಣೆಗೈದು ಶ್ರೀ ಮಹಾಲಿಂಗೇಶ್ವರ ದೇವರ ಸ್ಮರಣಿಕೆ ಹಾಗೂ ಪೇಟ ತೊಡಿಸಿ ಫಲಪುಷ್ಪ ನೀಡಿ ವೇದಿಕೆಯಿಂದ ಗೌರವಿಸುವಂಥ ಒಂದು ಕಾರ್ಯಕ್ರಮ ಇದು. ಎಲ್ಲ ಹೈನುಗಾರ ಬಂಧುಗಳ ಹಾಗೂ ಸಹಕಾರಿ ಸಂಘದ ನಿರ್ದೇಶಕರುಗಳ ಸನ್ಮಿತ್ರರ ಒಂದು ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಎಲ್ಲರಿಗೂ ಕೂಡ ಸನ್ಮಾನಿತರಾದಂತಹ ಶ್ರೀ ಕಿದಿಲಾಯರವರಿಗೂ ಅಭಿನಂದನೆಗಳು. ಸನ್ಮಾನ ನಡೆಸಿಕೊಟ್ಟಂಥ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ. ಕಾರ್ಯಕ್ರಮದ ಒತ್ತಡದಲ್ಲಿ ಶಾಸಕರು ಇರುವ ಕಾರಣದಿಂದಲಾಗಿ ಅವರಿಗೆ ಮುಂದೆ ಉದ್ಘಾಟನಾ ಮಾತನ್ನು ಹೇಳಲಿಕ್ಕಿದ್ದಾರೆ.
ಮಾನ್ಯ ಶಾಸಕರು. ಅತಿ ಹೆಚ್ಚು ಹಾಲನ್ನು ಸರಬರಾಜು ಮಾಡಿದಂತಹ ಒಂದು ಅತ್ಯುತ್ತಮ ಹೈನುಗಾರರಿಗೆ ಈಗ ಪ್ರಶಸ್ತಿ ನೀಡುವಂಥ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಶಸ್ತಿ ವಿಜೇತರ ಹೆಸರನ್ನು ಡಾಕ್ಟರ್ ಸತೀಶ್ ರಾವ್ರವರು ವೇದಿಕೆಯಿಂದ ಘೋಷಣೆ ಮಾಡಲಿಕ್ಕಿದ್ದಾರೆ. ಪ್ರಶಸ್ತಿ ವಿಜೇತ ರೈತರು ಬಂದು ಶಾಸಕರ ಹಸ್ತದಿಂದ ಬಹುಮಾನವನ್ನು ಸ್ವೀಕರಿಸಿಕೊಳ್ಳುವಾಗ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಎಲ್ಲ ರೈತ ಮಿತ್ರರೇ, ನಾವು ಪುತ್ತೂರು ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳಿಂದ ಹೆಚ್ಚು ಹಾಲು ಕೊಡುವಂಥ ಹೈನುಗಾರರ ರಾಸುಗಳ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಅದರಲ್ಲಿ 13 ದನಗಳು 20 ಲೀಟ್ರಿಗಿಂತ ಜಾಸ್ತಿ ಕೊಡ್ತದೆ ಅನ್ನೋದು ಮಾಹಿತಿ ಸಿಕ್ಕಿತು. ನಾವು 10 ಜನ ರೈತರ 13 ರಾಸುಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸರದಿಯಲ್ಲಿ ಹಾಲನ್ನು ಕರೆಸಿ ಎಷ್ಟು ಕೊಡ್ತದೆ ಅಂತೇಳಿ ತೂಕ ಮಾಡಿದಾಗ 3 ಜನ ರೈತರುಗಳು ಅದರಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಮೊದಲನೇ ಸ್ಥಾನ ಶ್ರೀ ಕೃಷ್ಣರಾಜ ವೈಲಾಯ ಮುಂಡೂರು ಹಾಲು ಉತ್ಪಾದಕರ ಸಂಘದ ಸದಸ್ಯರು. ಇವರ ಜಾನುವಾರು ದಿನಕ್ಕೆ 26.25 ಲೀಟರ್ ಹಾಲನ್ನು ಕೊಟ್ಟಿರ್ತದೆ. ಕೃಷ್ಣರಾಜ್ ವೈಲಾಯರು. ಫಸ್ಟು ಅತಿ ಹೆಚ್ಚು ಹಾಲನ್ನು ಸಂಘಕ್ಕೆ ಹಾಕಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಮಾನ್ಯ ಹೈನುಗಾರರಿಗೆ ಅಭಿನಂದನೆಗಳು. ಎರಡನೇ ಬಹುಮಾನ ಶ್ರೀಮತಿ ವಿಜಯಲಕ್ಷ್ಮಿ ಮಾಡ್ನೂರು ಹಾಲು ಉತ್ಪಾದಕರ ಸಂಘದ ಸದಸ್ಯರು. ಇವರು ದನ 23.25 ಲೀಟರ್ ಹಾಲನ್ನು ಪ್ರತಿ ದಿವಸ ನೀಡಿರ್ತಾರೆ. ಎರಡನೇ ಬಹುಮಾನವನ್ನು ಗಳಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮೀರವರ ಜೊತೆಗೆ ಸಂಘದ ಎಲ್ಲ ನಿರ್ದೇಶಕರುಗಳು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಜಯಲಕ್ಷ್ಮೀರವರು ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯೆ. ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯೆ. ಸಂಘದ ಎಲ್ಲ ನಿರ್ದೇಶಕರುಗಳು ಕೂಡ ಬಂದು ಈ ಒಂದು ಸಭೆಯಲ್ಲಿ ವೇದಿಕೆಯಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ನಿರ್ದೇಶಕ ಬಂಧುಗಳು ವೇದಿಕೆಗೆ ಬಂದು ಒಂದು ಛಾಯಾಚಿತ್ರಕ್ಕಾಗಿ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೂರನೇ ಬಹುಮಾನ ಬೆಟ್ಟಂಪಾಲಿ ಹಾಲು ಉತ್ಪಾದಕರ ಸಂಘದ ಶ್ರೀಮತಿ ಸುನಂದ ಅವರು 23.44 ಲೀಟರ್ ಹಾಲನ್ನು ನೀಡಿರುತ್ತದೆ. ಬೆಟ್ಟಂಪಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸುನಂದಾರವರು ಮೂರನೇ ಬಹುಮಾನವನ್ನು ಗಳಿಸಿದ್ದಾರೆ. ವೇದಿಕೆಗೆ ಬಂದು ಶಾಸಕರಲ್ಲಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಶ್ರೀಮತಿ ಸುನಂದಾರವರಿಗೆ. ಎಲ್ಲ ಬಹುಮಾನ ವಿಜೇತರಿಗೆ ವಂದನೆಗಳು. ಬಹುಮಾನ ವಿಜೇತರೆಲ್ಲರಿಗೂ ಕೂಡ ಅಭಿನಂದನೆಗಳು. ಬಹುಮಾನ ವಿತರಿಸಿದ ಗಣ್ಯರಿಗೂ ಕೂಡ ವಂದನೆಗಳು. ಇದೀಗ ಮಾನ್ಯ ಶಾಸಕರು ಉದ್ಘಾಟನಾ ಮಾತನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶು
ಒಲಿವು ಕೊಡೋಣ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮಂಗಳೂರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮಂಗಳೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಪಾಪೆಮಜ್ಜಲು, ಮಾಡ್ನೂರು, ಒಲಮುಗುರು, ನಿಡ್ಪಳ್ಳಿ, ಬಡಗನ್ನೂರು, ಈಶ್ವರಮಂಗಲ, ಸುಲ್ಯಪದವು, ಕೊಲ್ತಿಗೆ, ಕಾವು ಕೃಷಿ ಪರಿಷತ್ತಿನ ಸಹಕಾರಿ ಸಂಘ, ಲಯನ್ಸ್ ಕ್ಲಬ್ ಪುತ್ತೂರು, ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರಾಧಿಕಾರ ಇದರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಮತ್ತು ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಾಡ್ನೂರು ಹಾಲು ಉತ್ಪಾದನಾ ಸಂಘದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ರಾವ್ ಅವರೇ, ಮಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಜಯರಾಮ್ ರೈಗಳೇ, ಹಾಲು KMFನ ನಿರ್ದೇಶಕರಾದ ಪದ್ಮನಾಭ್ ಶೆಟ್ಟಿ ಅವರೇ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕಿಯಾಗಿರುವಂಥ ಸವಿತಾ ಎನ್ ಶೆಟ್ಟಿ ಅವರೇ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ವ್ಯವಸ್ಥಾಪನಾ ನಿರ್ದೇಶಕರಾದ ವಿವೇಕ್ ಡಿ ಅವರೇ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಂಘದ ವ್ಯವಸ್ಥಾಪಕರಾದ ರವಿರಾಜ ಉಡುಪ ಅವರೇ, ಆತ್ಮೀಯರು, ಕಾವು ಕೃಷಿ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂಥ ನನ್ಯ ಅಚ್ಯುತ ಮೂಡತೆಯವರೇ, ವಿಶ್ವನಾಥ್ ಶೆಟ್ರೆ, ಸತೀಶ್ ರಾವ್ ಅವರೇ, ಸಹಾಯಕ ನಿರ್ದೇಶಕರು ಪಶುವೈದ್ಯಕೀಯ ಆಸ್ಪತ್ರೆ ಪುತ್ತೂರು ಡಾಕ್ಟರ್ ಧರ್ಮಪಾಲ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ರೈತಾಪಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸೇರಿರುವಂಥ ಎಲ್ಲ ಮಕ್ಕಳೇ, ಇವತ್ತು ನಾವೆಲ್ಲ ಒಂದು ಹೊಸ ಥರದ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಅಂತ ನಮಗೆ ಆಗ್ತದೆ. ಯಾಕಂತೇಳಿದರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆದರೆ ಈ ಹಸು ಮತ್ತು ಕರುಗಳನ್ನು ಜೋಡಣೆ ಮಾಡಿಕೊಂಡು ಕೃಷಿಕರಿಗೆ ಅವರ ಸಾಮರ್ಥ್ಯವನ್ನು ತೋರಿಸುವಂಥದ್ದು. ಒಂದು ಕಡೆ ಹಾಲು ಕರೆಯುವಂಥ ಒಂದು ಕಾಂಪಿಟೀಷನ್, ಇದರಲ್ಲಿ ಯಾರು ಹೆಚ್ಚು ಹಾಲು ಕೊಡ್ತಾರೆ, ಈಗ ಅವರಿಗೆ ಬಹುಮಾನ ಕೊಡುವಾಗ ಉಲ್ಲೇಖ ಮಾಡಿದರು, ಒಬ್ಬರು 26.5 ಲೀಟರು ಹಾಲು ಕರೆದಿದ್ದಾರೆ. ನಮಗೆ ಇದರಿಂದ ಏನು ತಿಳಿತದೆ ಅಂದರೆ, ಒಬ್ಬರು ಒಂದು ಹಸು 26 ಲೀಟ್ರ್ ಕೊಡ್ತದಂತ ನನಗೆ ಗೊತ್ತಿಲ್ಲ. 2 ಹಸುವಿಂದ ಕರೆದಿದ್ದಾರೆ ಗೊತ್ತಿಲ್ಲ, ಒಂದೇ ಹಸುವಿಂದ ಕರೆದದ, ಒಂದೇ ಹಸುವಿಂದ 26 ಲೀಟ್ರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ 3 ಲೀಟ್ರು 4 ಲೀಟ್ರು ಸಿಗೋದೇ ಕಡಿಮೆ. ಅಂದರೆ 26 ಲೀಟ್ರ್ ಹಾಲು ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ರೈತರ ಶ್ರಮ ಹೇಗಿದೆ, ಆದರೆ 26 ಲೀಟ್ರು ಅದನ್ನು ಕರೆಯುವುದು ಅಂತ ಹೇಳಿದರೆ ಆ ಮಹಿಳೆಯರ ಶಕ್ತಿ ಹೇಗಿದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಲು ಕರೆಯುವ ಜೊತೆಗೆ ಹಸುಗಳನ್ನು ಕೂಡ ಜೋಡಣೆ ಮಾಡಿದ್ದು. ಅವರನ್ನು ಪಾಪ ಅವರು ಎಷ್ಟು ಕಷ್ಟ ಬಂದು ಆ ಹಸುಗಳನ್ನು ಅಲ್ಲಿಂದ ತಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆ ಕರುಗಳನ್ನು ನೋಡಿದರೆ ಅದರ ಜೊತೆ ಆಟ ಆಡುವಂಥದ್ದು ಅಷ್ಟು ಚೆಂದ ಇದೆ ಆ ಕರುಗಳು. ಅದು ನೋಡುವಾಗ ಒಂದೊಂದು ಅಷ್ಟು ಚೆಂದ ಆದ ಕರುಗಳು ಇರ್ತದೆ. ಆದರೆ ಹೈನುಗಾರಿಕೆ ಏನಾಗಿದೆ ಅಂತ ಹೇಳಿದರೆ ದಿನೇ ದಿನೇ ನಮ್ಮ ಭಾಗದಲ್ಲಿ, ಅದು ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಹೈನುಗಾರಿಕೆ ಕಡಿಮೆ ಆಗ್ತಾ ಇದೆ. ಹಾಲಿನ ಉತ್ಪಾದನೆ ಕೂಡ ಈ ಭಾಗದಲ್ಲಿ KMF ಅಲ್ವಾ ಡೈರೆಕ್ಟ್ರೆ ಕಡಿಮೆ ಆಗ್ತಾ ಇರ್ತಾನೆ ಹಾಲು ಉತ್ಪಾದನೆ. ಈ ಭಾಗದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಬಹುಶಃ ನಿಮಗೆ ನಾನು ಮಾತಾಡೋದು ಸರಿ ಕೇಳ್ತದ ಇಲ್ಲೋ ಕೇಳ್ತದ? ನಮಗೆ ಸರಿ ಕೇಳೋದಿಲ್ಲ, ಏಕೋ ಹೊಡೀತದೆ, ಮೈಕದು ಸ್ವಲ್ಪ ಪ್ರಾಬ್ಲಮ್ ಇರಬೇಕು. ಸೊ ಏನಾಗಿದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಹೈನುಗಾರಿಕೆ ಕಡಿಮೆ ಆಗ್ತಾಯಿದೆ. ಯಾಕೆ ಕಡಿಮೆ ಆಗ್ತದೆ? ಕಡಿಮೆ ಆಗ್ತದೆ ಅಂದರೆ ಯಾರು ಯುವಕರು ಅದಕ್ಕೆ ಬರ್ತಾ ಇಲ್ಲ. ಈ ಹಿಂದೆ ಕೋವಿಡ್ ಸಮಯದಲ್ಲಿ ಏನು ಕೊರೋನಾ ಸಮಯ ಬಂದಿದೆ, ಆವಾಗ ಎಲ್ಲರೂ ಬೇರೆ ಬೇರೆ ಊರಿಂದ ಬಂದು ಹೈನುಗಾರಿಕೆ ಮನೆಯಲ್ಲಿ ಸ್ವಲ್ಪ ಹಸುಗಳನ್ನು ಸಾಕುವಂಥ ಕೆಲಸ ಮಾಡಿದರು. ಈಗ ಯಾರು ಹಸುಗಳನ್ನು ಸಾಕ್ತಾ ಇದ್ದಾರೆ ಅವರು ಖಂಡಿತ ಅದರಲ್ಲಿ
ಆರ್ಥಿಕವಾಗಿ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ 11 ಹಸುಗಳನ್ನು ಸಾಕ್ತಾಯಿದ್ರು. ಈಗ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯಿತು. ಆಗ ನಾನು ಹೇಳಿದೆ, ಅಮ್ಮ ಹೊರ ಪೆತ್ತನೆ ಮಾರಲಿ ಏರು ತೂವನ್ನೆ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ತುಲ ನಿಗಲು ಜೋಕುಳು ಕೂಡ ಇಲ್ಲಾಗ 10 ಜನ ಹಿಂಗೆ ತೊಂದರೆ ಇಜ್ಜಿ ಆಂಡ ಹೆಂಗೆ ಪೆತ್ತ ಪುಚ್ಚೆ ಕೋರಿ ಬೋಡು ಅಂತ ನನ್ನ ಹತ್ರ ಹೇಳೋದು. ಇದು ಯಾಕೆ ಬಾಂಧವ್ಯ, ಇದಿರುವಂಥದ್ದು ಬಾಂಧವ್ಯ ನೋಡಿ. ಮಕ್ಕಳು ಸ್ವಲ್ಪ ಬರದಿದ್ದರೂ ಮನೆಗೆ ಪರವಾಗಿಲ್ಲ, ಹಸು ಬೇಕು ಅವ್ರಿಗೆ, ಮನೆಯಲ್ಲಿ ಹಸು ಸಾಕುವಂಥ ವಿಚಾರಗಳು ಅವ್ರಿಗೆ ಬೇಕು. ಈಗ ಕೂಡ ಒಂದು 4-5 ಸಾಕ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿಗೆ ಹೋಗಲಿಕ್ಕೆ ಆಗಿದ್ರೂ 4-5 ಹಸುಗಳನ್ನು ಸಾಕ್ತಾ ಇದ್ದಾರೆ. ಈಗ ಹೈನುಗಾರಿಕೆ ಕೂಡ ಆರ್ಥಿಕವಾಗಿ ಮುಂದೆ ಬರುವ ಅವಶ್ಯಕತೆ ಇದೆ. ನಾವು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಹೈನುಗಾರಿಕೆ ಸರ್ಕಾರದಿಂದ 1 ಲೀಟರ್ಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು. ಆನಂತರ ಅವರಿಗೆ ಹೆಚ್ಚು ರೇಟಿಗೆ ಮಾರಲಿಕ್ಕೆ ಆಗೋದಿಲ್ಲ. ನನ್ನ ವಿಚಾರ ನಾನು ಸರ್ಕಾರದ ಗಮನಕ್ಕೆ ತಂದಿರೋದೇನಂತ ಹೇಳಿದ್ರೆ, ಹೈನುಗಾರಿಕೆಯನ್ನು ಅದರಷ್ಟಕ್ಕೆ ಬಿಡಬೇಕು. KMF ಯಾವ ರೀತಿ ಮಾಡ್ತದೆ ಅವ್ರಿಗೆ ಬಿಡಬೇಕು. 2 ರೂಪಾಯಿ ಜಾಸ್ತಿ ಮಾಡಲಿ, 3 ರೂಪಾಯಿ ಜಾಸ್ತಿ ಮಾಡಲಿ, ಸರ್ಕಾರ ಅದಕ್ಕೆ ಹಸ್ತಕ್ಷೇಪ ಮಾಡಬಾರ್ದು. ರೈತರಿಗೆ 2 ರೂಪಾಯಿ ಜಾಸ್ತಿ ಸಿಗಲಿ, ಏನು ತೊಂದರೆ ಆಗೋದಿಲ್ಲ. ಈಗ 2 ರೂಪಾಯಿ ಜಾಸ್ತಿ ಕೊಡಲಿಕ್ಕೆ ಹಾಲು ತಗೊಳ್ಳುವವರು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದರೆ ಅವ್ರಿಗೇನು ಬರ್ಡನ್ ಏನು ಆಗೋದಿಲ್ಲ. ಈ ರಾಜಕೀಯದವರು ಸ್ವಲ್ಪ ದೂರ ಇರಬೇಕು. ಈ ರಾಜಕೀಯದವರು ಎಲ್ಲಿ ಹೋಗಿದ್ರು ತಲೆ ಹಾಕ್ತಾರಲ್ಲ, ಅದು ಪ್ರಾಬ್ಲಮ್ ಆಗೋದು. ಹಾಲಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಾಗ್ತದೆ? 3 ರೂಪಾಯಿ ಜಾಸ್ತಿ ಮಾಡಿ ಎಲ್ರಿಗೂ 2-2 ಸಾವಿರ ರೂಪಾಯಿ ತಿಂಗಳಿಗೆ ಬರೋದಿಲ್ವಾ? ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ರಿಗೂ 2 ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಬರ್ತದೆ. 2 ರೂಪಾಯಿ ತಿಂಗಳಿಗೆ ಕೊಡಿ ಸ್ವಾಮಿ. 3 ರೂಪಾಯಿ 1 ಲೀಟ್ರ್ ಹಾಲು ತಗೊಳ್ಬೋದು. 5 ರೂಪಾಯಿ ಕೊಡಿ. ಹಾಲನ್ನು 5 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ಳಿ. ಆಗ ಗ್ರಾಹಕರಿಗೂ ಕೂಡ ಒಂದು 3 ರೂಪಾಯಿ ಜಾಸ್ತಿ ಆಗ್ತದೆ ಲೀಟ್ರಿಗೆ. ಆಗ ಜನ ಅದಕ್ಕೆ ಬರ್ತಾರೆ. ಇದೇನಾಗ್ತದೆ, ಹಾಲು ಇಲ್ಲಿ ಕರೀಲಿಕ್ಕೆ ಆಯಿತು, ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಯಿತು. ತಗೊಂಡು ಹೋಗೋ ಅಲ್ಲಿ ಒಂದು ಇಷ್ಟು ಮೀಟ್ರ್ ತರ್ತಾನೆ ಈ ಸೊಸೈಟಿ ಅವನು, ಅದು ಮೇಲೆ ಕೆಳಗೆ ಇವನು 26 ಲೀಟ್ರ್ ಕಷ್ಟ ಮಾಡಿ ನಾನು ಕೂಡ ಚಿಕ್ಕವನಿರುವಾಗ ಹಾಲು ತಗೊಂಡು ಹೋಗ್ತಾ ಇದ್ದೆ ಸೊಸೈಟಿಗೆ. ನನ್ನ ಅಮ್ಮ ಹಾಲು ಕರೆದು ಕೊಡ್ತಾಯಿದ್ರು. ಅವ್ರಿಗೆ ಅದಕ್ಕೆ ಸ್ವಲ್ಪ ಆದರೂ ನೀರು ಹಾಕೋದಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಸ್ವಲ್ಪ ಈ ಹಾಲಿನ ಕರೆದ್ರೆ ಅದೊಂದು ಇದಿರ್ತದೆ. ಅದಕ್ಕೆ ಈಗ ಇವಳು ನನ್ನ ಹೆಂಡತಿಲಿ ಬಂದು ಕೂತಿದ್ದಾಳೆ, ನಾವು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗೋವಳು. ಈಗೆಲ್ಲ ಹೋಗಿ ಹೇಳ್ತಾಳೆ, ಅಲ್ಲಿ ಅಮ್ಮ ಹೀಗೆ ಹೇಳಿದ್ರು ನೀವು ನೀರು ಹಾಕ್ತಾ ಇದ್ದೀರಂತೆಲ್ಲ ಹೇಳ್ಬಿಡ್ತಾಳೆ ಅವಳಿಗೆ. ಸೊ ಈ ಮಹಿಳೆಯರಿಗೆ ಸ್ವಲ್ಪ ಆದರೂ ಅದಕ್ಕೆ ನೀರು ಹಾಕೋದ್ರೆ ಸಮಾಧಾನ ಇಲ್ಲ. ಅದಕ್ಕೆ ಅವರು ಸ್ವಲ್ಪ ನೀರು ಹಾಕೋದು. ಇಲ್ಲಿ ನಾನು ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋದರೆ ಅಲ್ಲಿ ಅವನೊಂದು ಮೀಟ್ರ್ ಇಡೋದು, ಅದಕ್ಕೆ ನೀರು ಬಾಡದೆ ಇರೋದಕ್ಕೆ. ಅದು ಈ ಹಸುವಿನ ಹಾಲಲ್ಲಿ ಫ್ಯಾಟ್ ಕಡಿಮೆ, ಎಮ್ಮೆಯಲ್ಲಿ ಹಾಲು ಫ್ಯಾಟ್ ಜಾಸ್ತಿ ಇರ್ತದೆ. ನಾವು ಘಟ್ಟದ ಮೀಟ್ರನ್ನು ಇಲ್ಲಿ ಮೀಟ್ರಿಗೆ ಸೆಟ್ ಮಾಡೋಕ್ಕಾಗಲ್ಲ. ಹಸುವಿನ ಹಾಲಲ್ಲಿ ಸ್ವಲ್ಪ ಫ್ಯಾಟ್ ಕಡಿಮೆ ಇರ್ತದೆ. ಅದು ನಾವು ಹುಲ್ಲು ಹಾಕಿದ ಹಸು ಆದರೆ ಅದರಲ್ಲಿ ಫ್ಯಾಟಿನ ಅಂಶ ಇನ್ನೂ ಕಡಿಮೆ. ಹುಂಡಿಯೆಲ್ಲ ಹಾಕಿದರೆ ಫ್ಯಾಟಿನ ಅಂಶ ಜಾಸ್ತಿ ಬರ್ತದೆ. ಅದಕ್ಕೆ ನೀರು ಹಾಕದಿದ್ದರೂ ಇವರು ನೀರು ಹಾಕ್ತಾರೆ ಅಂತ ಹೇಳೋದು. ಮತ್ತು ಅದಕ್ಕೆ 50 ಪೈಸೆ ಕಡಿಮೆ, 1 ರೂಪಾಯಿ ಕಡಿಮೆ, ಇದೆಲ್ಲ ಆಯಿತು. ಮತ್ತು ಇವನು ಹಸು ಸಾಕುವುದು ಹೇಗೆ? ಅದಕ್ಕೆ ನಾನು ಹೇಳುವಂಥದ್ದು, KMFನವರು ಯಾವುದು ರೇಟ್ ಫಿಕ್ಸ್ ಮಾಡ್ತಾರೆ ಆ ರೇಟಲ್ಲಿ ಕೊಡಬೇಕು. ಒಂದು ದಿವಸ ಇವತ್ತು ಹಾಲಿಗೆ ಜಾಸ್ತಿ ಹಾಲು ಬಂದರೆ ಇವತ್ತು 50 ರೂಪಾಯಿ, ನಾಳೆ ಹಾಲು ಕಡಿಮೆ ಇದ್ದರೆ 55 ರೂಪಾಯಿ, 2 ರೂಪಾಯಿ 3 ರೂಪಾಯಿ ಕೊಡಲಿ. ಆ ರೈತರಿಗೆ ಒಂದು 5 ರೂಪಾಯಿ ಸಿಗಲಿ, ಲಾಭ ಮಾಡಲಿ ಅವರಿಗೆ. ಅವರು ಅಷ್ಟು ಕಷ್ಟಪಡ್ತಾರಲ್ಲ. ನಾವು ಗೃಹಲಕ್ಷ್ಮಿ, ಕರೆಂಟ್ ಬಿಲ್ ಇಲ್ಲ, 5 ಗ್ಯಾರಂಟಿಗಳಿದೆ, ಅಕ್ಕಿ ಬರ್ತದೆ, ಎಲ್ಲ ಬರ್ತದೆ. 2 ರೂಪಾಯಿ ಕೊಡಿ ಜಾಸ್ತಿ ಕೊಟ್ಟರೆ ಏನಾಗೋದಿಲ್ಲ. ನೀವು ಗುಜರಾತಲ್ಲಿ ನೋಡಿ, ಗುಜರಾತಲ್ಲಿ ಅಮೂಲ್ ಇಂಡಿಯಾ ಅಂತ ಇದೆ. ಅವರೇ ಪ್ರೈಸ್ ಮಾಡೋದು, ಅವರೇ ಮಾನಿಟ್ರ್ ಮಾಡೋದು. ಇಡೀ ರಾಜ್ಯದಲ್ಲಿ ಅಷ್ಟು ನಂಬರ್ 1, ದೇಶದಲ್ಲಿ ನಂಬರ್ 1 ಇರುವಂಥ ಅಮೂಲ್ ಇಂಡಿಯಾ ಮಾಡೋದಿಲ್ವಾ? ಇದಕ್ಕೆ ಯಾಕೆ ಪ್ರೋತ್ಸಾಹ? 1476 ಕೋಟಿ ರೂಪಾಯಿ ನಾವು ಸರ್ಕಾರದಿಂದ ಪ್ರತಿ ಬಜೆಟಿನಲ್ಲಿ KMFಗೆ ಕೊಡ್ತೀವಿ ಪ್ರೋತ್ಸಾಹ ಧನ ಅಂತ. ಅದನ್ನು ಕೊಡಬಾರ್ದು, ಇಂಡಿಪೆಂಡೆಂಟ್ ಮಾಡಿ. ನಿಮಗೆ ಮೊದಲು ಡೀಸೆಲ್ ಪೆಟ್ರೋಲ್ಗೆ ಮೊದಲು ಎಷ್ಟು ರೇಟ್ ಇತ್ತು? ಡೀಸೆಲ್ಗೆ ಪೆಟ್ರೋಲ್ಗೆ 40-50 ರೂಪಾಯಿ ಇತ್ತು. ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿತು? ಒಮ್ಮೆಲೆ 110 ರೂಪಾಯಿ ಮಾಡಿ. ಜನ ಡೀಸೆಲ್ ಹಾಕೋದಿಲ್ವಾ? ಡೀಸೆಲ್ ಪೆಟ್ರೋಲ್ ಹಾಕೋದಿಲ್ವಾ? ಮೊದಲೇನಾಗ್ತಿತ್ತು? ಸಬ್ಸಿಡಿಯಲ್ಲಿ ಹೋಗ್ತಿತ್ತು. ಈಗ ಡೀಸೆಲ್ ಪೆಟ್ರೋಲ್ ಅದರಲ್ಲಿ ಏನಾಗಿದೆ? ಎಷ್ಟು ಲಾಭ ಬಂದಿದೆ ಸರ್ಕಾರಕ್ಕೆ, ದೇಶಕ್ಕೆ ಲಾಭ ಬರುವಂಥದ್ದಾಗಿದೆ. ಇಂಥ ಬಾಡಿಗಳನ್ನು ಬಿಟ್ಟರೆ ಅದಕ್ಕೆ ಯಾವುದೇ ಪ್ರೋತ್ಸಾಹಧನ ಬೇಡ, ಅವರೇ ನಿರ್ಧಾರ ಮಾಡುವಂಥದ್ದಾಗಬೇಕು. ಕಂಟ್ರೋಲ್ ಮಾತ್ರ ಸರ್ಕಾರದ ಕೈಯಲ್ಲಿ ಇರ್ತದೆ, ಬೇಕಾಬಿಟ್ಟಿ ಮಾಡುವಂಗಿಲ್ಲ. ಸೊಸೈಟಿ ಯಾವ ರೀತಿ ಕೆಲಸ ಮಾಡ್ತದೆ ಆ ರೀತಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನ್ನ ವಿಚಾರ. ಹೈನುಗಾರಿಕೆ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಿದ್ರೆ ಅದು ವಯಬಿಲಿಟಿ ಬರಬೇಕು, ಅಂದರೆ ಅದು ಲಾಭ ಅಂತ ಬರಬೇಕು. ಪ್ರತಿ ಇಡೀ ವರ್ಷ ಅವರು ಕೆಲಸ ಮಾಡಿದರೆ ಅವರಿಗೆ ಅದರಲ್ಲಿ ತಿಂಗಳಿಗೆ ಒಂದು 5,000 ರೂಪಾಯಿ 10,000 ರೂಪಾಯಿ ಉಳಿತಾಯ ಆದರೆ ಅದಾಗ್ತದೆ. ಇಷ್ಟರವರೆಗೆ ಯಾಕೆ ಮಾಡ್ತಾಯಿದ್ರು?
ಹೆಚ್ಚಿನವರು ಹಸು ಸಾಕ್ತಾ ಇರುವಂಥದ್ದು ತೋಟಕ್ಕೆ ಗೊಬ್ಬರ ಆಗ್ತದೆ ಅಂತ, ಬೇರೇನಿಲ್ಲ. ತೋಟಕ್ಕೆ ಗೊಬ್ಬರ ಆಗ್ತದೆ. ಈಗ ಗೊಬ್ಬರ ಹಾಕೋದು ಕಡಿಮೆ ಆಯಿತು, ಈಗ ಬೇರೆ ಬೇರೆ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಅದರಿಂದ ಹೈನುಗಾರಿಕೆ ಕೂಡ ಕಡಿಮೆ ಆಗುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಉತ್ತೇಜನ ಕೊಡುವಂಥ ಕೆಲಸಗಳು ಆಗಬೇಕು. KMFನವ್ರಿಗೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದ್ವಿ. ನಾವೀಗ ಪುತ್ತೂರಿನಲ್ಲಿ KMFಗೆ 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಬಾಟ್ಲಿಂಗ್ ಪ್ಲ್ಯಾಂಟ್, ಅವರು ಬಾಟ್ಲಿಂಗ್ ಪ್ಲ್ಯಾಂಟ್ ಮಾಡಲಿಕ್ಕೆ 15 ಎಕರೆ ಜಾಗವನ್ನು ಪುತ್ತೂರಿನಲ್ಲಿ ಕೊಡುವಂಥ ಇದೆ. ನಮ್ಮ ಉದ್ದೇಶ ಇಷ್ಟೇ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದ ಹಾಳು ಎಲ್ಲ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ರೀಪ್ಯಾಕ್ ಆಗಿ ಪುನಃ ನಮಗೆ ಇಲ್ಲಿ ಬರುವಂಥದ್ದು. ಸೊ ನಮಗೆ ಒಂದು ಪ್ಯಾಕೆಟಿಗೆ 3 ರೂಪಾಯಿ ಜಾಸ್ತಿ ಅವರಿಗೆ ಕಾಸ್ಟ್ ಆಗ್ತದೆ. ನಮ್ಮ ಪುತ್ತೂರಲ್ಲೇ ಬಾಟ್ಲಿಂಗ್ ಪ್ಲ್ಯಾಂಟ್ ಆದರೆ ಈ ಭಾಗದವರಿಗೆಲ್ಲ ಇಲ್ಲಿಗೆ ಬರುವಂಥ ಹಾಲನ್ನು ಇಲ್ಲಿಗೆ ಸಂಗ್ರಹಿಸಿ ಕೊಟ್ಟರೆ ನಮಗೆ ವಿತರಣೆಗೆ ಒಳ್ಳೆಯದಾಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳಿಗೆ, ಯುವಕರಿಗೆ ಕೆಲಸ ಸಿಗಬೇಕು, ಪುತ್ತೂರು ಅಭಿವೃದ್ಧಿ ಆಗಬೇಕು, ಇಂಡಸ್ಟ್ರಿಗಳು ಬರಬೇಕು ಅಂತ ನಮ್ಮ ಕಲ್ಪನೆಯಿಂದ ಅವರಿಗೂ ಕೂಡ 15 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಮೊನ್ನೆ ತಾನೇ ಡೈರೆಕ್ಟರ್ಸ್ಗಳನ್ನೆಲ್ಲ ಕರೆದು ನಾವು ಇನ್ನೊಂದು ಮೀಟಿಂಗನ್ನು ಮಾಡಿದ್ದೀವಿ. ನಮ್ಮ ಕೊಯ್ಲದಲ್ಲಿ 100 ಎಕರೆ ಜಾಗ ಇದೆ, ಅದರಲ್ಲಿ ಅದು ಗೋಶಾಲೆಗೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೇ ಒಂದು ಏನಿಲ್ಲ, 100 ಎಕರೆ ಜಾಗೆಯಲ್ಲಿ ಒಂದು ಹಸುಗಳಿಲ್ಲ. ಕೆಲವರು ತಂದು ಬಿಡುತ್ತಾರೆ, ಕೆಲವರು ತಂದು ತಗೊಂಡು ಹೋಗ್ತಾರೆ. ಅದು ಗತಿ ಗೋತ್ರ ಇಲ್ಲ ಥರ ಆಗಿದೆ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ನಾವು ಮಾತುಕತೆ ಮಾಡಿ ಆ 100 ಎಕರೆನೂ ಕೂಡ KMFನವರಿಗೆ ಕೊಟ್ಟು ಒಳ್ಳೆಯ ತಳಿಯ ಕರುಗಳನ್ನು, ಹಸುಗಳನ್ನು ಅಲ್ಲಿ ಅವರು ಮಾಡಿಕೊಡುವಂಥ, ಅಲ್ಲಿ ಬೆಳೆಸುವಂಥ ವ್ಯವಸ್ಥೆಗೆ ಕೈ ಜೋಡಿಸ್ಬೇಕಂತ ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ. ಅವರು ಕೂಡ ಆಸಕ್ತಿಯನ್ನು ತೋರಿಸಿದ್ದಾರೆ. ಹುಲ್ಲನ್ನು ಬೆಳೆಸುವಂಥದ್ದು, ಪಶುಸಂಗೋಪನೆಗೆ ಬೇಕಾಗುವಂಥ R&D ಏನಿದೆ, ಒಳ್ಳೆಯ ತಳಿಗಳನ್ನು ಕೊಡುವಂಥದ್ದು, ಈ ರೀತಿ ಮಾಡುವಂಥ ಕೆಲಸ ಕೂಡ ಜೋಡಣೆ ಮಾಡುವಂಥ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಸರ್ಕಾರ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರ ಸಾಕ್ಷರ ಕ್ಷೇತ್ರದಲ್ಲಿ ಬಹುಶಃ ವರ್ಷಕ್ಕೆ 30-35 ಕರುಗಳನ್ನು ಸರ್ಕಾರ ಕೊಡ್ತಾ ಇದೆ. ಇವಲ್ಲಿ 35 ಆದರೆ ನಾವು ಇಲ್ಲಿ 20-30 ಎಷ್ಟು ಈ ಭಾಗದಲ್ಲಿ ಸುಮಾರು ಶಾಸಕರಿದ್ದಾರೆ. ಒಬ್ಬೊಬ್ಬರಿಗೆ ಇವರೇ ಸಪ್ಲೈ ಮಾಡ್ಬೋದು. ಒಳ್ಳೆಯ ತಳಿಯ ಕರುಗಳನ್ನು ಇವರೇ ಸಪ್ಲೈ ಮಾಡುವಂಥದ್ದನ್ನು ಮಾಡಬೇಕು. ಇಲ್ಲಾಂತಂದರೆ ಯಾರೋ ಇಲ್ಲಿಂದ ತಂದು ಕೊಡ್ತಾರೆ, ನಾವು ತಗೊಳ್ತೀವಿ. ಅದು ಯಾವ ರೀತಿ ಇರ್ತದೆ ಅಂತ ನಮಗೆ ಅದು ದೊಡ್ಡದಾಗೋ ಗೊತ್ತಾಗುವಂಥದ್ದು. ಕರುಗಳಿಗೆ, ಹಸುಗಳಿಗೆ ಮ್ಯಾಟ್ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಹೈನುಗಾರಿಕೆಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಆದರೆ ಟೆಕ್ನಾಲಜಿಯನ್ನು ತರಬೇಕು ಅಂತ ನಾನು ಹೇಳೋದು. ನಾನು ಜರ್ಮನಿ ಹೋಗಿದ್ದೆ. ಜರ್ಮನಿ ಹೋಗುವಾಗ ಅಲ್ಲಿ ಒಂದು ದೊಡ್ಡ ಫಾರ್ಮಿಗೆ ನಾನು ಭೇಟಿ ಕೊಟ್ಟಿದ್ದೀವಿ ನಾವೆಲ್ಲ. ನಾನು UT ಖಾದರ್ ಒಂದು ತಂಡವಾಗಿ ನಾವು ಹೋಗಿರುವಂಥದ್ದು. ಅಲ್ಲಿ ನೀವು ನೋಡಿ, ಅವ್ರ ಹತ್ರ 1400 ಹಸುಗಳಿದ್ದಾವೆ. ಒಂದೊಂದು ಹಸುಗಳು ಇಷ್ಟಿಷ್ಟು ದೊಡ್ಡದಾವೆ. ಒಂದೊಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತದೆ ಗೊತ್ತಾ ನಿಮಗೆ? 140 ಲೀಟ್ರ್. 3 ಸಲ ಹಾಲು ಕಡಿತಾರೆ. ಒಂದು ಹಸು 140 ಲೀಟ್ರ್ ಹಾಲು ಕೊಡ್ತದೆ. 1400 ಹಸು ಇದೆ, ದೊಡ್ಡದು ಇರೋದು 35 ಎಕರೆ ಜಾಗ. ಹಾಗಾದ್ರೆ ನೀವು ಹೇಳ್ಬೋದು ಹಾಲು ಕರೆಯೋದು ಯಾರು ಅಂತ. ನಮ್ಮ 26 ಲೀಟ್ರ್ ಕರೆದವ್ರನ್ನ ಕರ್ಕೊಂಡು ಹೋದರೆ ಆಗಲಿಕ್ಕಿಲ್ಲ. ಅಲ್ಲಿ ಹಾಲು ಕಡಿಯೋದು ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಒಂದೊಂದು ಬ್ಯಾಚನ್ನು ಬಿಡ್ತಾರೆ. 500 ಹಸುಗಳ ಒಂದು ಬ್ಯಾಚನ್ನೇ ಬಿಡ್ತಾರೆ. ಒಂದೊಂದು ಗೂಡು ಇದೆ ಅದಕ್ಕೆ, ಅದರಿಂದ ಬಿಡ್ತಾರೆ. ಅದೇ ಹಸುಗಳು ಬಂದು ಆ ಟ್ರ್ಯಾಕಲ್ಲಿ ಒಂದು ಹಾಲು ಕರಿಯೋ ಒಂದು ರೌಂಡ್ ಇದು ಮಿಷಿನ್ ಇದೆ ದೊಡ್ಡದು, ಅದೇ ಟ್ರ್ಯಾಕಲ್ಲಿ ಬಂದು ನಿಲ್ತವೆ. ಒಂದು ಹೋದಕ್ಕೆ ಅದು ಕೂಡಲೇ ಇಲ್ಲಿಂದ ಈ ಟ್ರ್ಯಾಕಿಗೆ ಬಂದು ದೊಡ್ಡ ರೌಂಡಾಗಿ ಬರ್ತದೆ. ಆ ರೌಂಡಾಗಿ ಬಂದ ಕೂಡಲೇ ಅದರ ಹಾಲು ಕಡ್ತ ಆಗ್ತದೆ. 5 ನಿಮಿಷ 6 ನಿಮಿಷದಲ್ಲಿ ಒಂದು ರೌಂಡ್ ಹಾಲು ಕಡ್ದಾಗ್ತದೆ. ಅದೇ ತಿದ್ಕೊಂಡು ಹೋಗ್ತದೆ. ಬೈ ಚಾನ್ಸ್ ಸರಿಯಾಗಿ ಹಾಲು ಕಡ್ದು ಆಗಿಲ್ಲ ಅಂತಾದರೆ ಅಲ್ಲಿ ಕಂಪ್ಯೂಟರೈಸ್ಡ್ ಒಂದು ಸಿಸ್ಟಮ್ ಇದೆ, ಇನ್ನೊಂದು ರೌಂಡಿಗೆ ಅದು ಬರ್ತದೆ. ಹಾಲು ಕಡಿತಾ ಇರ್ತಾರೆ ಬೆಳಿಗ್ಗಿಂದ 11 ಗಂಟೆಗೆ, ಪುನಃ 2 ಗಂಟೆಯಿಂದ 4 ಗಂಟೆವರೆಗೆ, ಕೂಡ 7 ಗಂಟೆಯಿಂದ 8:30 ಗಂಟೆವರೆಗೆ ಹಾಲು ಕಡಿತಾ ಇರ್ತಾರೆ. ಹೇಗೆ ಅದಕ್ಕೆ ಕೆಲಸದವರು ಎಷ್ಟು ಜನ ಗೊತ್ತಾ? ಇವನು ಹೇಳಿ ನೋಡ, 1400. ನಿಮ್ಮ ಹತ್ರ 3-4 ಹಸುಗಳಿದ್ದರೆ ನಮಗೆ 3 ಜನ ಇದ್ದರೆ ಸಾಕಾಗೋದಿಲ್ಲ. ಅಲ್ಲಿ 1400 ಜನರಿಗೆ 70 ಜನ ಕೆಲಸದವರು, ಬರೀ 70. ಎಲ್ಲ ಆಟೋಮೆಟಿಕ್. ಸೆಗಣಿ ತೆಗೆಯೋದು ಕೂಡ ಆಟೋಮೆಟಿಕ್. ಅಲ್ಲಿಂದನೇ ಆಗಿ ಹೋಗಿ ಗ್ಯಾಸಿಗೆ ಹೋಗ್ತದೆ, ಬೇರೆ ಬೇರೆ ಕಡೆಗೆ ಹೋಗುವಂಥ ಕೆಲಸಗಳಾಗ್ತದೆ. ಯಾಕಂತ ಹೇಳಿದ್ರೆ ಆಧುನಿಕ ರೀತಿಯಲ್ಲಿ ಹೈನುಗಾರಿಕೆಗಳು ನಡೀತದೆ. ಮತ್ತು ದೊಡ್ಡ ದೊಡ್ಡ ತೋಟದಲ್ಲಿ, ದೊಡ್ಡ ಫಾರ್ಮ್ ಹೌಸಲ್ಲಿ ಹಸುಗಳನ್ನು ಸಾಕ್ತಾರೆ. ಅದು ಬೇರೆಯೇ ಸಿಸ್ಟಮ್ ಸಾಕ್ತಾರೆ. ಅದೇನಂತ ಹೇಳಿದ್ರೆ, ಒಂದೊಂದು 10 ಎಕರೆಗೆ ಒಂದು ಬೌಂಡ್ರಿಯನ್ನು ಹಾಕ್ತಾರೆ. ಅಲ್ಲೇ ಒಂದು ಶೆಡ್ಡು, ಅಲ್ಲೇ ನೀರು ಕುಡಿಲಿಕ್ಕೆ ಎಲ್ಲ. ಈ 10 ಎಕರೆಯಲ್ಲಿ ಒಳ್ಳೆ ರೀತಿಯ ಹುಲ್ಲನ್ನು ಮಾಡ್ತಾರೆ. ಹುಲ್ಲು ಅದು ಅಲ್ಲೇ ಮೇಯ್ತಾ ಇರ್ತದೆ. ಅದನ್ನು ಕಟ್ಟಿ ಹಾಕ್ಲಿಕ್ಕಿಲ್ಲ. ರಾತ್ರಿ ಬಂದು ಮಲಗೋದು, ವಾಪಸ್ ಹೋಗೋದು, ಹಾಲು ಕರೀಲಿಕ್ಕೆ ಮಾತ್ರ ಬರುವಂಥದ್ದು.
ಅದರಲ್ಲಿ 30-40 ದಿವಸ ಆ 5 ಎಕರೆ ಜಾಗದಲ್ಲಿ ಇರ್ತದೆ. ಆನಂತರ 45 ದಿವಸ ಆದ ಕೂಡಲೇ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ ಪಕ್ಕದಕ್ಕೆ. ಸೊ ಅಲ್ಲಿ ಚೆನ್ನಾಗಿರೋ ಹುಲ್ಲು ಬೆಳೆಸಿರ್ತಾರೆ. ಆ ರೀತಿ ಹಸುಗಳು, ಅದಕ್ಕೇನು ಗೊಬ್ಬರ ಹುಂಡಿ ಮಾತ್ರ ಹಾಕುವಂಥದ್ದು, ಬೇರೆ ಏನು ಅವ್ರಿಗೆ ಹಾಕಲಿಕ್ಕೆಲ್ಲ, ಹುಲ್ಲನ್ನೇ ಮೇಯ್ದು ಅದು ಬದುಕುವಂಥ ವ್ಯವಸ್ಥೆಗೆ ಮಾಡ್ತಾರೆ. ಇದನ್ನೆಲ್ಲ ಹೊಸ ಕಾನ್ಸೆಪ್ಟ್ಗಳನ್ನು ಕೂಡ KMFನವರು ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕೆ ಜೋಡಣೆಯಾಗಿ ನಾವು ಕೂಡ ಈ ಹೈನುಗಾರಿಕೆಯಲ್ಲಿ ತಾಂತ್ರಿಕತೆಯನ್ನು ಬಳಸಿದರೆ ಬಹುಶಃ ಅದು ನಮಗೆ ಆರ್ಥಿಕವಾಗಿ ಅದನ್ನು ಉದ್ಯೋಗವನ್ನಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮಲ್ಲಿ ಕೃಷ್ಣ ಪ್ರಸಾದ್ ಆಳ್ವರು ಕೂಡ ಬಂದಿದ್ದಾರೆ. ಅವರು ನಮ್ಮ ಅಧಿಕಾರಿಗಳು ಹೇಳಿದರು, ನಂಬರ್ 1 ಡೀಲರ್ ಅಂದರೆ ಹೈಯೆಸ್ಟು ಪುತ್ತೂರಿನಲ್ಲಿ ಹಾಲು ಮಾರುವವರು ಕೃಷ್ಣ ಪ್ರಸಾದ ಆಳ್ವರಂತೆ. ನನಗೆ ಗೊತ್ತಿರಲಿಲ್ಲ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವತ್ತು ಬೇರೆ ಬೇರೆ ಕಡೆಯಿಂದ ಈ ಹಸುಗಳನ್ನು ತಂದು ಅದಕ್ಕೆ ಜೋಡಣೆ ಮಾಡಿ, ನಮ್ಮ ಮೂಡತ್ತಯ್ಯರಿರ್ಬೋದು, ಬಾಕಿ ಈ ಭಾಗದ ಎಲ್ಲ ಹಾಲಿನ ಸೊಸೈಟಿಗಳಿರ್ಬೋದು, ನಮ್ಮ ಕಾವು ಹೇಮಣ್ಣ ಶೆಟ್ಟರವರ ತಮ್ಮ ಇದ್ದಾರೆ ದಿವ್ಯರಾಜ್ ಅವರೆಲ್ಲ ಸೇರಿಕೊಂಡು ಒಳ್ಳೆಯ ರೀತಿಯ ಕಾರ್ಯಕ್ರಮ, ಬಹುಶಃ ಇಂಥ ವ್ಯವಸ್ಥೆಗಳು ನಮ್ಮಲ್ಲಿ ನಡೀಬೇಕಾಗಿದೆ. ಇದರಿಂದ ನಮ್ಮ ಯುವಕರಿಗೂ ಕೂಡ ಇದರಲ್ಲಿ ಅವರಿಗೆ ಅದರ ಬಗ್ಗೆ ವಿಚಾರ ತಿಳಿಸುವಂಥದ್ದು, ಎಲ್ಲರಿಗೆ ಬಹುಮಾನ ಕೊಡುವಂಥದ್ದು, ಮಕ್ಕಳನ್ನು ಸ್ವಲ್ಪ ಶಾಲೆ ಮಕ್ಕಳನ್ನು ಕೂಡ ಇದಕ್ಕೆ ತೊಡಗಿಸಿಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಆ ರೀತಿ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ರಿ. ನನಗೆ 2-3 ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ. ಪಾಣಾಜಿಯಲ್ಲಿ ಒಂದು ಬ್ರಹ್ಮಕಲಶದ ದೈವ ನೇಮ ನಡೀತಿದ್ದೆ, ಅದಕ್ಕೆ 12 ಗಂಟೆಗೆ ನಾನು ಹೋಗಬೇಕಿತ್ತು. ಈಗಲೇ 1 ಗಂಟೆ ಆಯಿತು. ಆದ್ದರಿಂದ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಆಯೋಜನೆ ಮಾಡಿದಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಮತ್ತು ಇಲ್ಲಿನ ಊರಿನ ಪ್ರಮುಖರಿಗೆ, ಸೊಸೈಟಿಯ ಅಧ್ಯಕ್ಷರುಗಳಿಗೆ ಎಲ್ಲ ಶುಭ ಹಾರೈಕೆಗಳನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಭಿನಂದನೆಗಳು ಮಾನ್ಯ ಶಾಸಕರಿಗೆ. ಈಗಾಗಲೇ ಕಾರ್ಯಕ್ರಮದ ನಿಮಿತ್ತ ತೆರಳುವುದಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾವು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ದಿವ್ಯನಾಥ್ ಶೆಟ್ಟಿರವರು 2 ಮಾತನ್ನು ಶಾಸಕರು ಇರುವಾಗಲೇ ಆಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವಂಥ ಹೌದಾ 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 ಮಾನ್ಯ ಶಾಸಕರು ಈಗಾಗಲೇ ಕಾರ್ಯಕ್ರಮದ ಒತ್ತಡದಲ್ಲಿ ತೆರಳಿಕ್ಕಿದ್ದಾರಂತೆ. ಮಾನ್ಯ ಶಾಸಕರು ಕಾರ್ಯಕ್ರಮದ ನಿಮಿತ್ತ ಮುಂದೆ ತೆರಳಿಕ್ಕಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಮುಂದೆ ನಮ್ಮ ವೇದಿಕೆಯಲ್ಲಿ ಶ್ರೀ ವಿವೇಕ್ ಡಿ ರವರು, ವ್ಯವಸ್ಥಾಪನಾ ನಿರ್ದೇಶಕರು, ದಕ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರವರು, ಶ್ರೀ SB ಜಯರಾಮ್ ರೈ ಬಳೆಜ್ಜ, ಉಪಾಧ್ಯಕ್ಷರು ದಕ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರವರು ವೇದಿಕೆಯಲ್ಲಿ ಮೊದಲಾಗಿ ಬಹುಮಾನ ವಿಜೇತ ಬಡಗನೂರಿನ ಮಹಮ್ಮದ್ ಕುಂಜೀರವರು ವೇದಿಕೆಯ ದೇವಾಲಯದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನು ಧನವನ್ನು ಹಸ್ತಾಂತರಿಸಲಿ ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಮಾನ್ಯ ಉಪಾಧ್ಯಕ್ಷರು ಕೂಡ ಒಮ್ಮೆ ಧನವನ್ನು ಹಸ್ತಾಂತರಿಸಿ ಬರಲಿಕ್ಕಿದ್ದಾರೆ. ಸರ್ ಇಲ್ಲಿ ನೋಡಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮಂಗಳೂರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟ ಮಂಗಳೂರು,
ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆ ಪುತ್ತೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾರ್ನೂರು, ಪಾಪಮೆಜಲು ಕ್ಲಸ್ಟರ್ ಸಂಘಗಳು ಪಾಪಮೆಜಲು, ಒಲಮಗರು, ನಿರ್ಪಳ್ಳಿ, ಬಡಗಣ್ಣೂರು, ಈಶ್ವರಮಂಗಲ, ಸೂಲ್ಯಪದವು, ಕೊಲ್ತಿಗೆ, ಕೈಕಾರ, ಪರ್ಪುಂಜ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾವು, ಲಯನ್ಸ್ ಕ್ಲಬ್ ಪುತ್ತೂರು, ವಿಜಯ ಗ್ರಾಮೀಣ ಪ್ರತಿಷ್ಠಾನ, ಬ್ಯಾಂಕ್ ಆಫ್ ಬರೋಡಾ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಪುತ್ತೂರು ತಾಲೂಕು ಮಟ್ಟದ ಹಾಲು ಕರೆಯ ಸ್ಪರ್ಧೆಯಲ್ಲಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಬೇರೆ ಕಾರ್ಯನಿಮಿತ್ತ ಹೋಗಿರುವಂಥ ಪುತ್ತೂರಿನ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈಯವರೇ ಹಾಗೂ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಾರ್ನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರಾವ್ರವರೇ, ನಮ್ಮ ಕೃಷಿ ಪತ್ತಿನ ಕಾವು ಸಂಘದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು ಆದಿರುವಂಥ ನನ್ನ ಅಚ್ಯುತ ಮೂಡತ್ತಯ್ಯರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಹೈನುಗಾರ ಬಂಧುಗಳೇ, ಸುಮಾರು 50 ವರ್ಷಗಳ ಪೂರ್ವದಲ್ಲಿ ಊರಿನ ರೈತ ಜನರು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬೇಕೆಂದು ಎಲ್ಲರೂ ಸೇರಿಕೊಂಡು ಸ್ಥಾಪನೆ ಮಾಡಿ ಕೆನರಾ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಸಂಯೋಜನೆಗೊಂಡು ಹಾಲು ಸಂಗ್ರಹಣೆಯು ಮುಖಾಂತರ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸಿತು. 1886ರಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಪ್ರಾರಂಭವಾದ ನಂತರ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಸಂಘದಲ್ಲಿ ಸಂಯೋಜನೆಗೊಂಡು ನಂತರ ಅಭಿವೃದ್ಧಿಯ ದಾಪುಗಾಲನ್ನು ಹಾಕಿಕೊಂಡಿವೆ. ಇವತ್ತು ಒಕ್ಕೂಟದಲ್ಲಿ ಹೆಚ್ಚಿನ ಸಂಘಗಳು ಸದೃಢವಾಗಿ ಬೆಳೆದಿರುವುದು ಭಾಳ ಸಂತೋಷದ ವಿಷಯ. ಹಾಗೆ ಒಕ್ಕೂಟದಲ್ಲಿ ಒಟ್ಟು 749 ಸಂಘಗಳು, ಇದರಲ್ಲಿ 214 ಮಹಿಳಾ ಸಂಘಗಳು. ಒಕ್ಕೂಟದಲ್ಲಿ 5,56,000 ಲೀಟ್ರ್ ಮೊದಲು ಹಾಲು ಸಂಗ್ರಹಣ ಆಗ್ತಾಯಿತ್ತು. ಅದರಲ್ಲಿ ಕ್ರಮೇಣ ಈಗ ಕಡಿಮೆಯಾಗಿ 3,36,000 ಲೀಟ್ರ್ ಹಾಲು ಸಂಗ್ರಹ ಆಗ್ತಾ ಉಂಟು. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅಂದರೆ ಈಗಾಗಲೇ ನಾವು ಹೇಳಿದಾಗೆ ಬಹುಶಃ ಹಾಲಿನ ದರ ಕಡಿಮೆ ಆಗಿದೆ, ಹಾಲು ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ, ಮತ್ತು ಪಶು ಆಹಾರ ಬೆಲೆ ಜಾಸ್ತಿ ಆಗಿದೆ. ಇದರಿಂದ ಸ್ವಲ್ಪ ಹಾಲು ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೂ ಕೂಡ ನಾನು ಕೂಡ ಹೇಳಬಯಸ್ತೇನೆ. ಈಗ ನಮ್ಮ ಒಕ್ಕೂಟದಲ್ಲಿ ನಮಗೆ ಸರಿಸುಮಾರು 5,66,000 ಲೀಟ್ರ್ ಹಾಲು ಬೇಕಾಗ್ತದೆ. ಆದರೆ ನಮ್ಮಲ್ಲಿ 3,46,000 ಲೀಟ್ರ್ ಮಾತ್ರ ಸಂಗ್ರಹ ಆಗ್ತಾ ಇದ್ದು, ಉಳಿಕೆ ಹಾಲನ್ನು ನಾವು ಶಿವಮೊಗ್ಗ, ಮೈಸೂರು, ಮಂಡ್ಯ, ಹಾಸನದಿಂದ ಬಹುಶಃ 2.5 ಲಕ್ಷ ಲೀಟ್ರ್ ಹಾಲನ್ನು ತರ್ತಾ ಇದ್ದೇವೆ. ಆದರೆ ಬಹುಶಃ ಇಲ್ಲಿಂದ ನಾವು ತರುವಂಥ ಹಾಲಿಗೆ ಈಗಾಗಲೇ ಹೇಳಿದಂತೆ ಉಭಯ ಬೇರೆ ಜಿಲ್ಲೆಗಳಲ್ಲಿ ಹಾಲಿನ ಉತ್ಪಾದನಾ ಕಡಿಮೆ ಇರುವ ಕಾರಣ ಬಹುಶಃ ನಮಗೆ ಇಲ್ಲಿಂದ 60 ಪೈಸೆ ಕಡಿಮೆಯಲ್ಲಿ ನಮಗೆ ಹೊರಗಡೆಯಿಂದ ಬರುವ ಹಾಲು ಕಡಿಮೆಯಿಂದ ಇಲ್ಲಿ ಬರ್ತಾ ಉಂಟು. ಈಗಾಗಲೇ ನಾವು ನಮ್ಮ ಒಕ್ಕೂಟದಿಂದ ರೈತರಿಗೆ ಮೊದಲು 2 ರೂಪಾಯಿಯನ್ನು ಪ್ರೋತ್ಸಾಹ ಧನವಾಗಿ ಕೊಡ್ತಾ ಇದ್ದೆವು. ಈಗ 1 ರೂಪಾಯಿಯನ್ನು ನಾವು ಪ್ರೋತ್ಸಾಹ ಧನವಾಗಿ ರೈತರಿಗೆ ಕೊಡ್ತಾ ಇದ್ದೇವೆ. ಮೊನ್ನೆ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಹಾಗೂ ಸಹಕಾರಿಗಳ ಹಾಗೂ ಉದ್ಯೋಗಿಗಳ ಎಂದು ಬೇಡಿಕೆಯಂತೆ ಬಹುಶಃ ಉತ್ಪಾದನಾ ವೆಚ್ಚ ಕಡಿಮೆ ಇರುವ ಕಾರಣ ಹಾಲು ಸಂಘಗಳನ್ನು ಕೂಡ ನಡೆಸಲು ಸ್ವಲ್ಪ ಕಷ್ಟ ಸಾಧ್ಯ ಎಂಬ ಬಗ್ಗೆ ನನಗೆ ಕೂಡ ಮನವಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಒಕ್ಕೂಟದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ನಾವು ಮೊದಲು 80 ಪೈಸೆ ನಮ್ಮ ಒಂದು ಸಂಘಕ್ಕೆ ಕೊಡ್ತಾ ಇದ್ದೆವು. ಅದನ್ನು 25 ಪೈಸೆ ಹೆಚ್ಚಿಗೆ ಮಾಡಿ ಈಗ 1 ರೂಪಾಯಿ 5 ಪೈಸೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆವು. ಅದೇ ರೀತಿ ನಮ್ಮ ರೈತ ಕಲ್ಯಾಣ ಟ್ರಸ್ಟಿಗೆ 5 ಪೈಸೆ ಕೊಡ್ತಾ ಇದ್ದೆವು. ಅದನ್ನು 5 ಪೈಸೆ ಹೆಚ್ಚಳ ಮಾಡಿ 10 ಪೈಸೆಯನ್ನು ಕೊಡುವ ಹಾಗೆ ಮಾಡ್ತಾಯಿದ್ದೇವೆ.
ನೌಕರರಷ್ಟೇ ಕೂಡ ಅವರ ಬೇಡಿಕೆಯಂತೆ ಒಂದು 5 ಪೈಸೆಯನ್ನು ಜಾಸ್ತಿ ಮಾಡಿ ಬಹುಶಃ ಅದು ನೆಕ್ಸ್ಟ್ GB ಬಂದು ಅದು ಮಂಜೂರಾತಿ ತಗೊಂಡು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ರೈತರಿಗೆ ಈಗ ರೈತರ ಫೀಡಿಗೆ ಬಹುಶಃ ಹಾಲು ಉತ್ಪಾದಕರಿಗೆ ಸ್ವಲ್ಪ ಏನು ಅವರ ಸಮಸ್ಯೆ ಕಡಿಮೆ ಆಗುವ ದೃಷ್ಟಿಯಿಂದ ನಮ್ಮ MD ಅವರು ಹಾಸನದವರೇ ಅವರಲ್ಲಿ ನಾವು ಸ್ವಲ್ಪ ಕಡಿಮೆಯಲ್ಲಿ ಆ ಫೀಡನ್ನು ತರುವ ವ್ಯವಸ್ಥೆ ಮಾಡಬೇಕೆಂಬ ನಿಷ್ಠೆಯಲ್ಲಿ ಹೇಳಿಕೊಂಡಾಗ ಅವರು ಬಹುಶಃ ಹಾಸನದಲ್ಲಿ ಮಾತಾಡಿ 600 ಮೆಟ್ರಿಕ್ ಟನ್ ರಸಮೇವನ್ನು ಸಂಘಗಳಿಗೆ ಪ್ರತಿ KGಗೆ ₹7.55 ಅಂತ ಈಗ ನಾವು ಕೊಡ್ತಾ ಇದ್ದೇವೆ. ಮತ್ತೊಂದು ಈಗಾಗಲೇ ಇವತ್ತು ಒಂದು ಹಸುವಿಗೆ 26 ಲೀಟ್ರ್ ದನ ಸಿಕ್ಕಿದ ಹಾಲಿಗೆ ಇವತ್ತು ಪ್ರಥಮ ಬಹುಮಾನ ಕೊಟ್ಟಿದ್ದೇವೆ. ಬಹುಶಃ ನಮ್ಮಲ್ಲಿ ಹಾಲು ಉತ್ಪಾದನಾ ವೆಚ್ಚ ಜಾಸ್ತಿ ಅಂತೂ ಹಾಲು ಸಂಗ್ರಹ ಕಡಿಮೆ ಆಗುವ ಕಾರಣ ನಮ್ಮ ಊರಿನ ದನಗಳಿಗೆ ಎಷ್ಟಾದರೂ ಹಾಲು ಅಷ್ಟು ಸಂಗ್ರಹ ಆಗ್ತಾಯಿಲ್ಲ. ಬಹುಶಃ ಅದಕ್ಕೆ ಫೀಡ್ ಹುಲ್ಲು ಅದೆಲ್ಲ ಕೊಡುವಾಗ ಉತ್ಪಾದನಾ ವೆಚ್ಚ ಜಾಸ್ತಿಯಾಗಿ ಹಾಲು ಸಂಗ್ರಹ ಕಡಿಮೆ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ನಾವು ಈರೋಡ್ ದಕ್ಷಿಣ ಭಾರತ ಈರೋಡಿನಿಂದ ನಾವು ದನಗಳನ್ನು ತರುವ ವ್ಯವಸ್ಥೆ ಮಾಡಿದ್ದೇವೆ. ಬಹುಶಃ ಅದಕ್ಕೆ ಈಗ 47 ದನಗಳನ್ನು ಈಗಾಗಲೇ ನಾವು ಒಕ್ಕೂಟಕ್ಕೆ ತಂದಿದ್ದೇವೆ. 49 ದನಗಳನ್ನು ನಾಳ್ದು 29ನೇ ತಾರೀಕೆ ನಾಳೆ ತರಲಿಕ್ಕೆ ನಮ್ಮ ಉಪವ್ಯವಸ್ಥಾಪಕರು ಹೋಗೋರಿದ್ದಾರೆ. ಬಹುಶಃ ಅಲ್ಲಿ ತರುವಂಥ ದನಗಳಿಗೆ ಸಾಧಾರಣ ಒಂದು 30 ಲೀಟ್ರಿಂದ ಹಾಲು ಮೇಲೆ ಸಿಗುವ ಒಂದು ದನಗಳನ್ನು ನಾವು ಇಲ್ಲಿಗೆ ತಂದು ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೇವೆ. ಬಹುಶಃ ಈಗ ನಾನು ಕೂಡ ಒಂದು 50-60 ಲೀಟ್ರ್ ಹಾಲು ಸಂಘಕ್ಕೆ ಆಗ್ತಾಯಿದ್ದೇನೆ. ಹಾಲು ಉತ್ಪಾದನಾ ವೆಚ್ಚ ನೋಡುವಾಗ ಬಹುಶಃ ನಮಗೂ ಕೂಡ ಅದರಲ್ಲಿ ವರ್ಕೌಟ್ ಆಗೋದು ಕಡಿಮೆ. ಅದು ಸಹಜ, ನಿಜ, ತಾವು ಹೇಳುವಂಥದ್ದು ವಿಷಯ ನಿಜ, ಸತ್ಯ. ಆದರೆ ಈಗ ನಾವು ಮಾನ್ಯ ಶಾಸಕರು ಹೋಗುವಾಗ ನಾನು ಹೇಳಿದೆ ಅವರಲ್ಲಿ ಒಕ್ಕೂಟ ಈಗ ನಮ್ಮ ಈ ಸಂದರ್ಭದಲ್ಲಿ ಬಹುಶಃ ಒಬ್ಬ ಹೈನುಗಾರಿಕೆ ಮಾಡಬೇಕಿದ್ದರೆ ಬಹುಶಃ ಹಾಲಿಗೆ 50-55 ರೂಪಾಯಿಂದ ಮೇಲೆ ನಿಂತರ ಮಾತ್ರ ಅವನಿಗೆ ಹೈನುಗಾರಿಕೆ ಮಾಡಲಿಕ್ಕೆ ಸುಲಭ. ಮತ್ತು ಹಾಲಿನ ಫೀಡ್ನ ರೇಟ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು, ಹಾಲು ಸಂಗ್ರಹಕ್ಕೆ ಹಾಲಿಗೆ ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಹೇಳಿದರು ಒಕ್ಕೂಟ ಮಾಡಬೇಕಂತ ಹೇಳಿದರು. ನಾನು ಅವರಲ್ಲಿ ಹೇಳಿದೆ, ಮೊನ್ನೆ ಪೂಂಜಾರಸುರ ಬಂದಿದ್ದರು ಬೆಳ್ತಂಗಡಿ, ಅವರಲ್ಲಿ ಕೂಡ ಹೇಳಿದ್ದೇನೆ, ಸರ್ ನಮಗೆ ಒಕ್ಕೂಟದಲ್ಲಿ 8 ಕೋಟಿ, ಈ ಸಲ 8,97,00,000 ಲಾಭ ಬಂದಿದೆ. ಆ ಲಾಭದಲ್ಲಿ ಏನಾದರೂ ರೈತರಿಗೆ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ರು. ನಮಗೆ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಸರ್ಕಾರ ಅನುಮತಿ ಕೊಡುವುದಿಲ್ಲ. ಸರ್ಕಾರ ಅನುಮತಿ ಕೊಡುವಾಗ ತಾವು ಮಾಡಬೇಕಂತ ಮೊನ್ನೆ ಅವರಲ್ಲಿ ಹೇಳಿದ್ದೇನೆ. ಈಗ ಹೋಗುವಾಗ ಅಶೋಕ್ ಕುಮಾರ್ ಅಯ್ಯಲ್ಲಿ ಕೂಡ ಹೇಳಿದೆ, ನಾವು ಹೇಳಿದ್ದು ಸರಿ, ಆದರೆ ನಮಗೆ ಏನು ಅದರಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ, ಸರ್ಕಾರ ಹಸ್ತಕ್ಷೇಪ ಉಂಟು, ಸರ್ಕಾರದ ಮುಖಾಂತರ ನಾವು ಹೋಗಬೇಕಾಗ್ತದೆ. ತಾವು ನಿಮಗೆ ಮನವಿಯನ್ನು ಕೊಡ್ತೇವೆ. ಆ ಮನವಿ ನಾವೆಲ್ಲರೂ ದಕ್ಷಿಣ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರ ಮನವಿಯನ್ನು ಕೊಡ್ತೇವೆ. ಆ ಮನವಿಯ ಮುಖಾಂತರ ನೀವು ಶಾಸನ ಮಾತಾಡಿ ದರ ಜಾಸ್ತಿ ಮಾಡಬೇಕಂತ ಹೇಳಿಕೊಂಡಾಗ ಖಂಡಿತ ನೀವು ಕೊಡಿ, ನಾನು ಅದನ್ನು ಮಾಡುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಅಶೋಕ್ ರೈ ಹೇಳಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾವು ಮಾಡ್ನೂರು ಸಂಘ ಎಲ್ಲ ಸಂಯೋಜಕರು ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ. ಇದಕ್ಕೆ ದಕ್ಷಿಣದ ಒಂದು ಉಪಾಧ್ಯಕ್ಷರಾಗಿ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಬಹುಶಃ ನಮ್ಮ ಒಕ್ಕೂಟದ ನೌಕರರು, ಡಾಕ್ಟರ್ ಇರ್ಬೋದು, ನೌಕರರು, MD ಇರ್ಬೋದು, ಏನು ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ನೀವು ಏನು ಹೇಳಿದರೂ ಅದಕ್ಕೆ ತಕ್ಕ ಸ್ಪಂದನೆ ಅಂತ ಅಧಿಕಾರಿಗಳು ಇದ್ದಾರೆ. ತಮಗೆಲ್ಲರಿಗೂ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಅಧಿಕಾರಿಯನ್ನು ನೀವು ಸಂಪರ್ಕ ಮಾಡಿ ಅಂತ ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಅಚ್ಯುತ ಮೂಡತ್ತೆಯವರು ಕೂಡ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದ ಚಂದ್ರಶೇಖರ್ ಅವರವರು ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ ಅವರ ಎಲ್ಲರ ಹಿರಿಯರ ಒಂದು ಸಹಕಾರದಿಂದ ಇವತ್ತು ಒಂದು ಈ ಕಾರ್ಯಕ್ರಮ ಭಾಳ ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆ ಬೋದು ಸಹಕಾರಿ ಇಲಾಖೆ, ಸರ್ಕಾರಿ ಇಲಾಖೆ ಎಲ್ಲ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಹಾಲು ಉತ್ಪಾದನಾ ಹೆಚ್ಚಳ ಮಾಡುವುದಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ಬಹುಶಃ ಇವತ್ತು ಮಕ್ಕಳಿಗೆ ಕೂಡ ಒಂದು ಅರಿವು ಕಾರ್ಯಕ್ರಮದಾಗೆ ಆಗಿದೆ. ಒಂದು 15-14 ವರ್ಷಗಳ ಹಿಂದೆ ನಾನು ಮೊದಲು ನಿರ್ದೇಶಕರಾಗಿರುವ ಸಂದರ್ಭದಲ್ಲಿ ಬಹುಶಃ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆವು, ಹೈಸ್ಕೂಲ್ ಶಾಲಾ ಮಕ್ಕಳಿಗೆ. ಅದೇ ರೀತಿ ಅದೊಂದು ಕಾರ್ಯಕ್ರಮ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮಾಡಿದ್ದೀರಿ. ಬಹುಶಃ ಇಂದಿನ ಮಕ್ಕಳು ಸ್ವಲ್ಪ
ಕೃಷಿನಲ್ಲಿ ಸ್ವಲ್ಪ ತೊಡಗಿಸಿಕೊಂಡು ಹೈನುಗಾರರು ತಾವು ತೊಡಗಿಸಿಕೊಳ್ಬೇಕು. ಅಂದರೆ ಈಗಿನ ಕಾಲದಲ್ಲಿ ಸಮರ್ಥರು ಮಾತ್ರ ಬದುಕಬಲ್ಲರು ಉಳಿಯಬರು. ಸಮರ್ಥರೆಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೃಷಿ ಇಪ್ಪು, ಕಲಿಕೆ ಇಪ್ಪು ಮತ್ತು ಹೈನುಗಾರಿಕೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡಾಗ ಬಹುಶಃ ಮುಂದಿನ ದಿನದಲ್ಲಿ ನಿಮಗೆ ಭವಿಷ್ಯ ಇದೆ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಹಾಲು ಹೆಚ್ಚಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ. ಜೈ ಸಾಕಾರ. ಮುಂದೆ ಬಹುಮಾನ ವಿಜೇತ ಕರುಗಳ ಪಟ್ಟಿಯನ್ನು ಓದಿ ಹೇಳಲಿಕ್ಕಿದ್ದಾರೆ ಶ್ರೀ ಪ್ರಕಾಶ್ ರವರು, ಪಶುವೈದ್ಯರು, ಪಾಣಾಜೆ ಪಶುವೈದ್ಯಕೀಯ ಇಲಾಖೆ. ವಿಜೇತ ಕರುಗಳ ಪಟ್ಟಿಯನ್ನು ಓದಿ ಹೇಳಲಿಕ್ಕಿದ್ದಾರೆ. ಬಹುಮಾನ ವಿಜೇತರು ಬಂದು ಬಹುಮಾನವನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ತಾಲೂಕು ಮಟ್ಟದ ಹಾಲು ಕರು ಸ್ಪರ್ಧೆಗಳಿಗೆ ತುಂಬ ಕರು ಬಂದಿತ್ತು. ಸುಮಾರು 100 ಕರು ಮೇಲೆ ಬಂದಿತ್ತು. ಹಾಗಾಗಿ ನಾವು 3 ಪಶುವೈದ್ಯರು ಸೇರಿ ಇದನ್ನೊಂದು ಫೈನಲ್ ಮಾಡಿದ್ವಿ. ಒಟ್ಟು 27 ಪ್ರಶಸ್ತಿ ಮತ್ತು 1 ಚಾಂಪಿಯನ್ನು, 1 ದನಕ್ಕೆ. ಈ ಒಂದು ಮಿಶ್ರತಳಿ ಹೆಣ್ಣು ಕರುಗಳಲ್ಲಿ ನಾವು ಒಂದು 3 ವಿಭಾಗ ಮಾಡಿದ್ದೇವೆ. 0 ಇಂದ 6 ತಿಂಗಳು ಮತ್ತು 0 ಇಂದ 12 ತಿಂಗಳು, 12 ತಿಂಗಳ ಮೇಲ್ಪಟ್ಟು 3 ವಿಧವಾಗಿ ಮಾಡಿದ್ದೇವೆ. ಅದರಲ್ಲಿ SF ಮಿಶ್ರತಳಿ, ಜೆರ್ಸಿ ಮಿಶ್ರತಳಿ ಮತ್ತು ಊರಿದ ತಳಿ 3 ಭಾಗ ವಿಂಗಡಣೆ ಮಾಡಿದ್ದೇವೆ. ಅದರ ನಾವು ಹೇಗೆ ಡಿಸೈಡ್ ಮಾಡ್ತೇವೆ ಅಂತಂದರೆ ಕರುವಿನ ಪ್ರಾಯ, ಅದರ ಯಾವ ಮೈ ಬಣ್ಣ ಇರ್ತದೆ, ಯಾವ ರೀತಿ ಅದರ ಕೈಕಾರು ಇರ್ತದೆ, ಅದರ ತಾಯಿಗೆ ಹಾಲು ಎಷ್ಟಿರ್ತದೆ, ಅಂದರೆ ಅದರ ಆಕಾರ ನೋಡಿ ಎಷ್ಟು ಹಾಲು ಕೊಡ್ತದೆ ಏನಂತೆಲ್ಲ ನೋಡಿ ಒಂದು ಡಿಸೈಡ್ ಮಾಡೋದು. ಇದು ನಮ್ಮ ಜಡ್ಜಿಂಗು ತುಂಬ ಕಷ್ಟಕರವಾದ ಕೆಲಸ ಈ ನಮ್ಮ ಪಶುವೈದ್ಯರಿಗೆ. ಯಾಕಂದರೆ ನೋಡುವಾಗ ಎಲ್ಲ ಒಂದೇ ಥರ ಇರ್ತದೆ. ದಯವಿಟ್ಟು ಎಲ್ಲ ಹಸುಗಳು ತಂದಾಗ ನಮ್ಮ ಜಾನುವಾರು ಮಾಲಕರು ಬೇಜಾರಿರಬೇಡಿ. ಎಲ್ಲರಿಗೂ ಪ್ರೈಸ್ ಉಂಟು. ಇದು ಮತ್ತು ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಅಂತ ಬೇರೆ ಮಾಡಿದ್ದೇವೆ. ಈ ಕಷ್ಟಕರ ಕೆಲಸವನ್ನು 3 ಜನ ಪಶುವೈದ್ಯರು ಮಾಡಿದೆ. ಇದರಲ್ಲಿ ಮೊದಲದಾಗಿ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನದಲ್ಲಿ ವಿಜೇತ ಕರುಗಳ ವಿವರ ಹೀಗಿದೆ. 0 ಇಂದ 6 ತಿಂಗಳ ಜೆರ್ಸಿ ಕರುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಗಿರೀಶ್ ಸುಳ್ಳೆಪದವು, ನಂಬರ್ 3, ಕ್ರಮ ಸಂಖ್ಯೆ 3. ಅವರು ಬಂದು ಪ್ರಶಸ್ತಿ ಪತ್ರ ಮತ್ತು ಇದನ್ನು ತಗೊಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಶ್ರೀ ದಿನೇಶ್ ಸುಳ್ಳೆಪದವರವರು 0 ಇಂದ 6 ತಿಂಗಳ ಕರುಗಳ ಜೆರ್ಸಿ ವಿಭಾಗ ಪ್ರಥಮ. ಸ್ವಲ್ಪ ಮುಂದೆ ಬಂದರೆ ಒಳ್ಳೆಯದು. ಪ್ರೈಸ್ ಬಂದವ್ರಿಗೆ ಹೇಳ್ತೇನೆ. ಸುರೇಖಾ ಡಿ ಶೆಟ್ಟಿ ಕಾವು ದ್ವಿತೀಯ ಬಹುಮಾನ 0 ಇಂದ 6 ತಿಂಗಳು. ಸುರೇಖಾ ಡಿ ಶೆಟ್ಟಿ ಕಾವು ದ್ವಿತೀಯ ಬಹುಮಾನ 0 ಇಂದ 6 ತಿಂಗಳ ಕರು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ ಅವರನ್ನು. ತೃತೀಯ ಬಹುಮಾನ ಲಿಂಗಪ್ಪ ಪೂಜಾರಿ ಕೊಳ್ತಿಗೆ 0 ಇಂದ 6ರ ತೃತೀಯ ಬಹುಮಾನ ಲಿಂಗಪ್ಪ ಪೂಜಾರಿ ಕೊಳ್ತಿಗೆ. ಜೆರ್ಸಿ ಕರುಗಳ ವಿಭಾಗದಲ್ಲಿ ಲಿಂಗಪ್ಪ ಪೂಜಾರಿ ಕೊಳ್ತಿಗೆ ಇಲ್ಲ ಆದರೆ ಕಾರ್ಯದರ್ಶಿ ಇದ್ದಾರಾ? ಕೊಳ್ತಿ ಕಾರ್ಯದರ್ಶಿ ತೊಗೊಂಡದ್ದು ನಡೀತದೆ. ಅವರಿಲ್ಲ. ಲಿಂಗಪ್ಪ ಪೂಜಾರಿ ಕೊಳ್ತಿಗೆ ಲಿಂಗಪ್ಪ ಪೂಜಾರಿ ಅವರು ಇಲ್ಲದಿದ್ದರೆ ಅವರ ಸಂಘದ ಕಾರ್ಯದರ್ಶಿಗಳು ಸಭೆ ಬಂದರೂ ಆಗ್ತದೆ. ಎರಡನೇ ವಿಭಾಗ 6 ಇಂದ 12 ತಿಂಗಳ ಜೆರ್ಸಿ ಕರುಗಳ ವಿಭಾಗದಲ್ಲಿ 6 ರಿಂದ 12 ತಿಂಗಳ ಜೆರ್ಸಿ ವಿಭಾಗದಲ್ಲಿ ಪ್ರಥಮ ಬಹುಮಾನ ಜಯಂತಿ. ಊರು ಅಂತ ಕೊಡಲಿಲ್ಲ, ನಂಬರ್ 2 ಅಂತ ಕೊಟ್ಟಿದ್ದಾರೆ. ಅವರು ಯಾವುದು ಅಂತ ನಂಬರ್ 2 ಅವರ ಟ್ಯಾಗ್ ಜಯಂತಿರವರ ಜಯಂತಿ ಸೊಸೈಟಿ ಹೇಳಿಲ್ಲ ಅವರು. ಸಂಘದ ಹೆಸರು ನಮೂದಿಸಲಿಲ್ಲ. ದ್ವಿತೀಯ ಬಹುಮಾನ ಈಶ್ವರ ನಾಯ್ಕ ನೇರಳ್ ತಡ್ಕ. ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ನಿತ್ಯಾನಂದ ಮಣಿಯಾಣಿ 6 ರಿಂದ 12 ನಿತ್ಯಾನಂದ ಮಣಿಯಾಣಿ ಅವರ ಕಾರ್ಯದರ್ಶಿ ಬಂದು ತಗೋಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸಂಘದ ಸದಸ್ಯರು ಜೆರ್ಸಿ ಕರುಗಳ ವಿಭಾಗ ಅಂದರೆ 1 ವರ್ಷದ ಮೇಲ್ಪಟ್ಟ ಜೆರ್ಸಿಗಳ ವಿಭಾಗ ಪ್ರಥಮ ಬಹುಮಾನ ಶಶಿಧರ ಭಟ್ ಕೊಯ್ಲಾ ಬಡಗನ್ನೂರು. ಶಶಿಧರ ಭಟ್ ಕೊಯ್ಲಾ ಬಡಗನ್ನೂರು. ಶಶಿಧರ ಭಟ್ ಇದ್ದಾರೆ. ಸರಿ. ದ್ವಿತೀಯ ಶಶಿಕಲಾ ತಂಬು ತಡ್ಕ. ದ್ವಿತೀಯ ಬಹುಮಾನ ಶಶಿಕಲಾ ತಂಬು ತಡ್ಕ. ಸದಸ್ಯರು ಇಲ್ಲದಿದ್ದರೆ ಆ ಸಂಘದ ಕಾರ್ಯದರ್ಶಿಯವರು ಬಂದು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಶಿಕಲಾ ತಂಬು ತಡ್ಕ ದ್ವಿತೀಯ ಬಹುಮಾನ.
ತೃತೀಯ ಬಹುಮಾನ ಸುಂದರ ಪಟ್ಟೆ ನಿಟ್ಪಳ್ಳಿ. ತೃತೀಯ ಬಹುಮಾನ ಸುಂದರ ಪಟ್ಟೆ ನಿಟ್ಪಳ್ಳಿ. ಇನ್ನು HF ಗ್ರೂಪಿನ ಕರುಗಳಿಗೆ 0 ಇಂದ 6 ತಿಂಗಳ HF ಕರುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಹರೀಶ್ ಕುಂಜತ್ತಾಯ ಕಾವು. ಪ್ರಥಮ ಬಹುಮಾನ ಹರೀಶ್ ಕುಂಜತ್ತಾಯ ಕಾವು. ಹರೀಶ್ ಕುಂಜತ್ತಾಯ ಕಾವು ಪ್ರಥಮ ಬಹುಮಾನ. ದ್ವಿತೀಯ ಸೀತಾರಾಮಗೌಡ ಉಳಯ. ಸೀತಾರಾಮಗೌಡ ದ್ವಿತೀಯ. ಸೀತಾರಾಮಗೌಡ ಉಳಯ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಜಯರಾಮ್ ಭಟ್ ಕಾವು. ಜಯರಾಮ್ ಭಟ್ ಕಾವು ತೃತೀಯ ಬಹುಮಾನ. ಜಯರಾಮ್ ಭಟ್ ಕಾವು. ಜಯರಾಮ್ ಭಟ್ ಕಾವು. 6 ತಿಂಗಳಿಂದ 12 ತಿಂಗಳ HF ಕರುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪ್ರವೀಣ್ ಪೂಜಾರಿ ಕೊಳ್ತಿಗೆ. ಪ್ರವೀಣ್ ಪೂಜಾರಿ ಕೊಳ್ತಿಗೆ ಪ್ರಥಮ ಬಹುಮಾನ. 6 ಇಂದ 12 ತಿಂಗಳು ಕೊಳ್ತಿಗೆ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಜಯಪ್ರವೀಣ್ ಪಾಂಬಾರು. ಕೊಡು. ಜಯಪ್ರವೀಣ್ ಪಾಂಬಾರು ಕೊಳ್ತಿಗೆ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಹೇಮಮಾಲಿನಿ ಕತ್ತಲಕಾನ. ದ್ವಿತೀಯ ಜಯಪ್ರವೀಣ ಪಾಂಬಾರು. ತೃತೀಯನಾ ಹೇಮಮಾಲಿನಿ ಕತ್ತಲಕಾನ. ತೃತೀಯ ಹೇಮಮಾಲಿನಿ ಕತ್ತಲಕಾನ. ಇನ್ನು 12 ತಿಂಗಳ ಮೇಲ್ಪಟ್ಟ HF ಕರುಗಳ ವಿಭಾಗ 1 ವರ್ಷದ ಪ್ರಾಯದ ಕರುಗಳ ಮೇಲಿನ ವಿಭಾಗದಲ್ಲಿ ಪ್ರಥಮ ಬಹುಮಾನ ನಾರಾಯಣ್ ರೈ ಮದ್ಲ. ನಾರಾಯಣ್ ರೈ ಮದ್ಲ ಪ್ರಥಮ ಬಹುಮಾನ 12 ತಿಂಗಳ ಮೇಲ್ಪಟ್ಟ HF ಕರುಗಳಲ್ಲಿ. ದ್ವಿತೀಯ ಬಹುಮಾನ ಖತೀಜಮ್ಮ ತಿಂಗಳಾಡಿ. ದ್ವಿತೀಯ ಬಹುಮಾನ 12 ತಿಂಗಳ ಮೇಲ್ಪಟ್ಟು ಖತೀಜಮ್ಮ ದ್ವಿತೀಯ ಬಹುಮಾನ. ತೃತೀಯ ಬಹುಮಾನ ಸುದೀಶ್ ಕಾವು. ಮತ್ತು ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನದಲ್ಲಿ ಸುದೀಶ್ ಕಾವು ನನ್ಯ. ಸುದೀಶ್ ಕಾವು. ದೇಶಿ ತಳಿ. ಜೇಡಿ ಶೈಲಿಯಲ್ಲಿ ಪ್ರಥಮ ಬಹುಮಾನ ರಾಜೇಶ್ವರಿ ಭಟ್ ಮಣಿಲ ಪ್ರಥಮ ಬಹುಮಾನ ದೇಶಿ ತಳಿಯಲ್ಲಿ. ದ್ವಿತೀಯ ಬಹುಮಾನ ಶಾಲಿನಿ VS ಸುಳ್ಳೆಪದು. ಶಾಲಿನಿ VS ಸುಳ್ಳೆಪದು ದ್ವಿತೀಯ ಬಹುಮಾನ. ರಾಜೇಶ್ವರಿ ಭಟ್ ಪ್ರಥಮ ಬಹುಮಾನ ದೇಶಿ ತಳಿಯಲ್ಲಿ. ಶಾಲಿನಿ ದ್ವಿತೀಯ ಸುಳ್ಳೆಪದು. ತೃತೀಯ ಬಹುಮಾನ ಹನುಮಗಿರಿ ಗೋಶಾಲೆಯವರು. ಮಿಶ್ರ ದೇಶಿ ಕರುಗಳಲ್ಲಿ ತೃತೀಯ ಬಹುಮಾನ ಹನುಮಗಿರಿ ಗೋಶಾಲೆ. ಹನುಮಗಿರಿ ಅವರು ಬನ್ನಿ. ಮತ್ತು ದೇಶಿ ತಳಿಗಳಲ್ಲಿ 6 ರಿಂದ 12 ತಿಂಗಳ ದೇಶಿ ಕರುಗಳ ವಿಭಾಗದಲ್ಲಿ ಪ್ರಥಮ ಮನ್ಸೂರ್ ಬಾಣಾಜೆ. 6 ರಿಂದ 12 ತಿಂಗಳ ದೇಶಿ ಕರುಗಳಲ್ಲಿ ಪ್ರಥಮ ಬಹುಮಾನ ಮನ್ಸೂರ್ ಬಾಣಾಜೆ. ದ್ವಿತೀಯ ಬಹುಮಾನ 12 ರಿಂದ 12 ತಿಂಗಳಲ್ಲಿ ಹನುಮಗಿರಿ ಗೋಶಾಲೆ ದ್ವಿತೀಯ ಬಹುಮಾನ. ಹನುಮಗಿರಿ ದ್ವಿತೀಯ. ಇನ್ನೊಂದಿದೆ.
ಅವರಿದ್ರಲ್ಲ ಅವರು ಅವ್ರದ್ದು ಜಯಂತಿ 2 ನಂಬರ್ ಒಂದು ಜರ್ಸಿ ಬಂತಲ್ಲ ಚೀಟಿ ಕೊಟ್ಟೆ. ಹೌದು 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 12 ತಿಂಗಳ ಜರ್ಸಿ ಪ್ರಥಮ ಬಹುಮಾನ ಜಯಂತಿ 2 ಅವ್ರದ್ದು ಜಯಂತಿ ಜಯಂತಿ ಜರ್ಸಿ 2 ನೋಡಿ. ಹಾಂ ಪ್ರಥಮ ಬಹುಮಾನ ಒಂದೇ ಇದಿಟ್ಕೊಳ್ಳಿ ಅದು ಹನುಮಗಿರಿ ಗೋಶಾಲೆ ತೃತೀಯ. ದ್ವಿತೀಯ ಅದು ಹನುಮಗಿರಿ ಹೌದು ಭಟ್ ಸುಳ್ಳೆಪದು ಕೃಷ್ಣ ಭಟ್ ಸುಳ್ಳೆಪದು ತೃತೀಯ. ಕೃಷ್ಣ ಭಟ್ ತೃತೀಯ 6 ತೃತೀಯ. ಇನ್ನು 12 ತಿಂಗಳ ಮೇಲ್ಪಟ್ಟ ದೇಶಿ ಕರುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನ ಗಾಯತ್ರಿ ಬರೆಕೆರೆ ಕಾವು. ಗಾಯತ್ರಿ ಪ್ರಥಮ ಬಹುಮಾನ 12 ತಿಂಗಳ ಮೇಲ್ಪಟ್ಟ ದೇಶಿ ಕರುಗಳಲ್ಲಿ. ಮತ್ತು ದ್ವಿತೀಯ ಸಂಧ್ಯಾ ಕೊಳ್ತಿಗೆ ದ್ವಿತೀಯ ಬಹುಮಾನ 12 ತಿಂಗಳ ಮೇಲ್ಪಟ್ಟ ಕರುಗಳಲ್ಲಿ. ಇನ್ನೊಂದು ತೃತೀಯ ಕತೀಜಮ್ಮ ತಿಂಗಳಾಡಿ. ಕತೀಜಮ್ಮ ಆಗ ಒಂದು ಬಂದಿದೆ. ದೇಶಿ ತಳಿಗಳಲ್ಲಿ ತೃತೀಯ ಬಹುಮಾನ ಕತೀಜಮ್ಮ ತಿಂಗಳಾಡಿ. ಇನ್ನು ಚಾಂಪಿಯನ್ ಬರಲಿ ಹಾಂ. ಇನ್ನು ಮಿಶ್ರತಳಿ ಹೆಣ್ಣು ಕರುಗಳಲ್ಲಿ ಈಗಾಗಲೇ 27 ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳು ವಿಂಗಡಿಸಿ ಕೊಟ್ಟಿರ್ತೇವೆ. 27 ಇದೆಲ್ಲ ಓವರಾಲ್ ಮಾಡಿ ನಮ್ಮ ಪಶುವೈದ್ಯರು ನಾವೆಲ್ಲ ಸೇರಿ ಒಂದು ಅತ್ಯುತ್ತಮವಾದ ಅಂದರೆ ಚಾಂಪಿಯನ್ ಕರುವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅದು ಚಾಂಪಿಯನ್ ಪಟ್ಟ ಹೊಂದಿರುವಂತಹ ಮಾಲಕರ ಹೆಸರು ದಿವಾಕರ ಪ್ರಭು ಮುಂಡಕೊಚ್ಚಿ. ಇದು ಚಿನ್ನದ ನಾಣ್ಯ ಇದೆ ಅಂತೇಳಿ ಅವರಿಗೆ ಒಂದು ಚಿನ್ನದ ನಾಣ್ಯ ಕೊಡ್ತಾ ಇದ್ದೇವೆ. ಚಾಂಪಿಯನ್ ಆಫ್ ದಿ ಚಾಂಪಿಯನ್ ದಿವಾಕರ ಪ್ರಭು ಮುಂಡಕೊಚ್ಚಿರವರಿಗೆ ಚಾಂಪಿಯನ್ ಕರು ಚಿನ್ನದ ಪದಕ ಪ್ರಶಸ್ತಿಯನ್ನು ಪಡೀಲಿಕ್ಕಿದ್ದಾರೆ. ಈಗ ಸಂಘದ ನಿರ್ದೇಶಕರುಗಳು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಡ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘದ ಎಲ್ಲ HF ಕರು ಆಗಿರ್ತದೆ. ನಿರ್ದೇಶಕರು ದಿವಾಕರ್ ಪ್ರಭುರವರ ಚಾಂಪಿಯನ್ ಕರುವಿನ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಲ್ಲಿ ಕರುವನ್ನು ಸಭಾಂಗಣದೊಳಗೆ ತರ್ತಾ ಇದ್ದಾರೆ. ಚಾಂಪಿಯನ್ ಪ್ರಶಸ್ತಿ ವಿಜೇತ ಕರುವನ್ನು ಸಭಾಂಗಣದೊಳಗೆ ಕರೆತರ್ತಾ ಇದ್ದಾರೆ. ಚಿನ್ನದ ಪ್ರಶಸ್ತಿಯನ್ನು ಪಡೆದ ಚಾಂಪಿಯನ್ ಕರು ಇದನ್ನು ಶ್ರೀ ದಿವಾಕರ್ ಪ್ರಭು ಮುಂಡಕೊಚ್ಚಿರವರ ಟೈಲ್ಸ್ ಜಾರುವುದರಿಂದಲಾಗಿ ಬಹಳ ಜಾಗೃತೆ ವಹಿಸಿಕೊಳ್ಬೇಕಾಗುತ್ತದೆ. ಕರು ಗಾಬರಿಗೊಳ್ಳಬಾರದು, ಜಾಗರೂಕತೆಯಿಂದ ನಡೆಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನರನ್ನು ಕಂಡಾಗ ಗಾಬರಿಗೊಳ್ಳುವಂತಹ ಸಂದರ್ಭ ಹೆಚ್ಚು. ಶ್ರೀ ದಿವಾಕರ್ ಪ್ರಭು ರವರು ಸಾಕಿರ್ತಕ್ಕಂತಹ HF ಕರು ಚಿನ್ನದ ಪದಕವನ್ನು ಪಡೆದಿರ್ತದೆ. ಸಂಘದ ಅಧ್ಯಕ್ಷರುಗಳು ಹಾಗೂ ನಿರ್ದೇಶಕರು ಎಲ್ಲ ಗಣ್ಯ ಅತಿಥಿ ಮಹನೀಯರು ಕೂಡ ಈ ಒಂದು ಪ್ರಶಸ್ತಿ ವಿಜೇತ ಕರುವಿನೊಂದಿಗೆ ಮಾಡ್ನೂರು ಹಾಲೋತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾದ ಹಿರಿಯ ಸದಸ್ಯರು ಶ್ರೀ ದಿವಾಕರ್ ಪ್ರಭು ಮುಂಡಕೊಚ್ಚಿರವರ ಕರುವಿಗೆ ಪ್ರಥಮ ಬಹುಮಾನ ಚಾಂಪಿಯನ್ ಚಿನ್ನದ ಪದಕದ ಪ್ರಶಸ್ತಿ ದೊರೆತಿದೆ. ಸಂಘದ ಎಲ್ಲ ಸದಸ್ಯರುಗಳು, ನಿರ್ದೇಶಕರುಗಳು, ಅಧ್ಯಕ್ಷರು ಎಲ್ಲರೊಂದಿಗೆ ಈ ಒಂದು ಪ್ರಶಸ್ತಿ
ಮಾಡ್ನೂರು ಕಾವಿನ ಸಂಘಕ್ಕೆ ದೊರೆತಿರುವುದು ತುಂಬ ಸಂತೋಷದ ವಿಚಾರ. ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹೈನುಗಾರರಿಗೂ ನೀಡಿದಂತಹ ಗಣ್ಯ ಮಹನೀಯರಿಗೂ ಕೂಡ ಅಭಿನಂದನೆಗಳು. ಕರುವನ್ನು ಜಾಗರೂಕತೆಯಿಂದ ಕೊಂಡು ಹೋಗಬೇಕಾಗ್ತದೆ. ಪ್ರಶಸ್ತಿಯನ್ನು ಎಸ್ ವಿ ಜಯರಾಮ್ ರೈರವರು KMFನ ಉಪಾಧ್ಯಕ್ಷರಾದಂತಹ ಶ್ರೀ ಎಸ್ ಬಿ ಜಯರಾಮ್ ರೈರವರು ನೀಡುತ್ತಿದ್ದಾರೆ. ಮುಂದೆ ವೇದಿಕೆಯಿಂದ ಶ್ರೀ ಹೇಮನಾಥ್ ಶೆಟ್ಟಿ, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರವರಿಂದ ಈ ಕಾರ್ಯಕ್ರಮದ ನಿಮಿತ್ತ ಶುಭ ನುಡಿಗಳು. ಬಹುಮಾನ ವಿಜೇತರ ಪಟ್ಟಿ ಮುಂದುವರಿದ ಬಹುಮಾನ ವಿತರಣೆ ಕಾರ್ಯಕ್ರಮ ಇಲ್ಲಿಗೆ ಮುಗಿದಿರುತ್ತದೆ. ಮುಂದೆ ಶ್ರೀ ಹೇಮನಾಥ್ ಶೆಟ್ಟಿ, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳು. ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮಂಗಳೂರು, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಪುತ್ತೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾಡ್ನೂರು ಮತ್ತಿತರ ಸಂಘಗಳ ವತಿಯಿಂದ ಲಯನ್ಸ್ ಕ್ಲಬ್ ಕಾವು, ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, ಬ್ಯಾಂಕ್ ಆಫ್ ಬರೋಡಾ ಸಂಯೋಜಿತ ಮಂಗಳೂರು ಈ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರೂ ಆಗಿರುವಂಥ ನಮ್ಮ ಕಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ರಾವ್ ಅವರೇ, ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರು ಎಸ್ ಪಿ ಜಯರಾಮ್ ರೈ ಅವರೇ, ಅದೇ ರೀತಿ ನಮ್ಮ ಕಾವು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಗೌರವಾನ್ವಿತರಾಗಿರುವಂಥ ನನ್ನ ಅಚ್ಯುತ ಮುಡತಾಯರವರೇ, KMFನ ಎಮ್ ಡಿ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ಊರಿನಲ್ಲಿ ಇವತ್ತು ಕರುಗಳ ಪ್ರದರ್ಶನ, ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ತಾಲೂಕು ಮಟ್ಟದ ಹಾಲು ಕರೆಯುವ ಒಂದು ಕಾರ್ಯಕ್ರಮವನ್ನು ಈ ಎಲ್ಲ ಇಲಾಖೆಗಳು ಸೇರಿಕೊಂಡು ಭಾಳ ಅದ್ಧೂರಿಯಾಗಿ ನಡೆಸಿದೆ. ಈಗಾಗಲೇ ಭಾಳಷ್ಟು ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನವು ನಡೆದು ಭಾಳಷ್ಟು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ರೈತರಿಗೆ ಅವರ ಹೈನುಗಾರಿಕೆಯ ಶ್ರಮಕ್ಕೆ ಸರಿಯಾಗಿ ಅವರಲ್ಲಿ ಇರುವಂಥ ಮಿಶ್ರ ತಳಿಯ ಕರುಗಳಿರ್ಬೋದು ಅಥವಾ ಹೈನುಗಾರಿಕೆಯಲ್ಲಿ ತಮ್ಮ ಸಾಧನೆಗೆ ಇರ್ಬೋದು ಅಥವಾ ತಮ್ಮ ಆ ಒಂದು ಹಾಲು ಕರೆಯುವ ಮಟ್ಟದಲ್ಲಿ ಅವರ ಸ್ಪರ್ಧೆಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ನಮ್ಮ ಪಶುಸಂಗೋಪನಾ ಇಲಾಖೆಯ ನೇತೃತ್ವದಲ್ಲಿ ನಮ್ಮ ಕಾವು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮತ್ತು KMF ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಜೋಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಊರಿನಲ್ಲಿಯೂ ಸಹ ಇಂಥ ಒಂದು ಕಾರ್ಯಕ್ರಮ ನಡೆಯುವುದರಿಂದ ಇವತ್ತು ಹೈನುಗಾರಿಕೆಗೆ ಒಂದು ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿದರೆ ತಪ್ಪಾಗಲಾರದು. ಈಗಾಗಲೇ ನಮ್ಮ ಕಾವು ಹಾಲು ಉತ್ಪಾದಕರ ಸಹಕಾರಿ ಸಂಘವು ಗರಿಷ್ಠ ಹಾಲು ಸಂಗ್ರಹಣೆಯಲ್ಲಿ ಮತ್ತು ಶೀತಲೀಕರಣ ಘಟಕದಲ್ಲಿ ಮತ್ತು ಒಳ್ಳೆಯ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂತೇಳುವ ನಿಟ್ಟಿನಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದೆ.
ರೈತರಿಗೆ ಅನೇಕ ವಿಧದ ಸೌಲಭ್ಯಗಳು ಸಹಕಾರಗಳನ್ನು ನಿರಂತರವಾಗಿ ನೀಡುವುದಲ್ಲದೆ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಇಲ್ಲಿ ಬಾಲಕೃಷ್ಣ ಕೆದಿಲಾಯರನ್ನು ನಾನು ಒಂದು ಮಾತು ಹೇಳಲೇಬೇಕಾಗುತ್ತೆ. ಭಾಳಷ್ಟು ವರ್ಷಗಳಿಂದ ಈ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ಭಾಳ ದೊಡ್ಡ ಸಾಧನೆಯನ್ನೇ ಈ ಹಾಲು ಉತ್ಪಾದಕರ ಸಂಘ ಮೇಲ್ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂತಿದ್ದರೆ ಮತ್ತು ಈ ಭಾಗದ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿರುವಂಥ ಈ ಸಂಸ್ಥೆ ಅನಿಸಬೇಕು ಅಂತಿದ್ದರೆ ಇವತ್ತು ಭಾಳ ಮುಖ್ಯವಾಗಿ ಆಡಳಿತ ಮಂಡಳಿಯ ಜೊತೆಗೂಡಿಕೊಂಡು ಬಾಲಕೃಷ್ಣ ಕೆದಿಲಾಯರ ಶ್ರಮ ತುಂಬ ಇದೆ ಅಂತ ಹೇಳಲಿಕ್ಕೆ ನಾನು ಈ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪುತ್ತೂರಿನ ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಧರ್ಮಪಾಲ್ರವರು ಈಗಾಗಲೇ ಕಳೆದ ಬಾರಿ ಈಶ್ವರ ಮಂಗಿಲದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿದರು. ಈ ಬಾರಿ ನಮ್ಮೂರಿನ ಕಾವಿನಲ್ಲಿ ಜೋಡಣೆ ಮಾಡಿಕೊಂಡು ಪುತ್ತೂರು ತಾಲೂಕಿನಾದ್ಯಂತ ಇವತ್ತು ಪಶುಸಂಗೋಪನೆಯಲ್ಲಿ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಿಕೊಂಡು ಬರುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಒಟ್ಟು ಈ ಒಂದು ಕಾರ್ಯಕ್ರಮ ಇವತ್ತು ಈ ಊರಿನ ಎಲ್ಲ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ರೈತರಿಗೆ ಪ್ರಯೋಜನಕಾರಿಗಳಾಗಿದೆ ಅಂತೇಳುವ ಮಾತುಗಳನ್ನು ಹೇಳಿ ಒಟ್ಟು ಇದರೆಲ್ಲ ಸದುಪಯೋಗಗಳು ನಮ್ಮೆಲ್ಲ ರೈತರಿಗೆ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭಾಶಯ ನೀಡುತ್ತೇನೆ. ವಂದನೆಗಳು ಶ್ರೀ ಹೇಮನಾಥ್ ಶೆಟ್ಟಿ ಕಾವೂರವರಿಗೆ. ಇದೀಗ ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ದಿವ್ಯನಾಥ ಶೆಟ್ಟಿ ಕಾವೂರವರಿಂದ ಶುಭ ನುಡಿಗಳು. ಕಾವು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಕಳೆದ ಬಾರಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಹೈನುಗಾರ ಪ್ರಶಸ್ತಿಯನ್ನು ವಿಜೇತ ಶ್ರೀ ದಿವ್ಯನಾಥ ಶೆಟ್ಟಿರವರು ಇದೀಗ ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ. ಅವರ ನೆಲೆಯಲ್ಲಿ 2 ಮಾತುಗಳು. ಪಂಚಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತಾ ಇವತ್ತಿನ ಮಿಶ್ರತಳಿ ಹೆಣ್ಣು ಪ್ರದರ್ಶನ ಮತ್ತು ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಈ ಒಂದು ಕಾರ್ಯಕ್ರಮದ ಎಲ್ಲ ಸಂಘ ಸಂಸ್ಥೆಯ ಸಹಕಾರದಿಂದ ಇವತ್ತು ನಮ್ಮ ದೇವಾಲಯದ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವತ್ತೊಂದು ರೀತಿಯಲ್ಲಿ ನಾನು ಭಾಗ್ಯವಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಕಳೆದ 8 ವರ್ಷಗಳ ಹಿಂದೆ ನಾನು ಈ ಭಾಗದಲ್ಲಿ ಪಶುಸಂಗೋಪನೆ ಅಥವಾ ಡೈರಿಯನ್ನು ಆರಂಭಿಸಿದ ಕೇವಲ 10 ದಿನದಲ್ಲಿ ಈ ದೇವಾಲಯದ ಆಡಳಿತ ಮುಕ್ತೇಶ್ವರನಾಗುವಂಥ ಭಾಗ್ಯ ನನ್ನ ಪಾಲಿಗೆ ಬಂದಿದ್ದರೆ ಪುನಃ ಈ ಸಲ ನಾನು ಈ ದೇವಾಲಯದ ಅಧ್ಯಕ್ಷನಾಗಿ 10 ದಿವಸದಲ್ಲಿ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಆಗುವಂಥ ಭಾಗ್ಯ ನನ್ನ ಪಾಲಿಗೆ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಈ ದೇವಾಲಯದ ಅಧ್ಯಕ್ಷನಾಗಿರುವುದಕ್ಕೂ ನನ್ನ ವೈಯಕ್ತಿಕವಾದಂಥ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಹೈನುಗಾರಿಕೆ ಮಾಡಿದ್ದಕ್ಕೂ ಇವತ್ತಿನ ಕಾರ್ಯಕ್ರಮಕ್ಕೂ ಅನೇಕ ರೀತಿಯಾದಂಥ ಸಂಬಂಧಗಳಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಹೈನುಗಾರಿಕೆ ಕೃಷಿಕನಾಗಿ ಜಿಲ್ಲಾ ಒಕ್ಕೂಟದ ಪ್ರಶಸ್ತಿ ವಿಜೇತನಾಗಿ ಇನ್ನಿತರ ಅನೇಕ ಪ್ರಶಸ್ತಿಗಳನ್ನು ವಿಜೇತನಾಗಿ ಈ ದೇವಸ್ಥಾನದ ಒಂದು ಆಡಳಿತ ಮುಕ್ತೇಶ್ವರನಾಗಿ ಕೆಲಸ ಮಾಡುವಂಥ ಒಂದು ದೇವರ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಇವತ್ತು ಅಂಥ ಒಂದು ಕಾರ್ಯಕ್ರಮದಲ್ಲಿ ಈ ದೇವಾಲಯದ ಈ ಸಲದ ನನ್ನನ್ನು ಅಧ್ಯಕ್ಷನಾಗಿ ಮಾಡಲಿಕ್ಕೆ ಸಹಕರಿಸಿದಂಥ ನನ್ನ ಸಹೋದರ ಹೇಮನಾಥ್ ಶೆಟ್ಟಿ ಹಾಗೂ ಶಾಸಕ ಅಶೋಕ್ ರೈಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇವತ್ತು ಜೋಡಣೆ ಮಾಡಬೇಕಿದ್ರೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದೆ. ಇವತ್ತು ಕಾವು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ಬೋದು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು, ನಮ್ಮ ಲಯನ್ಸ್ ಸಂಸ್ಥೆ ಇರ್ಬೋದು, ದೇವಸ್ಥಾನ ಎಲ್ಲ ಸಂಘದ ಸಂಸ್ಥೆಗಳ ಒಂದೊಂದು ಸಂಯುಕ್ತ ಭಾಳಷ್ಟು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಶುಸಂಗೋಪನಾ ಇಲಾಖೆಯ ಎಲ್ಲ ಡಾಕ್ಟರ್ಗಳ ನಿರಂತರ ಪರಿಶ್ರಮ ಮತ್ತು ನಮ್ಮ KMFನ ಡಾಕ್ಟರ್ಗಳ ಒಂದು ನಿರಂತರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಹೆಚ್ಚಿನ ಅಂಶ ಯಾರು ಇಲ್ಲಿ ಬೆಳಿಗ್ಗೆ ಬಂದಿದ್ದಂಥ ನಮ್ಮ ಪಾನಾಜೆ ಅಗ್ರೋ ಇಂಡಸ್ಟ್ರೀಸಿನ ಕೃಷ್ಣಮೋಹನ್ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದು, ಇವತ್ತು ದೇವರಿಗೆ ಭಾಳಷ್ಟು ಸಂತೋಷದ ದಿನ ಆಗ್ಬೋದು ಅಂತೇಳಿ. ಯಾಕೆಂತೇಳಿದರೆ ದೇವಳದ ಅಂಗಣದಲ್ಲಿ ತುಂಬ ಕರು ಮತ್ತು ದನಗಳನ್ನು ಕಂಡು ದೇವರು ಈ ಭಾಗದಲ್ಲಿ ಸಂತೃಪ್ತರಾಗಿರ್ಬೋದು ಅನ್ನೋಂಥ ನಿರೀಕ್ಷೆಯನ್ನು ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಈ ದೃಷ್ಟಿಯಲ್ಲಿ ಕಳೆದ 8 ವರ್ಷಗಳಿಂದ 9 ವರ್ಷಗಳಿಂದ ನಾನು ನಿರಂತರವಾಗಿ ನನ್ನ ಮೂಲಕ ಈ ದೇವರು
ಎವರು ಕುರ್ತೆ ಹಾಲನ್ನು ಮಲೆನಾಡು ಗಿಡ್ಡದ ದೇಶಿ ತಳಿಯ ಮಲೆನಾಡು ಗಿಡ್ಡದ ಹಾಲನ್ನು ನಿರಂತರ ಎವರು ಕುರ್ತೆ ಹಾಲನ್ನು ದೇವರು ನನ್ನ ಮುಖಾಂತರ ಈ ದೇವಸ್ಥಾನಕ್ಕೆ ತರಿಸುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ಈ ದೇವಸ್ಥಾನದಲ್ಲಿ ಗೋಶಾಲೆ ಆಗುವಂಥ ಭಾಗ್ಯ ಬರ್ತದ ಅನ್ನುವಂಥ ಯೋಚನೆಯಲ್ಲಿ ನಾನಿದ್ದೇನೆ. ಹೆಚ್ಚಾಂಶ ಅಂಥ ಒಂದು ಭಾಗ್ಯ ಎಲ್ಲಿಯಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇವತ್ತು ಯಾವೆಲ್ಲ ಪಾಲ್ಗೊಂಡಿದ್ದೀವಿ ಅವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೂ ಕೂಡ ತಮ್ಮೆಲ್ಲರ ಸಹಕಾರವನ್ನು ನಾನು ಬಯಸುತ್ತಾ ಯಾಚಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತರಿರ್ಬೋದು, KMFನ ಡಾಕ್ಟ್ರುಗಳಿರ್ಬೋದು, ಪಶುಸಂಗೋಪನಾ ಇಲಾಖೆಯ ಡಾಕ್ಟ್ರುಗಳಿರ್ಬೋದು, ಎಲ್ಲರನ್ನ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಅಭಿನಂದಿಸುತ್ತಾ ಇವತ್ತಿನ ವೇದಿಕೆಯಲ್ಲಿರುವಂಥ ನಮ್ಮ ಮಾರ್ಗದರ್ಶಕರಾದ ನನ್ನ ಅಚ್ಯುತಮೂಢತೆಯರಿರ್ಬೋದು, ಚಂದ್ರಶೇಖರ್ ಇರ್ಬೋದು, ಎಲ್ಲರನ್ನ ಕೂಡ ವಿಶೇಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಾ ಈ ದೇವಾಲಯದಲ್ಲಿ ಮುಂದಿನ ದಿನಗಳಲ್ಲೂ ಇಂಥ ಉತ್ತಮವಾದಂಥ ಕಾರ್ಯಕ್ರಮ ನಡೆಯುವಂಥ ಆಗಲಿ ಅಂತೇಳಿ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು ಶ್ರೀ ದಿವ್ಯನಾಥ್ ಶೆಟ್ಟಿ ಕಾವೂರವರಿಗೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕಾವು ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ರಾವ್ ನಿಧಿಭಂಡಾರ್ ಅವರಿಂದ ಅಧ್ಯಕ್ಷೀಯ ಮಾತು. ಪ್ರಥಮವಾಗಿ ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಮನಸಾರೆ ವಂದಿಸಿಕೊಳ್ಳುತ್ತಾ ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಪಶುಸಂಗೋಪನಾ ಇಲಾಖೆ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾಡ್ನೂರು ಮತ್ತು ಇದರ ಎಲ್ಲ ಕ್ಲಸ್ಟರ್ ಸಂಘಗಳು, ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಲಯನ್ಸ್ ಕ್ಲಬ್ಬು, ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, ಬ್ಯಾಂಕ್ ಆಫ್ ಬರೋಡಾ ಸಂಯೋಜಿತ ಮಂಗಳೂರು ಇದರ ಆಶ್ರಯದಲ್ಲಿ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ಈ ಸನ್ನಿಧಿಯಲ್ಲಿ ನಡೆಯುವಂಥ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ತಾಲೂಕು ಮಟ್ಟದ ಹಾಲು ಕರೆಯ ಸ್ಪರ್ಧೆ ಇದರ ಸಭೆಯಲ್ಲಿ ಇರುವಂಥ ನಮ್ಮ ಮಿತ್ರರು ಮತ್ತು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪಾಧ್ಯಕ್ಷರು ಆದಂಥ ಶ್ರೀ SB ಜಯರಾಮ್ ರೈ ಬಳಜ್ಜ ಇವರೇ, ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ನನ್ನ ಮಿತ್ರರು ಮತ್ತು ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸ್ಥಾಪಕ ಅಧ್ಯಕ್ಷರು ಆದಂಥ ಹಿರಿಯ ಒಬ್ಬ ಸಹಕಾರಿ ಶ್ರೀ ನನ್ಯ ಅಚ್ಯುತಮೂಢತೆಯವರೇ, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇದರ ಸಂಚಾಲಕರಾದ ಶ್ರೀ ಹೇಮನಾಥ್ ಶೆಟ್ಟಿಯವರೇ, ಹಾಗೂ ನನ್ನ ಮಿತ್ರರು ಮತ್ತು ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ದಿವ್ಯನಾಥ ಶೆಟ್ಟಿಯವರೇ, ಹಾಗೂ ಡಾಕ್ಟರ್ ಧರ್ಮಪಾಲ್ ಅವರೇ ಮತ್ತು ಡಾಕ್ಟರ್ ಸತೀಶ್ರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಹೈನುಗಾರ ರೈತರೇ, ಮಾಧ್ಯಮದ ಮಿತ್ರರೇ ಮತ್ತು ಛಾಯಾಗ್ರಾಹಕರೇ, ಇದು ಈ ಸುಂದರ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಡೆದಿದೆ. ಇವರಿಗೆ ಇಲ್ಲಿ ಬಂದಂಥ ಅವರು MLA ಇರ್ಬೋದು, ಇವರಿಗೆ ಭಾಷಣ ಮಾಡಿದಂಥ ಎಲ್ಲ ವ್ಯಕ್ತಿಗಳು ತಮ್ಮ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಪ್ರಥಮವಾಗಿ ನಾವು ಇದನ್ನು ಆಯೋಜಿಸುವಂಥ ರೀತಿ ಒಂದು ಈ ವರ್ಷ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇರಲಿಲ್ಲ. ಆದರೆ ಧರ್ಮಪಾಲ್ ಮತ್ತು ಸತೀಶ್ ಅವರ ಒತ್ತಾಸೆಗೆ ನಾವು ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೇವಲ ಬಹಳ ಕಡಿಮೆ ಅವಧಿ, ಅಂದರೆ ಜನವರಿ 15ನೇ ತಾರೀಕು ಪ್ರಥಮ ಮೀಟಿಂಗ್ ಮಾಡಿ ನಮಗೆ ಅವರು 28ನೇ ತಾರೀಕು ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಹೇಳುವಂಥ ಡೇಟನ್ನು ಕೊಟ್ಟರು. ಆದ ನಂತರ ಒಂದು ವಾರ ಬಿಟ್ಟು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಕೈಗೆ ಕೊಟ್ಟರು. ಈ ಬಹಳ ಒಂದು ಕಡಿಮೆ ಅವಧಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಂಥ ಅನಿವಾರ್ಯತೆ ಬಂತು. ಆದರೆ ಅವರೇ ಸತೀಶ್ ರಾವ್ ಮತ್ತು ಧರ್ಮಪಾಲ್ರವರು
ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ತೆಗೆದುಕೊಂಡು ಪುತ್ತೂರು ಮತ್ತು ಮಂಗಳೂರು ಆ ಮಟ್ಟಿನಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸಿದರು. ಮತ್ತು ಇವತ್ತು ಪ್ರೈಸ್ ಇರ್ಬೋದು, ಇನ್ನಿತರ ಕರುಗಳ ರಿಜಿಸ್ಟ್ರೇಷನ್, ಹಾಗೆ ಮಕ್ಕಳಿಗೆ ಆಗುವಂಥ ರಸಪ್ರಶ್ನೆ ಇರ್ಬೋದು, ಇದನ್ನೆಲ್ಲ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಉಳಿದುದನ್ನು ನಮ್ಮ ಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಕೃಷ್ಣ ಪ್ರಸಾದ್ ಮತ್ತು ನಾವು ನಮ್ಮ ಸಿಬ್ಬಂದಿ ಎಲ್ಲ ಸೇರಿಕೊಂಡು ಈ ಕೆಲಸವನ್ನು ನಿಭಾಯಿಸಿದೆವು. ಹಾಗೆ ನಮ್ಮ ಹೈನುಗಾರ ರೈತರು ಇನ್ನಿಲ್ಲದ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಮಗೆ ದಾನಿಗಳು ದಾನವನ್ನು ನೀಡಿದ್ದಾರೆ, ನಮಗೆ ಬೆನ್ನು ತಟ್ಟಿ ಮಾಡಿ ಅಂತೇಳುವಂಥ ಮಾತುಗಳನ್ನು ಆಡಿದ್ದಾರೆ. ನಿಜವಾಗಿ ಭಾಳ ಒಂದು ಹೆಮ್ಮೆಯ ವಿಚಾರ. ಈ ನಮ್ಮ ಮಾಡ್ನೂರು ಹಾಲು ಉತ್ಪಾದಕರ ಸಂಘ 1986ರಲ್ಲಿ ಆರಂಭ ಆಗಿ 51 ಜನ ಸದಸ್ಯರಿದ್ದರು. ಮತ್ತು ಈಗ ಸಾಮಾನ್ಯ 370 ಸದಸ್ಯರು ಮತ್ತು 150 ಸಕ್ರಿಯ ಸದಸ್ಯರು ಇರ್ತಾರೆ. 10 ಲೀಟ್ರ್ ಹಾಲು ಶೇಖರಣೆಯಲ್ಲಿಂದ ಹಿಡಿದು 1000 ಲೀಟ್ರ್ ಶೇಖರಣೆ ಅಲ್ಲಿವರೆಗೆ ಈ ಸಂಘ ಸಾಧನೆಯನ್ನು ಮಾಡಿದೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಸೊಸೈಟಿಗಳಲ್ಲಿ ಆದ ಹಾಗೆ ನಮ್ಮಲ್ಲಿಯೂ ಶೇಖರಣೆ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೈನುಗಾರ ರೈತರಿಗೆ ಉತ್ತೇಜನ ಸಿಗಬೇಕು. ಹೈನುಗಾರಿಕೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಅವರ ಏನು ಕೆಲಸ ಕಾರ್ಯಗಳಲ್ಲಿ ಏನು ಇದೆ ಅದರಲ್ಲಿ ವೈಜ್ಞಾನಿಕವಾಗಿ ಅದನ್ನು ಅವರಲ್ಲಿ ಅರಿವು ಮೂಡಿಸಬೇಕು. ಮತ್ತು ಅದರಲ್ಲಿ ಶ್ರಮ ಮತ್ತು ಖರ್ಚು ಅದನ್ನು ಕಡಿಮೆ ಮಾಡಿ ಲಾಭದಾಯಕ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ರೈತರಿಗೆ ಮತ್ತು ನಮ್ಮ ಸಂಘಕ್ಕೆ ಪೂರ್ಣ ಅನುಕೂಲ ಆಗ್ತದೆ ಅಂತ ಹೇಳುವಂಥ ನನ್ನ ಒಂದು ಕಲ್ಪನೆ. ಈ ನಮ್ಮ ಇನ್ನು ಸಂಘದಲ್ಲಿ ಸಿಬ್ಬಂದಿ ಬಾಲಕೃಷ್ಣ ಕೆದ್ರಾಯರವರು ಆರಂಭದಿಂದ ಅವರು ಆ ಸಂಘದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ. ಈಗಲೂ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅವಧಿಯಲ್ಲಿ ಎಲ್ಲ ಪ್ರಶಸ್ತಿಗಳು ನಮ್ಮ ಮಾಡ್ನೂರು ಹಾಲು ಉತ್ಪಾದಕರ ಸಂಘಕ್ಕೆ ಒದಗಿ ಬಂದಿದೆ. ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ, ಉತ್ತಮ ಒಂದು ಅಧಿಕ ಹಾಲು ಶೇಖರಣೆ ಮತ್ತು ಇತ್ಯಾದಿ. ಮತ್ತು ಇದು ಆರಂಭದಿಂದ ಇಂದಿನವರೆಗೂ ಕೂಡ ಇದು ಸಂಘ ಲಾಭದಾಯಕವಾಗಿ ನಡೆದುಕೊಂಡು ಬಂದಿದೆ. ತಮಗೆಲ್ಲ ತಿಳಿದಂಥ ವಿಚಾರ. ಹಾಗೆ ಎ ಗ್ರೇಡ್ನಲ್ಲಿ ವರ್ಗೀಕರಣವನ್ನು ಕೂಡ ಆಗಿದೆ. ನಮ್ಮ ಹಿರಿಯರು ಹೇಳಿದರು, ಅಚ್ಯುತಮೂಡ ತಯಾರವರು 1.13 ಪೈಸೆಯಷ್ಟು ಬೋನಸ್ ಕೊಡುವಂಥ ಸೊಸೈಟಿ ಇದ್ದರೆ ಅದು ಕಾವು ಸೊಸೈಟಿ, ಮಾಡ್ನೂರು ಹಾಲು ಸೊಸೈಟಿ ಮಾತ್ರ ಅಂತೇಳಿ. ಹಾಗೆ ಅಷ್ಟು ಬೋನಸನ್ನು ಕೂಡ ನಾವು ರೈತರಿಗೆ ನೀಡ್ತಾ ಇದ್ದೇವೆ. ಇಷ್ಟೆಲ್ಲ ಆಗಲಿಕ್ಕೆ ನಮ್ಮ ಹಿಂದಿನ ಎಲ್ಲ ಅಧ್ಯಕ್ಷರುಗಳ, ನಿರ್ದೇಶಕರುಗಳ ಮತ್ತು ಅಲ್ಲಿಯ ಸಿಬ್ಬಂದಿ, ಮುಖ್ಯವಾಗಿ ಬಾಲಕೃಷ್ಣ ಕೆದ್ಲಾಯರವರ ಶ್ರಮ ಅದು ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಂತೂ ಯಾರು ಬಿಡುವಿಲ್ಲದೆ, ಅವರಿಗೆ ಯಾವುದು ರಜೆ ಇಲ್ಲ. ಅವರಿಗೆ ನಿರ್ದಿಷ್ಟ ಒಂದು ಹೊತ್ತು ಏನೂ ಇಲ್ಲ. ಬೆಳಗಿಂದ ಸಂಜೆಯವರೆಗೆ ಅವರು ಕೆಲಸವನ್ನು ಮಾಡಬೇಕು. ಹಾಗೆ ಕೆಲಸವನ್ನು ಮಾಡಿ ಇದರ ಒಂದು ರೀತಿಯಲ್ಲಿ ಕೆಲವು ಮಾತುಗಳಿಂದಲೂ ಕೂಡ ಕೇಳಿಕೊಂಡು ಅವರು ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಸಂಘಕ್ಕೆ ಆದರೂ ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಹೈನುಗಾರಿಕೆಯಲ್ಲಿ ಯಾವ ರೀತಿ ಲಾಭ ಪಡೀಬೋದು ಅಂತ ಸಲಹೆ ಸೂಚನೆಗಳನ್ನು ಮಾತ್ರ ನೀಡುವುದಲ್ಲ, ಅವರು ಇವತ್ತು ಒಬ್ಬ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಒಬ್ಬ ಮಾದರಿ
ಸೆಕ್ರೆಟರಿಯಾಗಿ ಅವರು ಹೊರಹೊಮ್ಮಿದ್ದಾರೆ ಅಂತೇಳಿ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ ಸಿಬ್ಬಂದಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಕೇವಲ ಒಬ್ಬರಿಗೆ ಸಲಹೆ ಸೂಚನೆಗಳನ್ನು ನೀಡುವುದಲ್ಲ, ತನ್ನ ಇಷ್ಟು ಬಿಡುವಿಲ್ಲದ ಟೈಮಿನಲ್ಲಿ ಕೂಡ ಈ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಮೆಚ್ಚಬೇಕಾದಂತೆ. ಅವರಿಗೆ ನಾನು ನನ್ನ ಮನದಾಳದ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ನಮ್ಮ ನಿರ್ದೇಶಕರುಗಳು ಕೂಡ ಇವತ್ತು ಹಲವು ಪ್ರೈಸ್ಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಿವಾಕರ ಪ್ರಭುಗಳು ಒಬ್ಬ ಹಿರಿಯ ಸಹಕಾರಿ ಹೈನುಗಾರರು, 50 ವರ್ಷಗಳಿಂದ ಮೇಲ್ಪಟ್ಟು ಅವರು ಈ ಸಂಘಕ್ಕೆ ಹಾಲು ನೀಡ್ತಾ ಬಂದಿದ್ದಾರೆ. ಅವರ ಹೆಣ್ಣು ಕರು ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಅವರು ನಮ್ಮ ಸದಸ್ಯರು, ನಮ್ಮ ನಿರ್ದೇಶಕರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಹಾಗೆ ಅವರಿಗೂ ನಮ್ಮ ಪ್ರಶಸ್ತಿಯನ್ನು ಪಡ್ಕೊಂಡ ಎಲ್ಲ ಸದಸ್ಯರಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೀಗೆ ಇನ್ನು ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಸಹಕಾರ ನೀಡಿದಂಥ ಧರ್ಮಪಾಲ್ರವರು, ಸತೀಶ್ರವರು, ಹಾಗೆ ಗ್ರಾಮ ಪಂಚಾಯತ್, ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಅದರ ನಿರ್ದೇಶಕರು, ಅದರ ಸಿಬ್ಬಂದಿಗಳು ಮತ್ತು ನಮ್ಮ ಈ ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ನಿರ್ದೇಶಕರುಗಳು, ಅಧ್ಯಕ್ಷರುಗಳು, ಸದಸ್ಯರುಗಳು, ಊರಿನ ದಾರಿಗಳು ಮತ್ತು ಲಯನ್ಸ್ ಕ್ಲಬ್, ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, ಇವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ಈ ಒಂದು ಮಾಡ್ನೂರು ಹಾಲುತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ನಡೆದು ಬಂದಿದೆ ಎಂಬುದಾಗಿ ಹೇಳಿದಂತಹ ಶ್ರೀ ಚಂದ್ರಶೇಖರ್ ರಾವ್ ನಿಧಿಭಂಡಾರ್ ಅವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮ. ಡಾಕ್ಟರ್ ಸತೀಶ್ ರಾವ್, ಉಪವ್ಯವಸ್ಥಾಪಕರು, ದಕ ಹಾಲೋತ್ಪಾದಕರ ಒಕ್ಕೂಟ, ಮಂಗಳೂರವರಿಂದ ಎಲ್ಲರಿಗೂ ಧನ್ಯವಾದ ಕಾರ್ಯಕ್ರಮ. ಪಶುಪಾಲನಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ, ಮಾಡ್ನೂರು ಹಾಲು ಉತ್ಪಾದಕರ ಸಂಘ, ಕ್ಲಸ್ಟರ್ ಸಂಘಗಳ ವತಿಯಿಂದ ನಡೆದಂಥ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಕರುಗಳ ಪ್ರದರ್ಶನ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ರಾವ್ ಅವರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗಿರ್ತಾರೆ. ಅವರಿಗೆ ನಮ್ಮೆಲ್ಲರ ಸಂಸ್ಥೆಗಳ ಪರವಾಗಿ, ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸಮಾರೋಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಅಶೋಕ್ ರೈ ಅವರು, ಶಾಸಕರು, ಇವರು ಬಂದಿದ್ದರು. ಇವರಿಗೂ ಸಹ ನಮ್ಮೆಲ್ಲರ ಸಂಸ್ಥೆಗಳ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಬೆಳಗಿನ ಜಾನುವಾರು ಜಾಥಾವನ್ನು ಉದ್ಘಾಟನೆ ಮಾಡಿ ನಮ್ಮೊಂದಿಗೆ ಸಮಾರೋಪ ಸಮಾರಂಭದವರೆಗೂ ಇದ್ದು ಸಕಲ ಪ್ರೋತ್ಸಾಹವನ್ನು ನೀಡಿದಂಥ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಾನ್ಯ ಉಪಾಧ್ಯಕ್ಷರಾದಂಥ ಜಯರಾಮ್ ರೈ ಬಲ್ಲಾಜ ಅವರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಬರೆಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಬೆಳಗ್ಗೆ ಗೋಪೂಜೆಯನ್ನು ನೆರವೇರಿಸಿ ಹೋದಂಥ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕರಾದ ನಾರಾಯಣ್ ಪ್ರಕಾಶ್ ಅವರು ಬಂದಿದ್ದರು. ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇನೆ. ಒಕ್ಕೂಟದ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾದ ಸುಚರಿತಾ ಶೆಟ್ಟಿರವರು ಬೆಳಗ್ಗೆ 9:00 ಬಂದು ಜಾಥಾವನ್ನು ಉದ್ಘಾಟನೆ ಮಾಡಿ ಹಾಗೂ ನಮ್ಮೊಂದಿಗೆ ಜಾಥಾದಲ್ಲಿ ಇಲ್ಲಿವರೆಗೂ ಬಂದು ಒಂದು ಸಂತೋಷಪಟ್ಟಿರ್ತಾರೆ. ಅವರಿಗೂ ಸಹ ನಾನು ವಂದನೆಯನ್ನು ಎಲ್ಲರ ಪರವಾಗಿ ಸಲ್ಲಿಸ್ತೇನೆ. ಹಾಗೂ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಾನ್ಯ MD ಅವರಾದಂಥ ವಿವೇಕ್ GM ಅವರು ಮತ್ತು ನಿರ್ದೇಶಕರಾದಂಥ ಸವಿತಾ ಎನ್ ಶೆಟ್ಟಿ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲರಿಗೂ ಸಹ ನಾನು ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ CA ಬ್ಯಾಂಕ್ ಅಧ್ಯಕ್ಷರಾದಂಥ ನನ್ಯ ಅಚ್ಯುತ ಮಡಿತಾಯರು ಮೊನ್ನೆಯಿಂದಲೂ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯಸ್ಥರು ಕೊಂಬೆಟ್ಟು ಪುತ್ತೂರು ಶ್ರೀ ಹೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದು ಎಲ್ಲ ಸಹಕಾರವನ್ನು ನೀಡಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ.
ಮತ್ತು ದಿವ್ಯನಾಥ್ ಶೆಟ್ಟಿಯವರು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರು, ಇವತ್ತಿನ ಮತ್ತು ಒಳ್ಳೆ ಉತ್ತಮ ಹೈನುಗಾರರು, ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳಬೇಕು. ಯಾಕೆಂದರೆ ನಾನು ಮತ್ತು ನನ್ನ ಸ್ನೇಹಿತರು ಡಾಕ್ಟರ್ ಧರ್ಮಪಾಲ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಸಂಪೂರ್ಣ ಮನಸ್ಸಿಂದ ಒಪ್ಪಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಡುವಂಥ ಈ ಸಂಘದ ಕಾರ್ಯದರ್ಶಿಯಾದಂಥ ಬಾಲಕೃಷ್ಣ ಕೆದ್ಲಾಯ್ ಅವರು ಇದ್ದರು. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ನಿಕಟಪುರ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಪ್ರಸಾದ್ ಕೊಚ್ಚಿ ಅವರಿದ್ದಾರೆ. ಎಲ್ಲ ಹಿರಿಯ ಹೈನುಗಾರರಾದಂಥ ದಿವಾಕರ್ ಪ್ರಭುಗಳಿದ್ದಾರೆ. ಎಲ್ಲರಿಗೂ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ, ಹೈನುಗಾರರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ KMFನ ಅಧಿಕಾರಿಗಳು ಹಾಗೂ ಪಶುಪಾಲನಾ ಇಲಾಖೆ ಅಧಿಕಾರಿಗಳೆಲ್ಲ ಸಕ್ರಿಯವಾಗಿ ಭಾಗವಹಿಸಿದರು. ಅವ್ರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ದೇರಣ್ಣವರು ಬೆಳಗ್ಗೆ ನಮ್ಮ ಜಾಥಾ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ತುಂಬ ಚಟುವಟಿಕೆಯಿಂದ MC ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದವನ್ನು ಸಲ್ಲಿಸಬೇಕು. ಹಾಗೆ ಅವ್ರಿಗೊಂದು ಹೂ ಕೊಡುವ. ದೇರಣ್ಣವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಶಾಲ ಉಂಟಾ ಸರ್? ಬನ್ನಿ ಇಲ್ಲಿ ನೀವು ಕೆಳಗಿದೆ ತಗೊಂಬನ್ನಿ. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೂ ಪೂರ್ಣ ಪ್ರಮಾಣದ ಒಂದು ಪ್ರಚಾರ ಕೊಟ್ಟು ರೈತ ಬಾಂಧವರಲ್ಲಿ ಅರಿವು ಮೂಡಿಸಲು ಕಾರಣಕರ್ತರಾದಂಥ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಬೆಳಗ್ಗೆಯಿಂದ ಮಾನವ ನಾಯಕರು ಇರ್ಬೋದು, ಮತ್ತು ಎಲ್ಲ ಪತ್ರಿಕೆಯ ಪತ್ರಕರ್ತರಿಗೆ ಎಲ್ಲ ನಮ್ಮ ಸಂಸ್ಥೆಗಳ ಪರವಾಗಿ, ಎಲ್ಲ ಹೈನುಗಾರ ಬಾಂಧವರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ವಿಶೇಷವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಆಗಬೇಕು ಅಂದರೆ ದನಗಳು ಬರಬೇಕು, ಕರುಗಳು ಬರಬೇಕು. ನಾವು ಜನಗಳು ಬರ್ಬೋದು, ಆದರೆ 25 ಲೀಟ್ರು, 20 ಲೀಟ್ರ್, 22 ಲೀಟ್ರ್ ಕೊಡುವಂಥ ದನವನ್ನು ತಗೊಂಬಂದು ಸುರಕ್ಷಿತವಾಗಿ ತಗೊಂಡೋಗ್ತಾ ಇರೋಂಥ ರೈತ ಬಾಂಧವರಿಗೆ ತಮ್ಮೆಲ್ಲ ಸಂಸ್ಥೆಗಳ ಪರವಾಗಿ, ಎಲ್ಲ ಆಯೋಜಕರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ನಾವು ಇಷ್ಟು ಜನ ಸೇರಿದಾಗ ಕೆಲವೊಮ್ಮೆ ನಮ್ಮ ಆರೋಗ್ಯದ ಬಗ್ಗೆನೂ ಕಾಳಜಿ ಇರಬೇಕು. ಹಾಗಾಗಿ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಲಿಕ್ಕೆ ಬಂದಂಥ, ಪ್ರಥಮ ಚಿಕಿತ್ಸೆಯನ್ನು ನೀಡಿದಂಥ ಆಶಾ ಕಾರ್ಯಕರ್ತರಿಗೆ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಪರಿಚಯ ಪಂಡದು ಬಂಟ ಎಲ್ಲರಿಗೂ ನಮಸ್ಕಾರ. ನನ್ನ ಅಚ್ಯುತ ಮಂಡತಾಯ, ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಮತ್ತು ಮಾಡ್ನೂರು ಹಾಲು ಉತ್ಪಾದಕರ ಸಂಘದ ಸ್ಥಾಪಕ ಅಧ್ಯಕ್ಷ. ಇವತ್ತು ಮಾಡ್ನೂರು ಗ್ರಾಮದಲ್ಲಿ ಮಾಡ್ನೂರು ಹಾಲು ಉತ್ಪಾದಕರ ಸಂಘದ ನೇತೃತ್ವದಲ್ಲಿ ಪಶುಸಂಗೋಪನಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ಮತ್ತು ಇತರ ಇಲಾಖೆಗಳ ಸಹಯೋಗದಿಂದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಒಂದು ಸಹಕಾರದಿಂದ ಹಸುಗಳ ಒಂದು ಹಾಲು ಕರೆಯುವ ಸ್ಪರ್ಧೆ ಮತ್ತು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಮಾಡಲಾಗಿತ್ತು. ಆರಂಭದಲ್ಲಿ ಬೆಳಿಗ್ಗೆ ಕರುಗಳ ಪ್ರದರ್ಶನದ ಜಾಥಾವನ್ನು ಉದ್ಘಾಟನೆ ಮಾಡಿಕೊಂಡು ಇಲ್ಲಿ ಪಂಚಲಿಂಗೇಶ್ವರ ದೇವರ ಸನ್ನಿಧಿಗೆ ಬಂದು ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ವಿಶೇಷವಾಗಿ ಒಂದು ದನ ಮತ್ತು ಕರುವನ್ನು ಎಲ್ಲ ರೈತರ ಉತ್ಪಾದಕರ, ಹಾಲು ಉತ್ಪಾದಕರ ಪರವಾಗಿ ಅವರ ಹೆಸರು ಹಾಕಿ ಒಂದು ಲಕ್ಕಿ ಡೀಪಿನ ಮೂಲಕ ಅದನ್ನು ಬಹುಮಾನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮ. ಬಹುಶಃ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥ ಕಾರ್ಯಕ್ರಮ ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಮಾಡಿದೆ. ಈ ರೀತಿ ಒಂದು ಕಾರ್ಯಕ್ರಮ ನಾವು ಹಿಂದೆ ಒಂದು 15 ವರ್ಷದ ಹಿಂದೊಮ್ಮೆ ಮಾಡಿದ್ದೆವು. ಅದೇ ರೀತಿ ಇವತ್ತು ಅತ್ಯಂತ ಇಲಾಖಾ ಮಟ್ಟದ, ತಾಲೂಕು ಮಟ್ಟದ ಕಾರ್ಯಕ್ರಮ ಅಲ್ಲ, ಅದೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಮೂಡಿಬಂದಿದೆ. ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರವರು ಬಂದು ಸಮಾರೋಪ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಇದರಲ್ಲಿ ಕರುಗಳ ಪ್ರದರ್ಶನದಲ್ಲಿ ಎಲ್ಲ ಭಾಗವಹಿಸಿದಂಥ ಕರುಗಳಿಗೆ ವಿಶೇಷ ಬಹುಮಾನಗಳನ್ನು ಕೊಡುವಂಥ ವ್ಯವಸ್ಥೆಗಳಾಗಿದೆ. ಅದೇ ರೀತಿಯಲ್ಲಿ ಹಾಲು ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನವನ್ನು, ಬಂಗಾರದ ನಾಣ್ಯವನ್ನು ಕೊಟ್ಟು
ಎಲ್ಲ ಕರುಗಳಿಗೆ ಕೂಡ ಬೆಳ್ಳಿಯ ದಾನವನ್ನು ಕೊಟ್ಟು ವಿಶೇಷ ಕಾರ್ಯಕ್ರಮ ಸುಮಾರು ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 1,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಬೆಳಗಿನ ಒಂದು ಉಪಹಾರದಿಂದ ಹಿಡಿದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಎಲ್ಲವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ಮಾಧ್ಯಮದ ಮಿತ್ರರು ಕೂಡ ಸಹಕಾರ ನೀಡಿದ್ದಾರೆ. ಈ ಒಳ್ಳೆಯ ವಿಶೇಷ ಒಂದು ಪ್ರಚಾರದ ಮೂಲಕ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಸಹಕರಿಸಿದ ಎಲ್ಲರಿಗೂ ವಿಶೇಷ ಧನ್ಯವಾದವನ್ನು ಕಳಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವಂಥ ನೆಲೆಯಲ್ಲಿ ಫಿಲ್ಮ್ ಪ್ರದರ್ಶನವನ್ನು ಮಾಡಿ ಅದರಲ್ಲಿ ಕ್ವಿಜ್ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳ ಮೂಲಕ ಅವರಿಗೆ ಒಂದು ಬಹುಮಾನವನ್ನು ಕೊಡುವ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಸುಮಾರು ಒಂದು 500ರಷ್ಟು ಮಕ್ಕಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದ ಮೂಲಕ ರೈತರಿಗೆ ಇನ್ನಷ್ಟು ಒಂದು ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾವು ಭಾವಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ಎಲ್ಲ ಜನ ಹೈನುಗಾರರಾಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಒಂದು ದಿವಸ 2 ಮಾತಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಾನು ದಿವಾಕರ ಪ್ರಭು ಅಂತೇಳಿ ಮುಂಡಕೊಚ್ಚಿ, 81 ವರ್ಷ ಪ್ರಾಯ ಆಯಿತು. ನಾನು ಸಾಧಾರಣ ಒಂದು 26 ವರ್ಷ ಅಂದರೆ ಸಾಧಾರಣ 71 ಇಸವಿಯಲ್ಲಿ ನಾನು ಈ ಹೈಬ್ರಿಡ್ ದನಗಳನ್ನು ಸಾಕ್ತಾ ಇದ್ದೇನೆ. ಶುರುವಿಗೆ ಕಾವು ಸೊಸೈಟಿ ಓಪನ್ ಆಗೋವರೆಗೆ ಸ್ವಲ್ಪ ಹಾಲಿಗೆ ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಯಿತು. ಮತ್ತು ಪುತ್ತೂರಿಗೆ ಹೋಟ್ಲಿಗೆ ಸಪ್ಲೈ ಮಾಡ್ತಾ ಇದ್ದೆ, ಬಸ್ಸಿನಲ್ಲೆಲ್ಲ ಹೋಗುವ ಬಸ್ನಲ್ಲಿ ಕೊಡೋದು. ಹಾಗೆ ಮಾಡಿ ಸ್ವಲ್ಪ ಒಂದು 10 ವರ್ಷ ಭಂಗ ಆಯಿತು. ಆಮೇಲೆ ಇಲ್ಲಿ ಈ ಕಾವಿನಲ್ಲಿ ಸೊಸೈಟಿ ಆದ ಮೇಲೆ ಅಲ್ಲಿಗೆ ಹಾಕ್ತಾ ಇದ್ದೇನೆ. ಅದರ ಶುರುವಿಗೆ ಒಂದು 10 ವರ್ಷ ನಾನೇ ಫಸ್ಟ್ ಪ್ರೈಸ್ ಸಿಗ್ತಾಯಿತ್ತು. ಆಮೇಲೆ ಆಗಾಗ ಸಿಗ್ತಾಯಿತ್ತು, ನಾನು ಅಷ್ಟು ಇದಿರಲಿಲ್ಲ. ಇಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಆಗಲಿಕ್ಕೆ ಶುರು ಆಯಿತಲ್ಲ, ಆಮೇಲೆ ಸ್ವಲ್ಪ ದನವನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿದೆ. ಅಂದರೆ ನನಗೆ ಪ್ರಾಯ ಆಯಿತು, ಮತ್ತು ಸ್ವಲ್ಪ ಆರೋಗ್ಯದಲ್ಲೂ ಏರುಪೇರಾಯಿತು. ಹಾಗೆ ಸ್ವಲ್ಪ ಕಮ್ಮಿ ಮಾಡಿ, ಅದರ ದನಗಳ ಪ್ರೀತಿಯಿಂದ ಎಲ್ಲ ಬಿಡಲಿಲ್ಲ, ಸ್ವಲ್ಪ ಉಂಟು, ಅದನ್ನು ನೋಡ್ತಾ ಇದ್ದೇನೆ. ಎಷ್ಟು ದನಗಳುಂಟು ಈಗ? ಈಗ ಒಂದು ದನ ಹಾಲು ಕರೆಯುವುದು, ಮತ್ತು 2 ಇದೆ ಗಡಸು. ಏನಾದರೂ ವಿಶೇಷ ಸಾಕಾಣಿಕೆ ಮಾಡ್ತೀರಾ? ಇವತ್ತು ನಿಮ್ಮದು ಕರುವಿಗೆ ಓವರಾಲ್ ಚಾಂಪಿಯನ್ ಬಂದಿದೆ, ದನಗಳ ಪಾಲನೆಯಲ್ಲಿ ವಿಶೇಷ ಪಾಲನೆ ಏನಾದರೂ ಮಾಡ್ತೀರಾ ಅಲ್ಲ ಹೇಗೆ ಅಂತೇಳಿ? ಇಲ್ಲ, ನಾವೀಗ ಈ 53 ವರ್ಷದಲ್ಲಿ ಮಾಡಿದಾಗೆ ಮಾಡ್ತಾ ಇದ್ದೇವೆ. ಹೆಚ್ಚು ಕಮ್ಮಿ ಮಾಡ್ತಿಲ್ಲ. ಆದರೂ ಇದಕ್ಕಿಂತಲೂ ಒಳ್ಳೆಯ ಕರುಗಳು ನಮ್ಮಲ್ಲಿ ಆಗಿತ್ತು ಮೊದಲು. ನಾನಾದರೆ ಒಂದು 2-3 ಕರು ಆದ ಮೇಲೆ ಕೊಡೋದಾಚೆ, ಅಂದರೆ ಆಗೋದಿಲ್ಲ. ತುಂಬ ದನ ಹೆಚ್ಚಾಗಿ ಹೆಣ್ಣು ಕರುವೇ ಹಾಕೋದು. ಈ 52 ವರ್ಷದಲ್ಲಿಯೂ ಈಗ ಲಾಸ್ಟಿಗೆ ಮಾತ್ರ ಮೊನ್ನೆ ಈ ವರ್ಷ ಮಾತ್ರ ಗಂಡು ಕರು ಹಾಕಿದ್ದು. ಇಷ್ಟರೊಳಗೆ ಹೆಚ್ಚಾಗಿ ವರ್ಷಕ್ಕೆ 8 ದನ ಕರು ಹಾಕಿದರೆ 1 ಗಂಡು ಕರು ಹಾಕ್ತಾಯಿತ್ತು. ಹಾಗೆ ದನಗಳು ಬೇಕಾದಷ್ಟು ನಮ್ಮಲ್ಲಿ ಆಯಿತು. ಆದರೂ ಕೆಲವು ಅನಾರೋಗ್ಯ ಸತ್ತು ಹೋಯಿತು, ಒಂದು 10-20 ದನ ಸತ್ತು ಹೋಯಿತು. ಆದರೂ ನನಗೆ ಏನು ಕಮ್ಮಿ ಆಗ್ತಿರಲಿಲ್ಲ ಹಾಲು. ಹಾಗೆ ಸಾಕ್ತಾ ಇದ್ದೇನೆ. ಈಗ ಒಂದು ಮನೆಯವರ ಸಹಕಾರ ಹೇಗುಂಟು ಹಾಲು ದನ ಸಾಕೋದ್ರಲ್ಲಿ? ಮನೆಯವರಿಂದ ಒಬ್ಬನೇ ಮಗ, ಈಗ ಅವ ಕೆಲಸ ಬಿಟ್ಟು ನನ್ನೊಟ್ಟಿಗೆ ಬರ್ತಾ ಇದ್ದಾನೆ. ಅವರ ಹೆಸರು ಪ್ರವೀಣ್ ಅಂತೇಳಿ. ಮತ್ತು ನನ್ನ ಹೆಂಡತಿಗೂ ಹುಷಾರಿಲ್ಲ, ಅವಳಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಸಹಕಾರ ಕೆಲಸವರಿಂದ ಮಾಡಿಸೋದಷ್ಟೇ ನಾನು. ಕೊನೆಯದಾಗಿ ಹೊಸದಾಗಿ ಹೈನುಗಾರಿಕೆ ಮಾಡುವವರಿಗೆ ನಿಮ್ಮನ್ನು ಏನಾದರೂ ಕಿವಿ ಮಾತು ಹೇಳೋದಾದ್ರೆ? ಹೈನುಗಾರಿಕೆ ಒಟ್ಟರೆ ದನಗಳ ಪ್ರೀತಿ ಇದ್ದರೆ, ಮತ್ತು ಮಾರ್ಕೆಟಿಂಗ್ ಹಾಲು ಮಾರಿ ದುಡ್ಡು ಮಾಡ್ತೇನೆ ಅಂತೇಳಿ ಅಲ್ಲ, ದನಗಳ ಮೇಲೆ ಪ್ರೀತಿಯಿಂದ ದನಗಳನ್ನು ಸಾಕಬೇಕಷ್ಟೇ. ನಾನು ಅದೇ ರೀತಿ ಮಾಡಿದ್ದು. ಅದೇ ರೀತಿ ಒಂದು 2-3 ದನ ಈಗ ಇಟ್ಟುಕೊಂಡಿದ್ದೇನೆ. ಆ್ಯಕ್ಚುಲಿ ಒಳ್ಳೆ ಬ್ರೀಡಿಂದ 20 ಕಿಲೋಮೀಟ್ರಿಗಿಂತ ಮೇಲಿನ ಥರ ಬ್ರೀಡ್ಗಳಿದ್ದರೆ ನಿಜವಾಗಿ ಲಾಭ ಇದೆ. ಕಡಿಮೆ ಆದಷ್ಟು ನಮಗೆ ಲಾಭಾಂಶ ಕಡಿಮೆ ಆಗ್ತದೆ. ಬ್ರೀಡ್ಗಳು ಚೆನ್ನಾಗಿ ಬೇಕು. ಈ ಒಂದು ಪಶುಸಂಗೋಪನಾ ಇಲಾಖೆ, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟ, ಮಾಡ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘ, ಇದರ ಒಂದು ನೇತೃತ್ವದಲ್ಲಿ ಬೇರೆ ನಮ್ಮ ಕ್ಲಸ್ಟರ್ ಸಂಘಗಳು ಒಂದು 7-8 ಸೇರಿ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆ ಇತ್ತು. ನಂತರ ಮಿಶ್ರತಳಿ ಹೆಣ್ಣು ಕರುಗಳನ್ನೆಲ್ಲ ತಂದು ಇಲ್ಲಿ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರು ನಮ್ಮನ್ನು ಬಂದು ಸಂಪರ್ಕಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದರು. ನಮಗೆ ಸ್ವಲ್ಪ ಉದಾಸೀನ ತೋರಿದೆವು ನಾವು ಫಸ್ಟಿಗೆ. ಆದರೆ ಒಂದು ಅವರ ಮುತುವರ್ಜಿಯನ್ನು ನೋಡಿ ನಾವು ಸಹ ಮಾಡುವ ಒಂದು ಸಂಘಕ್ಕೆ ಹಾಲು ಉತ್ಪಾದನೆಗೆ ಒಂದು ಪ್ರಯೋಜನ ಆಗ್ಬೋದು ಎಂಬ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿದೆವು.
ಹಾಗೆ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಈ ಕರುಗಳನ್ನು ತರಬೇಕಿದ್ರೆ ಒಂದು 180 ಜನ ಸದಸ್ಯರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರನ್ನು ಕರು ತರುವ ಹಾಗೆ ಒಂದು ಅವರ ಮನ ಒಲಿಸಿದ್ದೇವೆ. ಯಾಕೆಂದರೆ ಹೆಚ್ಚಿನ ಸದಸ್ಯರು ಏನು ಹೇಳ್ತಾರೆ ಅಂತೇಳಿದರೆ, ಒಂದು ಕರು ತರಬೇಕಿದ್ರೆ ನನ್ನ ಕರು ಹಾರ್ತದೆ, ನನ್ನ ಕರು ಹಗ್ಗಕ್ಕೆ ಬರುವುದಿಲ್ಲ, ಈಗೇನೋ ನೆಪ ಹೇಳ್ತಾರೆ. ಹಾಗೆ ಅದಕ್ಕೆ ಬೇಕಾಗಿ ನಾವು ಏನು ಮಾಡಿದ್ದೇವೆ ಅಂತೇಳಿದರೆ 8 ಪಿಕಪ್ ಮಾಡಿ 8 ಪಿಕಪ್ಪಿನಲ್ಲಿ ಒಬ್ಬ ಡ್ರೈವರು ಇನ್ನೊಬ್ಬ ಜನ ಕೂಲಿಯಾಳು ಕೊಟ್ಟು ಅವರ ಮನೆಯಿಂದ ತಂದು ಅವರ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ಈಗ ಮಾಡಿ ಆಯಿತು. ಇನ್ನೊಂದು ಕೆಲವು ಕರುಗಳು ಬಾಕಿ ಉಂಟಷ್ಟೇ, ಬಾಕಿ ಎಲ್ಲ ಕರುಗಳನ್ನು ಈಗ ತಲುಪಿಸಿ ಆಯಿತು. ಹಾಗೆ ಅಷ್ಟೆಲ್ಲ ಯೋಜನೆ ಹಾಕಿದ್ದೇವೆ. ಮತ್ತು ನಮಗೆ ಊಟೋಪಚಾರ, ಫಲಾಹಾರದ ವ್ಯವಸ್ಥೆ, ಪಾನೀಯದ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಹೆಚ್ಚಿನ ನಮ್ಮ ಸದಸ್ಯರು ಸಹಕರಿಸಿದ್ದಾರೆ, ನಮ್ಮ ಅಧ್ಯಕ್ಷರು ಸಹಕರಿಸಿದ್ದಾರೆ. ಮತ್ತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದಿಂದ ಅದರ ಅಧಿಕಾರಿ ವರ್ಗದವರು ಹೇಗೆ ಮಾಡ್ಬೋದು ಅದರ ಬಗ್ಗೆ ಅವರ ಒಂದು ಸಲಹೆ ಸೂಚನೆಗಳನ್ನು ಕೇಳಿಕೊಂಡೇ ನಾವು ಮಾಡಿದ್ದೇವೆ. ಹಾಗೆ ಇದರಿಂದ ಹಾಲು ಉತ್ಪಾದನೆ ಈಗ ಕುಂಠಿತವಾಗಿರುವ ಒಂದು ಅವಧಿಯಲ್ಲಿ ಏನಾದರೂ ಹೆಚ್ಚಾಗಬಹುದು ಅಂತ ಹೇಳುವ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.